ರೈಡರ್ ಸೇಫ್ ಎನ್ನುವಂತಹ ತೀರ್ಮಾನದೊಂದಿಗೆ 7-14 ಸ್ಪರ್ಧೆ 7-14 ದಾಳಿಯಲ್ಲಿ ಲೋಹಿತ್ ಅದ್ಭುತವಾದ ಮುನ್ನಡೆಯಿಂದ ಸುಭಾಷ್ ಟೈಗರ್ಸ್ ತಂಡ ದಿಟ್ಟ ನಿಲುವುಗಳ ಮುಖೇನವಾಗಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಮಂಗಳಪಾಡಿ ತಂಡದ ಪರವಾಗಿ ಡಿಫೆನ್ಸ್ ವಿಭಾಗವನ್ನು ಬಲಿಷ್ಠಗೊಳಿಸ್ತಾ ಇವೆ. ಸ್ಪರ್ಧೆಯಲ್ಲಿ ಪ್ರತೀಕ್ 14-7 ಇರುವಂತೆ (15-7) 15-7 ಸ್ಪರ್ಧೆ. ಲಾಸ್ಟ್ 2 minutes ಆಫ್ ದಿ ಫುಲ್ ಟೈಮ್. ಅಂತಿಮ 2 ನಿಮಿಷಗಳ ಆಟಗಳು ಬಾಕಿ ಇರುವಂತೆ ಪ್ರತೀಕ್ ದಾಳಿಯಲ್ಲಿ 15-7 ಸ್ಪರ್ಧೆ 15-7. ಸ್ಪರ್ಧೆಯಲ್ಲಿ ಮುಂದಿನ ಅಂತಿಮ ಲೀಗ್ ಪಂದ್ಯಾಟ ಶಿವಾಜಿ ಲಯನ್ಸ್ ಅದೇ ರೀತಿ ತಾನಾಜಿ ವಾರಿಯರ್ಸ್ ತಂಡಗಳು. 2 ತಂಡಗಳು ಬರಬೇಕು. ತಾನಾಜಿ ವಾರಿಯರ್ಸ್ ಅದೇ ರೀತಿ ಶಿವಾಜಿ ಲಯನ್ಸ್ ತಂಡಗಳು 2 ತಂಡಗಳು ಕೂಡ ಬರಬೇಕು. ಗಮನಿಸಿಕೊಳ್ಳಿ. No points. 8-15 ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ 8-15 ಇರುವಂತೆ ಮುಂದಿನ ಅಂತಿಮ ಲೀಗ್ ಪಂದ್ಯಾಟ ಶಿವಾಜಿ ಲಯನ್ಸ್ ಅದೇ ರೀತಿ ತಾನಾಜಿ ವಾರಿಯರ್ಸ್ ತಂಡಗಳು ಬರಬೇಕು. 2 ತಂಡಗಳು ಬನ್ನಿ. ಶಿವಾಜಿ ಲಯನ್ಸ್ ಅದೇ ರೀತಿ ತಾನಾಜಿ ವಾರಿಯರ್ಸ್ ತಂಡಗಳು ಬನ್ನಿ. ಮುಂದಿನ ಅಂತಿಮ ಲೀಗ್ ಪಂದ್ಯಾಟಕ್ಕೆ 2 ತಂಡಗಳು ಬನ್ನಿ. Yes, third try, do or die. Third try. SSV. Yes, अगर ये लास्ट मिनट की बाकी है. 16-8 ಸ್ಪರ್ಧೆ ಇರುವಂತೆ ಬರೋಬ್ಬರಿ 100ಕ್ಕೆ 200ರಷ್ಟು ಮುನ್ನಡೆಯನ್ನು ದಾಖಲು ಮಾಡಿಕೊಂಡಿವೆ ಸುಭಾಷ್ ಟೈಗರ್ಸ್ ತಂಡ. ಸ್ಪರ್ಧಾ ಕಣದಲ್ಲಿ ಲೀಗ್ ಹಂತದಲ್ಲಿ ಅಗ್ರ ತಂಡವಾಗಿ ಹೊಮ್ಮುವಂತಹ ತವಕದಲ್ಲಿ ಶಿವಾಜಿ ಅದೇ ರೀತಿ ತಾನಾಜಿ. ಈ ಮುಖೇನ ಬಗ್ಗೆ ಪಂದ್ಯಾಟ ಮುಕ್ತಾಯಗೊಂಡಿದೆ. ಮುಂದಿನ ಶಿವಾಜಿ ಅದೇ ರೀತಿ ತಾನಾಜಿ ವಾರಿಯರ್ಸ್. ಎಸ್ ಬನ್ನಿ.
ಎಸ್ ಬನ್ನಿ ಶಿವಾಜಿ ಅದೇ ರೀತಿ ತಾನಾಜಿ. ಆ ನಂತರದಲ್ಲಿ ಗರ್ಲ್ಸ್ ವಿಭಾಗದ ಪಂದ್ಯಾಟದ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರುವವರು ಎಲ್ಲರೂ ಒಂದು 15 ನಿಮಿಷಗಳ ಕಾಲಾವಧಿಯಲ್ಲಿ ಅಲ್ಲಿ ತೆರವುಗೊಳಿಸಬೇಕು, ವೇದಿಕೆಯನ್ನು ಸಜ್ಜುಗೊಳಿಸಬೇಕು ಎನ್ನುವಂತಹ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂಘಟಕರು ವೇದಿಕೆಯನ್ನು ಸಜ್ಜುಗೊಳಿಸಿ ಸುಂದರ ವೇದಿಕೆಯಲ್ಲಿ ಬಹುಮಾನದ ವಿತರಣಾ ಕಾರ್ಯಕ್ರಮ 15 ನಿಮಿಷಗಳಲ್ಲಿ ನಡೆಯಲಿಕ್ಕಿದೆ. ಎಸ್ ಬನ್ನಿ ಬನ್ನಿ ತಾನಾಜಿ ಅದೇ ರೀತಿ ಶಿವಾಜಿ ತಂಡಗಳು. ಶಿವಾಜಿ ಲಯನ್ಸ್ ಅದೇ ರೀತಿ ತಾನಾಜಿ ವಾರಿಯರ್ಸ್ ತಂಡಗಳು ಬನ್ನಿ, ಒಳಾಂಗಣಕ್ಕೆ ಬನ್ನಿ. ಲೀಗ್ ಮಾದರಿಯ ಅಂತಿಮ ಪಂದ್ಯಾಟ. ಎಸ್ ಬನ್ನಿ ಕೀರ್ತಿ. ಎಸ್ ಬನ್ನಿ 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 ಬನ್ನಿ. ಅದೇ ರೀತಿ ಶಿವಾಜಿ ಲಯನ್ಸ್. ಎಸ್ ಬನ್ನಿ ಬನ್ನಿ ತಾನಾಜಿ ವಾರಿಯರ್ಸ್ ಬನ್ನಿ ಅಣ್ಣ. ಅದೇ ರೀತಿ ಶಿವಾಜಿ ಲಯನ್ಸ್ ಬನ್ನಿ. ಲೀಗಿನ ಅಂತಿಮ ಪಂದ್ಯದಲ್ಲಿ ಎದುರು ಬದುರುಗೊಳ್ಳುವಂತಹ ಸಂದರ್ಭದಲ್ಲಿ ಎಸ್ ಈ ಕೂಟದಲ್ಲಿ ಫೈನಲ್ಗೆ ಅರ್ಹತೆಯನ್ನು ಪಡೆಯುವಂತಹ ತಂಡಗಳು ಯಾವುದು ಎನ್ನುವಂತಹ ಸ್ಪರ್ಧಾಕಣದಲ್ಲಿ ಎಸ್ ಬನ್ನಿ ತಾನಾಜಿ ವಾರಿಯರ್ಸ್ ಬನ್ನಿ ಮುಂದಕ್ಕೆ. ಈ ಪಂದ್ಯಾಟ ಮುಕ್ತಾಯವಾದ ತಕ್ಷಣ ಗರ್ಲ್ಸ್ ವಿಭಾಗದ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎರಡು ತಂಡಗಳ ಸರ್ವ ಸದಸ್ಯರು ಉಪಸ್ಥಿತಿ ಇರಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ, ಗಮನಿಸಿಕೊಳ್ಳಿ. ಎಸ್ ಗಮನಿಸಿಕೊಳ್ಳಿ, ಈ ಪಂದ್ಯಾಟ ಮುಕ್ತಾಯವಾದ ತಕ್ಷಣ ಗರ್ಲ್ಸ್ ವಿಭಾಗದ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದ್ವಿತೀಯ ಹಾಗೂ ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಂಡಂತಹ ಎರಡೂ ತಂಡಗಳು ಕೂಡ ಸರ್ವ ಸದಸ್ಯರು ಕೂಡ ಉಪಸ್ಥಿತಿ ಇರಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಪ್ರಸ್ತುತ ಶಿವಾಜಿ ಲಯನ್ಸ್ ಅದೇ ರೀತಿ ತಾನಾಜಿ ವಾರಿಯರ್ಸ್ ತಂಡದ ನಡುವೆ ಕೂಟದ ಅಂತಿಮ ಪಂದ್ಯಾಟ ಆರಂಭಗೊಳ್ಳುವಂತಹ ನಿಟ್ಟಿನಲ್ಲಿ
ಎಸ್ ಲೇಗಿನ ಅಂತಿಮ ಪಂದ್ಯದಲ್ಲಿ ಎದುರು ಬದುರುಗೊಳ್ಳುತ್ತಾ ಇವೆ ನೋಡಿ ಶಿವಾಜಿ ಲಯನ್ಸ್, ಅದೇ ರೀತಿ ತಾನಾಜಿ ವಾರಿಯರ್ಸ್. ಎಸ್ ಲೈನ್ ಅಂಪೈರ್ ಅಣ್ಣ, ಲೈನ್ ಅಂಪೈರ್ ಒಬ್ಬ ಅಣ್ಣ, ಲೈನ್ ಅಂಪೈರ್ ಅವರಿ ಪ್ಲೀಸ್. ಮುಂದಕ್ಕೆ ಎಸ್ ಆರಂಭಗೊಂಡಿವೆ ನೋಡಿ ಆಶಿಷ್ನ ದಾಳಿ. ಸ್ಪರ್ಧಾ ಕಣದಲ್ಲಿ ಅದ್ವಿತೀಯ ತಾರಾಮಣಿಗಳಲ್ಲಿ ಒಬ್ಬರಾಗಿರುವಂತಹ ಆಶೀಸ್, ನಂಬರ್ 9 ಗುರುತಿಸಿಕೊಂಡಂತಹ ಅದ್ಭುತ ಪ್ರತಿಭೆಗಳಲ್ಲಿ ಒಬ್ಬ. ಅಂಕ ಗಳಿಕೆಯ ಆಧಾರದಲ್ಲಿ ಮುಂದಿನ ನಿರ್ಧಾರವಾಗುವಂತಹ ಕಾಲಘಟ್ಟದಲ್ಲಿ ಲೀಗಿನಲ್ಲಿ ಅದ್ವಿತೀಯ ಪ್ರದರ್ಶನವನ್ನು ನೀಡಿದಂತಹ ತಂಡಕ್ಕೆ ಮಾತ್ರ ಅವಕಾಶ. ಎಸ್ಕೀರ್ತಿ ಸ್ಪರ್ಧೆಯಲ್ಲಿ ಕೀರ್ತಿ ಎಂಟಿ ರೈಡ್ನೊಂದಿಗೆ ಮರಳಿದಂತೆ ಪ್ರಫುಲ್ಲ ಅದ್ಭುತವಂತಹ ರನ್ನಿಂಗ್ ಹ್ಯಾಂಡ್ ಟಚ್ ನಮಗೆ ಅಂಕ ಗಳಿಕೆಯ ನಮಗೆ ಖಾತೆ ತೆರೆಯುವಂತಹ ಸನ್ನದ್ಧ ಸ್ಥಿತಿಯಲ್ಲಿ ತಂಡ. 1-0 ಪಂದ್ಯಾಟ ಮುಂದುವರಿದ ಹಾಗೆ. ಅದ್ಭುತ ಕಾಲಘಟ್ಟದಲ್ಲಿ ತಾನಾಜಿ ವಾರಿಸ್ ತಂಡದ ಪರವಾಗಿ ದಾಳಿ ಎಂಟಿಯೊಂದಿಗೆ ಮುಕ್ತಾಯವಾದಾಗೆ ಪ್ರಸ್ತುತ ಪ್ರಫುಲ್ಲ ಅಗೈನ್ ದಾಳಿಯಲ್ಲಿ ಅಗೈನ್ ರನ್ನಿಂಗ್ ಹ್ಯಾಂಡ್ ಟಚ್ ನಮಗೆ ಮತ್ತೊಂದು ಅಂಕಗಳಿಗೆ ಆಧಾರದಲ್ಲಿ ಎರಡು 0 ಪಂದ್ಯಾಟ ಇರುವಂತೆ. ಕೀರ್ತಿ ದಾಳಿಯಲ್ಲಿ ಎರಡು ಅಂಕಗಳ ಸಮಚಿತ್ತದ ಹೋರಾಟದೊಂದಿಗೆ ಈ ತಂಡಗಳು ಪ್ರಣೀತ್ ದಾಳಿಯನ್ನ ಮುಂದುವರಿಸಿದ ಹಾಗೆ ಒಳಾಂಗಣದಲ್ಲಿ ಮುಂದಿನ ಅವಧಿಯಲ್ಲಿ ಲೀಗ್ ಮಾದರಿಯ ಪಂದ್ಯಾಟ ಮುಕ್ತಾಯವಾದ ತಕ್ಷಣ ಗರ್ಲ್ಸ್ ವಿಭಾಗದ ಪ್ರಶಸ್ತಿ ಪ್ರದಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ನಂತರದಲ್ಲಿ
4-3 ಇರುವಂತೆ ಸ್ಪರ್ಧೆಯಲ್ಲಿ ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್ ಮುನ್ನಡೆಯಲ್ಲಿ 1 ಅಂಕದ ಮುನ್ನಡೆಯೊಂದಿಗೆ ತಾನಾಜಿ ವಾರಿಯರ್ಸ್ 4-3 ಸ್ಪರ್ಧೆ. ಐದು 4 ಸ್ಪರ್ಧೆ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್ ತಂಡ. ಕೀರ್ತಿ ಪ್ರಸ್ತುತ ದಾಳಿಯಲ್ಲಿ ಏರುವಂತೆ ಎಸ್ ಬನ್ನಿ, ತಾನಾಜಿಯ ಉಳಿದಿರುವ ಪ್ಲೇಯರ್ಸ್ ಬನ್ನಿ. 6-4 6-4. ಎಸ್ ಬನ್ನಿ, ಉಳಿದವರು ಬನ್ನಿ. ಎಸ್ ಉಳಿದವರು ಬನ್ನಿ, ಉಳಿದವರು ಬನ್ನಿ. ಎಸ್ ಪ್ಲೇಯರ್ಸ್ ಬನ್ನಿ ನಾ ಇನ್ 7. ಎಸ್ ಬದಲಿ ಅವರ ಕೀರ್ತಿ ಬದಲಿಗೆ ಅವರ ಎಸ್ ಅವರು ಹೊರಗಡೆಯಲ್ಲಿ ರೈಟ್ ಔಟ್. ಎಸ್ ರೈಟ್. ಅಗೈನ್ ಒಂದಷ್ಟು ಕಾಲಾವಧಿಯನ್ನ ತೆಗೆದುಕೊಂಡ ಪಂದ್ಯ ಪ್ರಸ್ತುತ ಪ್ರಫುಲ್ಲ ದಾಳಿಯೊಂದಿಗೆ ಆರಂಭಗೊಂಡಿವೆ. 6-4 ಎನ್ನುವಂತಹ ಸನ್ನದ್ಧದ ಸ್ಥಿತಿಯಲ್ಲಿ ಮುಂದುವರಿದ ಹಾಗೆ ಸ್ಪರ್ಧೆಯಲ್ಲಿ
ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್ ತಂಡ. ಅದ್ಭುತ ರನ್ನಿಂಗ್ ಹ್ಯಾಂಡ್ ಹಚ್ಚಿ ನಮಗೆ ಅಂಕ ಗಳಿಕೆಯ ಆಧಾರದಲ್ಲಿ 7-4 ಮುಂದುವರಿದಿದೆ. 7-4 ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್ ತಂಡ. ಐದು 7 ಇರುವಂತೆ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ಪ್ರಸ್ತುತ ಪ್ರಫುಲ್ಲನ ದಾಳಿ ಆರಂಭದಿಂದಲೂ ಯಶಸ್ವಿ ದಾಳಿಗಳ ಮುಖೇನವಾಗಿ ಸ್ಪರ್ಧಾಕಣದಲ್ಲಿ ಯಶಸ್ವಿ ದಾಳಿಗಳ ಮುಖೇನವಾಗಿ 8-5 ಸ್ಪರ್ಧೆ. ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ಆರಂಭದಿಂದಲೂ ಅದ್ಭುತ ಯಶಸ್ವಿ ದಾಳಿ ಹಾಗೂ ಡಿಫೆನ್ಸ್ಗಳ ಮುಖೇನವಾಗಿ ಅಂತರವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಶಿವಾಜಿ ಲಯನ್ಸ್ ಯಶಸ್ವಿಯನ್ನು ಕಂಡುಕೊಂಡ ಹಾಗೆ ತಾನಾಜಿ ತಂಡದ ಪ್ರಮುಖ ಆಟಗಾರನ ಹೊರಾಂಗಣದಲ್ಲಿ ಇರುವಂತಹ ಸ್ಥಿತಿಯಲ್ಲಿ 6-8 ಸ್ಪರ್ಧೆ. 6-8 9-7 ಸ್ಪರ್ಧೆ ಇರುವಂತೆ ಮುನ್ನಡೆಯಲ್ಲಿ 9-6 ಇರುವಂತೆ ಸ್ಪರ್ಧೆಯಲ್ಲಿ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ಒಳಾಂಗಣದಲ್ಲಿ ಒಂದಷ್ಟು ಎದುರಿಸುವಂತಹ ತಂತ್ರಗಳು. ಮತ್ತೊಂದು ಅಂಕಗಳ ಪ್ರಾಪ್ತಿಯೊಂದಿಗೆ ಈ ಸ್ಪರ್ಧಾಮಾರ್ಧ ಮುಕ್ತಾಯಗೊಂಡಿವೆ. ದ್ವಿತೀಯಾರ್ಧ ಆರಂಭಗೊಳ್ಳುವಂತಹ ನಿಟ್ಟಿನಲ್ಲಿ 7-9 ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. 2 ಅಂಕಗಳ ಸ್ಪಷ್ಟ ಮುನ್ನಡೆಯೊಂದಿಗೆ ಶಿವಾಜಿ ಲಯನ್ಸ್ ತಂಡ. ದ್ವಿತೀಯಾರ್ಧ ಆರಂಭಗೊಳ್ಳುತ್ತಾ ಇವೆ ನೋಡಿ. ಸೆಕೆಂಡ್ ಹಾಫ್. ಪ್ರಸ್ತುತ ಅಂಕಗಳಿಕೆಯ ಆಧಾರದಲ್ಲಿ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. 9-7 ಸ್ಪರ್ಧೆ ಇರುವಂತೆ 2 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ಸ್ಪಷ್ಟ ಆಧಾರ ಗಳಿಕೆಯಲ್ಲಿ ಇರುವಂತೆ ಸ್ಪರ್ಧೆಯಲ್ಲಿ ಬೋನಸ್ ಪ್ಲಸ್ ಪಾಯಿಂಟ್ 9-9 ಸ್ಪರ್ಧೆ ಇರುವಂತೆ ಅಂಕ ಗಳಿಕೆಯ ಆಧಾರದಲ್ಲಿ 2 ತಂಡಗಳು ಸಮಚಿತ್ತದ ಹೋರಾಟದೊಂದಿಗೆ ಮುಂದುವರಿತಾ ಇದೆ. ಪ್ರಫುಲ್ಲನ ದಾಳಿ ಯಶಸ್ವಿ ದಾಳಿಗಳೊಂದಿಗೆ ಮರಳಿದಂತೆ ತಾನಾಜಿ ವಾರಿಯರ್ಸ್ ತಂಡ ಸ್ಪಷ್ಟ ಹೋರಾಟವನ್ನು ಎದುರಾಳಿ ತಂಡಕ್ಕೆ ನೀಡುತ್ತಾ ಇದ್ದಂತೆ ಪ್ರಫುಲ್ಲನನ್ನ ಬಂಧಿಸುವಂತಹ ತವಕದಲ್ಲಿ ತಾನಾಜಿ ತಂಡ ಇದ್ರೆ ಅಂಕ ಗಳಿಕೆಯ ತವಕದಲ್ಲಿ ಪ್ರಫುಲ್ಲ. ಆಹೋ, ಅದ್ಭುತವಾದಂತಹ ಬ್ಯಾಕ್ ಕಿಕ್ಕಿನ ಮುಖೇನವಾಗಿ ಅಂಕ ಗಳಿಸುವಂತಹ ತವಕದಲ್ಲಿ ಒಂದಷ್ಟು ಗೊಂದಲಗಳು ತಂಡದಲ್ಲಿ. 10-9 ಸ್ಪರ್ಧೆ. 10-9 ಅಗೈನ್ ಪ್ರಣೀತ್. ಯಶಸ್ವಿ ದಾಳಿಗಳ ಮುಖೇನವಾಗಿ ತಂಡಕ್ಕೆ ಆಸರೆಯಾದಂತಹ ಪ್ರತಿಭಾನ್ವಿತ ಪಟುವಿನ ದಾಳಿಗಳು ಅಂಕ ಗಳಿಕೆಯ ಆಧಾರದಲ್ಲಿ ಸ್ಪಷ್ಟವಾಗಿ 1 ಅಂಕದ ಮುನ್ನಡೆಯಲ್ಲಿ ಆಶೀಶ್.
ಅವಕಾಶವನ್ನ ಕೈ ಚೆಲ್ಲಿಕೊಳ್ಳುತ್ತಾ ಇವೆ ನೋಡಿ ಶಿವಾಜಿ ಲಯನ್ಸ್. ಅಗೈನ್ ಟೈ 10-10 ಸಮಬಲದ ಹೋರಾಟದಲ್ಲಿ ಇತ್ತಂಡಗಳು 2 ಅಂಕಗಳ ಪ್ರಾಪ್ತಿಯೊಂದಿಗೆ 12-10 ಸ್ಪರ್ಧೆ. ಶಿವಾಜಿ ಲಯನ್ಸ್ ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದ್ಭುತವಾದ ಸೋಲೋ ಟೆಕ್ಕಲ್ ಮುಖೇನವಾಗಿ 13-10 ಸ್ಪರ್ಧೆ. 13-10 ಆಶೀಶ್ ಸೂಪರ್ ಟ್ಯಾಕಲ್ ನ ಅವಕಾಶ ತೆರೆದಿರುವಂತೆ ಸ್ಪರ್ಧೆಯಲ್ಲಿ ಲಾಸ್ಟ್ 5 minutes ಆಫ್ ದಿ ಫುಲ್ ಟೈಮ್. ಆಶೀಶ್ ಆಲ್ ಔಟಿನ ಸಂಪೂರ್ಣ ಅಂಕಗಳ ಪ್ರಾಪ್ತಿಯೊಂದಿಗೆ ಅಂಕ ಗಳಿಕೆಯ ಆಧಾರದಲ್ಲಿ 17-10 ಸ್ಪರ್ಧೆ. 17-10. ಪ್ರಣೀತ್ ದಾಳಿ ಆರಂಭವನ್ನು ಕಂಡುಕೊಂಡ ಹಾಗೆ ಅಂಕ ಗಳಿಕೆಯ ಆಧಾರದಲ್ಲಿ 17-10 17-10 11-17 ಸ್ಪರ್ಧೆ. ಪ್ರಸ್ತುತ ಪ್ರಫುಲ್ಲನ ದಾಳಿ ಬೋನಸ್ನ ಬಲವಾದ ಮನವಿ ಪುರಸ್ಕಾರಗೊಂಡ ಅಂಕ ಇಲ್ಲದಿದ್ದರೆ ಎಂಟಿ ರೈಟ್. ಪ್ರಸ್ತುತ 17-11 17-11 ಇರುವಂತೆ ಸ್ಪರ್ಧೆಯಲ್ಲಿ ಬೋನಸ್ 18-11 ಸ್ಪರ್ಧೆ ಇರುವಂತೆ 18-11 ಇತ್ತಂಡದ ನಡುವೆ 7 ಅಂಕಗಳ ಸ್ಪಷ್ಟ ವ್ಯತ್ಯಾಸವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದುವರಿದ ಹಾಗೆ ಶಿವಾಜಿ ಲಯನ್ಸ್ ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿವೆ. ಆರಂಭದಿಂದಲೇ ದಿಟ್ಟ ನಿಲುವುಗಳ ಮುಖೇನವಾಗಿ ಶಿವಾಜಿ ಲಯನ್ಸ್ ತಂಡ ಅಂತರವನ್ನು ಕಾಯ್ದುಕೊಳ್ಳುತ್ತಾ ಇದ್ದರೆ ತಾನಾಜಿ ವಾರಿಯರ್ಸ್ ತಂಡ ಒಂದಷ್ಟು ತಪ್ಪುಗಳ ಮುಖೇನವಾಗಿ ಮತ್ತೆ ಮಾಹಿತಿಗಳ ರವಾನೆಯನ್ನು ಕಂಡುಕೊಂಡು ಪ್ರಸ್ತುತ ಲಾಸ್ಟ್ 4 minutes ಆಫ್ ದಿ ಫುಲ್ ಟೈಮ್. अगर 4 मिनट की बाकी है ಎಸ್ಎಸ್ಬಿ ಸೋಲೋ ಟೆಕ್ಕಲ್ಗಳ ಮುಖೇನವಾಗಿ ಅಂತರ ಹೆಚ್ಚಿಸಿಕೊಳ್ಳುತ್ತಾ ಇವೆ. 19-12 ಸ್ಪರ್ಧೆ 19-12 ಆಶೀಶ್ ಲೀಗಿನ ಎಲ್ಲ ಪಂದ್ಯಗಳಲ್ಲೂ ಕೂಡ ಯಶಸ್ವಿ ದಾಳಿಗಳ ಮುಖೇನವಾಗಿ ಆಶೀಶ್ ತಂಡಕ್ಕೆ ವರದಾನವಾಗ್ತಾ ಇದ್ದರೆ ಎದುರಾಳಿ ತಂಡದಲ್ಲಿ ಪ್ರಣೀತ್ ಸ್ಪರ್ಧೆಯಲ್ಲಿ ಲೀಗಿನ लास्ट 3 minutes ऑफ द फुल टाइम. अगर 3 मिनट की बाकी है 19-12 ಸ್ಪರ್ಧೆ 19-12 16-12 ಬೋನಸ್ ಪ್ಲಸ್ ಪಾಯಿಂಟ್ 14-19 ಸ್ಪರ್ಧೆ 14-19 ಆಶೀಶ್ ಅಗೈನ್ ದಾಳಿಯಲ್ಲಿ ಆಶೀಶ್ ಇರುವಂತೆ ಸ್ಪರ್ಧೆಯಲ್ಲಿ ಆರಂಭದಿಂದಲೂ ದಿಟ್ಟ ನಿಲುವುಗಳ ದಾಳಿಗಳನ್ನು ಸಂಘಟಿಸುವ ಮುಖೇನವಾಗಿ ತಂಡಕ್ಕೆ ಆಪದ್ಬಾಂಧವನಾಗಿ ಗುರುತಿಸಿಕೊಂಡ್ರೆ ಎದುರಾಳಿ ತಂಡದಲ್ಲಿ ಒಂದಷ್ಟು ಚೇತರಿಕೆಯ ಲಕ್ಷಣಗಳು ಕಂಡು ಬರುತ್ತಾ ಇವೆ. ಅಂತಿಮ ಕಾಲಘಟ್ಟದಲ್ಲಿ
19-14 ಸ್ಪರ್ಧೆ. 19-14. ಲಾಸ್ಟ್ 2 minutes ಆಫ್ ದಿ ಫುಲ್ ಟೈಮ್. ಅಂತಿಮ 2 ನಿಮಿಷಗಳ ಆಟ ಬಾಕಿ ಇರುವಂತೆ ಪ್ರಣೀತ್ ಚಮತ್ಕಾರಿಯನ್ನ ಮಾಡಬೇಕು. ಪ್ರಣೀತ್ ಇಲ್ಲಿ ಅದ್ಭುತವಾದಂತಹ ಟೆಕ್ಕಲ್ ಮುಖೇನವಾಗಿ 20-14 ಸ್ಪರ್ಧೆ. ಥರ್ಡ್ ರೈಟ್. ಇಪ್ಪತ್ತ 14 ಸ್ಪರ್ಧೆ. ಕಾರ್ನರ್ ವಿಭಾಗವನ್ನು ಗುರಿಯಾಗಿಸಿದ ದಾಳಿ ಯಶಸ್ವಿಯನ್ನು ಕಂಡುಕೊಂಡ ಹಾಗೆ 15-21 ಸ್ಪರ್ಧೆ. 15-21 ಇರುವಂತೆ ಆಶೀಶ್. ಲಾಸ್ಟ್ ಮಿನಿಟ್ಸ್ ಆಫ್ ದಿ ಫುಲ್ ಟೈಮ್. ಸೆಕೆಂಡ್ಸ್ಗಳ ಆಟ ಬಾಕಿ ಇರುವಂತೆ ಸಮಯವನ್ನು ಕಳೆಯುವಂತಹ ನಿಟ್ಟಿನಲ್ಲಿ ಆಶೀಶ್ ಕೂಟದ ಯಶಸ್ವಿ ದಾಳಿಗಾರರಲ್ಲಿ ಒಬ್ಬ. ನಂಬರ್ 9 ಖ್ಯಾತಿಯ ಆಶೀಶ್ ಪ್ರಸ್ತುತ ಶಿವಾಜಿ ಲಯನ್ಸ್ ತಂಡದ ಪರವಾಗಿ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಅಗೈನ್ ಪ್ರಣೀತ್. ಎಸ್ ಆಶೀಶ್ ಹಾಗೂ ಕಾರ್ನರ್ ವಿಭಾಗದ ಜುಗಲ್ಬಂದಿ. ಸ್ಪಷ್ಟ ಮುನ್ನಡೆಯೊಂದಿಗೆ 22-15 ಇರುವಂತೆ ಸ್ಪರ್ಧೆ. ಮುಂದಕ್ಕೆ ಭವ್ಯ ವೇದಿಕೆಯಲ್ಲಿ ಸಣ್ಣ ಕಾರ್ಯಕ್ರಮ, ಗರ್ಲ್ಸ್ ವಿಭಾಗದ ಪಂದ್ಯಾಟದ ಬಹುಮಾನ ವಿತರಣಾ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಸ್ ಈ ಮುಖೇನವಾಗಿ ಈ ಪಂದ್ಯಾಟ ಮುಕ್ತಾಯಗೊಂಡಿದೆ. ಇದೀಗ ಭವ್ಯ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ವಿತರಣೆಯಾಗುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ಅದೇ ರೀತಿ ಕ್ರೀಡಾಪಟುಗಳು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಎನ್ನುವಂತಹ ವಿನಂತಿಯೊಂದಿಗೆ. ಸರ್ ಬಾಲಚಂದ್ರ ಸರ್ ಬನ್ನಿ. ಇದೀಗ ಭವ್ಯ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳನ್ನು ಬರಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿದ್ದೇವೆ. ಶ್ರೀಯುತ ಸುಧಾಕರ್ ರೈ, ಅದೇ ರೀತಿ ಅಜಯ್ ಶೆಟ್ಟಿ, ಅದೇ ರೀತಿ ತೀರ್ಪುಗಾರಿಕಾ ವಿಭಾಗದಲ್ಲಿರುವಂತಹ ಪುರುಷೋತ್ತಮ ಕಲ್ಪೆ, ಲಕ್ಷ್ಮಣ್ ಪಟ್ನೂರು, ಮನೋಹರ್ ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಎನ್ನುವಂತಹ ವಿನಂತಿಯೊಂದಿಗೆ. ಸರ್ ದಯವಿಟ್ಟು ಬನ್ನಿ. ಅಜಯ್ ಶೆಟ್ಟಿ, ಅದೇ ರೀತಿ ಸುಧಾಕರ್ ರೈ. ಎಸ್ ಗಮನಿಸಿಕೊಳ್ಳಿ, ಮುಂದಿನ ಪ್ರಥಮ ಪಂದ್ಯಾಟ ಶಿವಾಜಿ ಲಯನ್ಸ್ ತಂಡದ ವಿರುದ್ಧವಾಗಿ ಸುಭಾಷ್ ಟೈಗರ್ಸ್ ತಂಡಗಳು. ಈ ಪಂದ್ಯದಲ್ಲಿ ಗೆಲುವನ್ನ ತಂಡ ನೇರವಾಗಿ ಫೈನಲ್ಗೆ ಪ್ರವೇಶವನ್ನು ಪಡೆಯುತ್ತೆ. ಸೋತಂತಹ ತಂಡಕ್ಕೆ ಮತ್ತೊಂದು ಅವಕಾಶ ಇರುತ್ತೆ. ಅದೇ ರೀತಿ ದ್ವಿತೀಯ ಪಂದ್ಯಾಟ ತಾನಾಜಿ ವಾರಿಯರ್ಸ್, ಅದೇ ರೀತಿ ಮಂಗಳ್ ಪಾಂಡೆ ಟೆರರ್ಸ್. ಈ ಪಂದ್ಯದಲ್ಲಿ ಸೋತಂತಹ ತಂಡಗಳು ನೇರವಾಗಿ ಎಸ್ ಸುಧಾಕರ್ ರೈ, ಅದೇ ರೀತಿ ಅಜಯ್ ಶೆಟ್ಟಿ, ಅದೇ ರೀತಿ ತೀರ್ಪುಗಾರಿಕಾ ವಿಭಾಗದ ಪುರುಷೋತ್ತಮ ಕೋಲ್ಪೆ, ಲಕ್ಷ್ಮಣ್ ಪಟ್ನೂರು, ಅದೇ ರೀತಿ
ಎಸ್ ಮಂಜು ಮಧ್ವ ಸರ್ ಬನ್ನಿ. ಎಸ್ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ವೇದಿಕೆಯಲ್ಲಿರುವಂತಹ ಪ್ರಮುಖರು, ಕರ್ನಾಟಕ ಶಿಕ್ಷಕರ ಮಂಡಳಿಯ ಪುತ್ತೂರು ತಾಲೂಕು ವಿಭಾಗದ ಅಧ್ಯಕ್ಷರು, ಅದೇ ರೀತಿ ಮೊರಾ ಶಾಲೆಯ ದೈಹಿಕ ಶಿಕ್ಷಕರು ಕೂಡ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದ ತೀರ್ಪುಗಾರರಾಗಿರುವಂತಹ ಸುಧಾಕರ್ ರೈ ಇವರನ್ನ ಪ್ರೀತಿಯಿಂದ ನಾವೆಲ್ಲರೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಅತಿಥಿಗಳು ಶ್ರೀಯುತ ಅಜಯ್ ಶೆಟ್ಟಿ, ಮುಂದಿನ ದಿವಸಗಳಲ್ಲಿ ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ MBA ವಿದ್ಯಾರ್ಥಿಯಾಗಿ ಸೇರ್ಪಡೆಯಾಗಲಿರುವವರು. ಪ್ರಸ್ತುತ ಇಂಟರ್ ನ್ಯಾಷನಲ್ ಕರಾಟೆ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಗಳಿಸಿಕೊಂಡಿರುವವರು. 300ಕ್ಕಿಂತಲೂ ಹೆಚ್ಚು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿರುವಂತಹ ಅಜಯ್ ಶೆಟ್ಟಿ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತಗಳನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಕಬಡ್ಡಿ ಕೂಟ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದಂತಹ ತೀರ್ಪುಗಾರರ ಮಂಡಳಿಯ ಗೌರವಾನ್ವಿತ ಸದಸ್ಯರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ಈ ಕ್ರೀಡಾಕೂಟ ಅತ್ಯಂತ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ನೆರವೇರಲು ಸಹಕರಿಸಿದವರು ಶ್ರೀಯುತ ಬಾಲಚಂದ್ರ ಅವರು. ನನಗೆ ಬಹಳ ಆತ್ಮೀಯರು, ಹಲವಾರು ಪಂದ್ಯಕೂಟಗಳಲ್ಲಿ ಒಟ್ಟಿಗೆ ಬೆರೆತವರು. ಸರ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಶ್ರೀಯುತ ಸುಧಾಕರ್ ರೈ ಇವರು ಒಂದೆರಡು ಮಾತುಗಳ ಮುಖೇನ ನಮಗೆ ಶುಭ ಹಾರೈಸಬೇಕು. ಎಲ್ರಿಗೂ ನಮಸ್ತೆ. ಈ ಸಂಘಟನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಪ್ರಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ಅತ್ಯುತ್ತಮವಾದ ಸಂಘಟನೆ. ರಾಜ್ಯ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಹೇಗೆ ಸಂಘಟನೆ ಮಾಡಿದ್ದೀರಿ ಆ ರೀತಿಯಾಗಿ ನೀವು ಸಂಘಟನೆ ಮಾಡಿದ್ದೀರಿ. ನಾವು ಪ್ರಪ್ರಥಮವಾಗಿ ನಮ್ಮ ದೈಹಿಕ ಶಿಕ್ಷಕ ನಿರ್ದೇಶಕರಾದಂಥ ಬಾಲಚಂದ್ರ ಅವರನ್ನು ಕೂಡ ಗೌರವಿಸಬೇಕು. ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು ಇಂದು ಕ್ರೀಡಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತೆ ಮಾಡಿದವರು ಬಾಲಚಂದ್ರ ಸರ್ ಅವರು. ನನ್ನ ಮಗ ಕೂಡ ಈ ವರ್ಷ ಕಂಪ್ಯೂಟರ್ ಸೈನ್ಸ್ಗೆ ಎಂಟರ್ ಆಗಿದ್ದಾನೆ. ಅವ ವಾಲಿಬಾಲ್ ಆಟಗಾರ. ಇಲ್ಲಿ ವಾಲಿಬಾಲ್ ಮತ್ತು ಕಬಡ್ಡಿ ಆಟ ಇದೆ ಅನ್ನುವ ದೃಷ್ಟಿಯಿಂದ ನಾನು ಕೂಡ ನನ್ನ ಮಗನನ್ನು ಇಲ್ಲಿ ಅಡ್ಮಿಷನ್ ಮಾಡಿದ್ದೇನೆ ಅನ್ನೋದು ನನಗೆ ಸಂತೋಷ. ಬಂಧುಗಳೇ, ಬಾಲಚಂದ್ರ ಸರ್ ಅವರಿಗೆ ದಿನ ಏನಾದರೂ ಮಾಡ್ತಾ ಇರಬೇಕು. ವಾಲಿಬಾಲ್ ಆಯ್ತು, ಕಳೆದ 1 ತಿಂಗಳು ಮೊದಲು ನಾವು ಒಂದು ಫೈನಲ್ ಕಬಡ್ಡಿಯನ್ನು ಇಲ್ಲಿ ನೋಡಿರ್ಬೋದು. ಲಾಸ್ಟ್ 2 ನಿಮಿಷದಲ್ಲಿ ನಮ್ಮ ಪ್ರಫುಲ್ ಅವು ಆಡಿದ ಆಟ ಮತ್ತೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಇವರನ್ನ ತರಬೇತಿಗೊಳಿಸಿದವರು ಬಾಲಚಂದ್ರ ಸರ್ ಮತ್ತು ಮನೋಹರರನ್ನ ಗೌರವಿಸಿಕೊಳ್ಳುತ್ತಾ ಇಂಜಿನಿಯರಿಂಗ್ ಕಾಲೇಜ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿನುಗ್ತಾ ಇದೆ. ನಾವು ಬೆಳಿಗ್ಗೆ ಸುದ್ದಿ ಪತ್ರಿಕೆ ಓದಿದರೆ ಏನಾದರೂ ಒಂದು ಮಾಹಿತಿ ಇರೋದು ಕ್ರೀಡಾ ಕ್ಷೇತ್ರದಲ್ಲಿ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಈ ಮಟ್ಟಕ್ಕೆ ಹೋಗಿದೆ, ರಾಷ್ಟ್ರ ಮಟ್ಟಕ್ಕೆ ಹೋಗಿದೆ ಅನ್ನೋದು. ಇನ್ನು ಮುಂದಿನ ಕೂಡ ಈ ಸಾಧನೆಯನ್ನು ಮಾಡಲಿ ಅಂತ ನಾನು ಆಶಿಸಿಕೊಳ್ಳುತ್ತಾ ನನಗೆ ಅವಕಾಶ ಕೊಟ್ಟಕ್ಕೆ ವಂದನೆಗಳು. ಸುಂದರವಾದ ಮಾತುಗಳ ಮುಖೇನವಾಗಿ ಹಾರೈಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. ಮುಂದಕ್ಕೆ 3 ತಂಡಗಳು ಪಾಲನೆ ಪಡೆದಂತಹ ಈ ಕೂಟದಲ್ಲಿ ಅಂತಿಮವಾಗಿ ಫೈನಲ್ನಲ್ಲಿ ಮುಗ್ಗರಿಸಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಕೋಸ್ಟಲ್ ಟಾರ್ಪಡಸ್ ತಂಡದ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬಂದು ದ್ವಿತೀಯ ಸ್ಥಾನವನ್ನ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಎಸ್, ತಂಡದ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು. ಎಲ್ಲ ಗೌರವಾನ್ವಿತ ತಂಡದ ಆಟಗಾರ್ತಿಯರಿಗೆ ಅಜಯ್ ಶೆಟ್ಟಿ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ತಂಡದ ಎಲ್ಲ ಸದಸ್ಯರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಕ್ರೀಡಾ ಜೀವನ ಮುಂದಿನ ದಿನಗಳಲ್ಲಿ ಯಶಸ್ವಿಗೊಳ್ಳಲಿ, ಈ ಭಾಗದ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಎನ್ನುವಂತಹ ಆಶಯದೊಂದಿಗೆ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಎನ್ನುವಂಥದ್ದು ಎರಡೇ ಇರುವಂಥದ್ದು. ಇದನ್ನ ಸಮಾನ ಚಿತ್ತದಿಂದ ಸ್ವೀಕರಿಸಿ ಎನ್ನುವಂತಹ ದಿಟ್ಟ ನಿಲುವುಗಳೊಂದಿಗೆ ಎಸ್ ಸೆಕೆಂಡ್ ಟ್ರೋಫಿ. ಎಸ್, ಒಂದು ಜೋರಾದ ಚಪ್ಪಾಳೆ ಬರಲಿ. ದ್ವಿತೀಯ ಸ್ಥಾನವನ್ನು
ತಂಡಗಳು ಪಾಲನ್ನು ಪಡೆದಂತಹ ಈ ಪಂದ್ಯಕೂಟದಲ್ಲಿ ದಾಳಿ ಹಾಗೂ ಡಿಫೆನ್ಸ್ ವಿಭಾಗಗಳ ಮುಖೇನವಾಗಿ ಅತ್ಯಂತ ತೇಜೋಹಾರಿ ಪ್ರದರ್ಶನವನ್ನು ನೀಡುವ ಮುಖೇನವಾಗಿ ಅಂತಿಮವಾಗಿ ಫೈನಲ್ ನಲ್ಲಿ ಕೂಡ ಯಶಸ್ಸನ್ನು ಗಳಿಸಿ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ತಂಡ ಟೀಮ್ ಮೋಲ್ ಈಗಲ್ಸ್. ತಂಡದ ಸದಸ್ಯರು ಚೈತ್ರ ಬಿಎಲ್, ಅನುಷಾ, ವಿದ್ಯಾ, ಶಿಲ್ಪಶ್ರೀ, ವರ್ಷಿತಾ ಆಳುವ, ನಿವೇದಿತಾ, ಸುಚಿತ್ರ, ಅದೇ ರೀತಿ ರಕ್ಷಿತಾ, ಎಲ್ಲ ತಂಡಗಳಿಗೂ ಕೂಡ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಮುಂದಿನ ಕ್ರೀಡಾ ಜೀವನ ಯಶಸ್ವಿಗೊಳ್ಳಲಿ ಎನ್ನುವಂತಹ ಆಶಯದೊಂದಿಗೆ ಈ ಭಾಗದ ಎಲ್ಲ ದೈವಗಳ ಆಶೀರ್ವಾದ ನಿಮಗೆ. ಅದೇ ರೀತಿ ತಯಾರಾಗಬೇಕು ಶಿವಾಜಿ ಲಯನ್ಸ್, ಅದೇ ರೀತಿ ಸುಭಾಷ್ ಟೈಗರ್ಸ್ ತಂಡಗಳು ಪ್ರಥಮ ಪಂದ್ಯಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ. ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್ ಈ ಪಂದ್ಯದಲ್ಲಿ ಗೆದ್ದಂತಹ ತಂಡವು ನೇರವಾಗಿ ಫೈನಲ್ ಪ್ರವೇಶವನ್ನು ಖಾತ್ರಿಪಡಿಸಿದೆ. ಗಮನಿಸಿಕೊಳ್ಳಿ. ಎಸ್, ಥ್ಯಾಂಕ್ ಯು. ನಿಮ್ಮೆಲ್ಲರ ಕ್ರೀಡಾ ಜೀವನ ಯಶಸ್ವಿಗೊಳ್ಳಲಿ ಎನ್ನುವಂತಹ ಆಶಯದೊಂದಿಗೆ ಪೂರ್ತಿ ತಂಡಕ್ಕೆ ಸೇರಿರುವಂತಹ ಎಲ್ಲ ಅಭಿಮಾನಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತೇವೆ. ಎಸ್, ಬನ್ನಿ ರನ್ನರ್ಸ್ ಟೀಮ್, ಬನ್ನಿ ಬನ್ನಿ ಬೇಗ. ನೀವು ಈಚೆ ಬನ್ನಿ ಸ್ವಲ್ಪ ಫಸ್ಟ್. ಎಸ್, ಸ್ವಲ್ಪ ಈಚೆ ಬನ್ನಿ, ಸ್ವಲ್ಪ ಈಚೆ ಬನ್ನಿ, ನೀವು ಈಚೆ ಬನ್ನಿ. ಅವರಲ್ಲಿ ಕೂತ್ಕೊಳ್ಳಿ, ಬದಿಗೆ ಅಲ್ಲ, ನೀವು ಸಹ ಕೂತ್ಕೊಳ್ಳಿ, ಬದಿಯಲ್ಲಿ ಕೂತ್ಕೊಳ್ಳಿ. ಒಟ್ಟಿಗೆ ಎರಡು ಟೀಮ್ ಇದು ಒಟ್ಟಿಗೆ. ಸ್ವಲ್ಪ ಈಚೆ ಬನ್ನಿ ನೀವು. ಎಸ್, ಎರಡು ಟೀಮ್ ಕೂತ್ಕೊಳ್ಳಿ. ಎಸ್, ಎರಡು ತಂಡಗಳು ಕೂತ್ಕೊಳ್ಳಿ. ಎಸ್, ಸೌಹಾರ್ದತೆಯ ಪ್ರತೀಕವನ್ನು ಸಾರುತ್ತಾ ಇವೆ. ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಎರಡು ತಂಡಗಳು ಕೂಡ ಒಟ್ಟಿಗೆ ಛಾಯಾಚಿತ್ರವನ್ನು ನೀಡುವ ಮುಖೇನವಾಗಿ ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುತ್ತಿದೆ ನೋಡಿ ವೇದಿಕೆ. ಎಸ್, ಥ್ಯಾಂಕ್ ಯು. ಎಸ್, ಕಾರ್ಯಕ್ರಮವನ್ನ ಚಂದಗಾನಿಸಿಕೊಟ್ಟಂತಹ ಶ್ರೀಯುತ ಸುಧಾಕರ್ ರೈ, ಅದೇ ರೀತಿ ಅಜಯ್ ಶೆಟ್ಟಿ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಸ್, ಮುಂದಕ್ಕೆ ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್ ತಂಡ ಎರಡು ತಂಡಗಳಿಗೂ ಕೂಡ ಕರೆಯನ್ನು ಕೊಟ್ಟಿದ್ದೇವೆ. ಆಗಮಿಸಿ ಗೆದ್ದಂತಹ ತಂಡ ಫೈನಲ್ ಪ್ರವೇಶವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್, ಅದೇ ರೀತಿ ದ್ವಿತೀಯ ಪಂದ್ಯಾಟ ತಾನಾಜಿ ತಂಡದ ವಿರುದ್ಧವಾಗಿ ಮಂಗಳೂರು ಪಾಂಡೆ ಟೆರರ್ಸ್.
ಎಸ್ ಬನ್ನಿ ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್ ತಂಡಗಳು ಎರಡು ತಂಡಗಳಿಗೂ ಕೂಡ ಅಂತಿಮ ಕರೆಯನ್ನು ರವಾನೆ ಮಾಡುತ್ತಾ ಇದ್ದಾವೆ. ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್ ತಂಡಗಳು. ಬನ್ನಿ, ಫಸ್ಟ್ ಕ್ವಾಲಿಫೈಯರ್ ಫೈನಲ್ ಪ್ರವೇಶವನ್ನು ಖಾತ್ರಿಪಡಿಸುವಂತಹ ಸ್ಪರ್ಧೆ ಶಿವಾಜಿ ಲಯನ್ಸ್ ತಂಡದ ವಿರುದ್ಧವಾಗಿ ಸುಭಾಷ್ ಟೈಗರ್ಸ್. ಅದೇ ರೀತಿ ಎಲಿಮಿನೇಟರ್ ಪಂದ್ಯದಲ್ಲಿ ತಾನಾಜಿ ವಾರಿಸ್ ತಂಡದ ವಿರುದ್ಧವಾಗಿ ಮಂಗಲ್ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು ಮುಂದಿನ ಪಂದ್ಯಕ್ಕೆ. ಬನ್ನಿ, ಸಮಯ ಈಗಾಗಲೇ 6:40 ಸರಿಸುಮಾರು 8 ಗಂಟೆಯ ಒಳಗಡೆ ಪಂದ್ಯಾಟವನ್ನು ಮುಕ್ತಾಯಗೊಳಿಸಬೇಕು. ಕಾರಣ 9 ಗಂಟೆಗೆ ನಾನು ಮುಡುಪಿನಲ್ಲಿ ಇರಬೇಕು. 9 ಗಂಟೆಗೆ ಮತ್ತೊಂದು ಪಂದ್ಯಾಟ ಆರಂಭಗೊಳ್ಳಿಕ್ಕಿದೆ. 62 kg ವಿಭಾಗದ ಪಂದ್ಯಕೂಟ ಸರಿಯಾಗಿ 9 ಗಂಟೆಗೆ ಮಂಗಳೂರಿನ ಮುಡಿಪು ಪರಿಸರದಲ್ಲಿ ಆರಂಭಗೊಳ್ಳಿಕ್ಕಿವೆ. ದಯವಿಟ್ಟು ತಂಡಗಳು ನನ್ನೊಂದಿಗೆ ಸಹಕರಿಸಿ ಎನ್ನುವಂತಹ ವಿನಯದ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್ ತಂಡಗಳು. ಎಸ್ ಬನ್ನಿ, ಅದೇ ರೀತಿ ಇಲ್ಲಿ 3 ಜನ ನಿರಂತರವಾಗಿ ಸ್ಕೋರರ್, ಟೈಮರ್, ಥರ್ಡ್ ರೈಡರ್ ನೋಡುವಂತಹ ವ್ಯಕ್ತಿಗಳು ನಿರಂತರವಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇವರ ಹೆಸರುಗಳು ಸನತ್, ಅದೇ ಸುದೀಶ್, ಅದೇ ಕಾರ್ತಿಕ್. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಒಂದು ತೀರ್ಪುಗಾರಿಕಾ ವಿಭಾಗದಲ್ಲಿ ಇವರ ಸಹಕಾರವನ್ನ ತುಂಬ ಹೃದಯದಿಂದ ಶ್ಲಾಘಿಸುತ್ತಾ ಅಭಿನಂದಿಸ್ತಾ ಇದ್ದೇವೆ. ಮುಂದಕ್ಕೆ ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್ ತಂಡಗಳು. ಅದೇ ರೀತಿ ಮೌನದಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇರುವವರು ಇಬ್ಬರು ಸುದ್ದಿ ಚಾನೆಲ್ನವರು. ನಿರಂತರವಾಗಿ ಪಂದ್ಯಾಟವನ್ನ ಲೈವ್ ಮುಖೇನವಾಗಿ ದೇಶ ವಿದೇಶಗಳಲ್ಲೂ ಕೂಡ ನೋಡುವ ಹಾಗೆ ಮಾಡಿದಂತಹ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಿಮ್ಮ ಸೇವೆ ನಿರಂತರವಾಗಿ ಪುತ್ತೂರು ಪರಿಸರದಲ್ಲಿ ಇರಲಿ ಎನ್ನುವಂತಹ ಆಶಯದೊಂದಿಗೆ ಎಸ್ ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್ ತಂಡಗಳು ಬನ್ನಿ. ಎಸ್ ಬನ್ನಿ ಬನ್ನಿ ಬನ್ನಿ. ಎಸ್ ಲಾಸ್ಟ್ ಕಾಲ್. ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್ ತಂಡಗಳಿಗೆ ಅಂತಿಮ ಕರೆಯನ್ನು ರವಾನೆ ಮಾಡುತ್ತಾ ಇದ್ದೇವೆ ನೋಡಿ. ಫಸ್ಟ್ ಕ್ವಾಲಿಫೈಯರ್ ಫೈನಲ್ ಪ್ರವೇಶದ ಟಿಕೆಟ್ ಅನ್ನು ಪಡೆಯುವಂತಹ ಪಂದ್ಯ. ಬನ್ನಿ, ಶಿವಾಜಿ ಅದೇ ರೀತಿ ಸುಭಾಷ್ ಟೈಗರ್ಸ್ ಎರಡು ತಂಡಗಳಿಗೂ ಕೂಡ ಕೌಂಟ್ ಡೌನ್ ಅನ್ನು ಆರಂಭಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. 10, 9, 8 ಅಲ್ಲ, ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್ ತಂಡಗಳು ದಯವಿಟ್ಟು ಬನ್ನಿ. ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬನ್ನಿ. ಎರಡು ತಂಡಗಳು ಸ್ಪರ್ಧೆಯಲ್ಲಿ ನಿರಂತರವಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಸುಭಾಷ್ ಟೈಗರ್ಸ್ ಅದೇ ರೀತಿ ಶಿವಾಜಿ ಲಯನ್ಸ್ ತಂಡಗಳು ಈಗಾಗಲೇ ಇರುವಂತಹ ಅಭಿಮಾನಿಗಳು ಕಬಡ್ಡಿಯನ್ನು ಕಂದುಮಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾತರತೆಯಿಂದ ಇದ್ದಾರೆ. ದಯವಿಟ್ಟು ಬನ್ನಿ. ಎಸ್ ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್. ಎಸ್ ಬನ್ನಿ. ಶಿವಾಜಿ ಲಯನ್ಸ್ ಅದೇ ರೀತಿ ಸುಭಾಷ್ ಟೈಗರ್ಸ್ ತಂಡಗಳು ಬೆಳಗ್ಗೆ 12 ಗಂಟೆಯ ಹೊತ್ತಿಗೆ ಆರಂಭಗೊಂಡ ಈ ಪಂದ್ಯದಲ್ಲಿ ಸಾಕಷ್ಟು ಏಳುಗಳನ್ನು ಕಂಡಂತಹ ತಂಡಗಳು ಅಂತಿಮವಾಗಿ ಸ್ಪರ್ಧೆಯಲ್ಲಿ
ಒಂದಷ್ಟು ಲಯವನ್ನು ಕಂಡುಕೊಂಡಂತಹ ತಂಡಗಳು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೊಂದಿ ಪ್ರಸ್ತುತ ಕ್ವಾಲಿಫೈಯರ್ ತಂಡದಲ್ಲಿ ಎದುರು ಬದುರುಗೊಳ್ಳುತ್ತಾ ಇವೆ. ಸುಭಾಷ್ ಟೈಗರ್ಸ್ ತಂಡದ ವಿರುದ್ಧವಾಗಿ ಶಿವಾಜಿ ಲಯನ್ಸ್. ಪ್ರಸ್ತುತ 12 ಗಂಟೆಯಿಂದ ಇಲ್ಲಿಗೆ ತನಕ ನಿಮ್ಮೊಂದಿಗೆ ಬೆರೆತು ಕೊನೆದು ಕೊಪ್ಪಳಿಸಿದಂತಹ ನನ್ನ ಹೆಸರು ವಿಜೇತ್ ಕುಮಾರ್ ನೇಜಿಕಾರು ಎನ್ನುವತ. ನಿರಂತರವಾಗಿ ಕಬಡ್ಡಿಯ ಮೈದಾನದಲ್ಲಿ ಇರುವಂತಹ ನಾನು ಇಲ್ಲಿಯ ಈ ಮೈದಾನದಲ್ಲಿಯೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೂ ಕೂಡ ತುಂಬ ಹೃದಯದ ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವೀಕ್ಷಕ ವಿವರಣೆ ನಿಮಗೆ ಚೆನ್ನಾಗಿದ್ದರೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನನಗೆ ಅಭಿನಂದನೆಯನ್ನು ಸಲ್ಲಿಸಿ ಎನ್ನುವಂತಹ ವಿನಂತಿಯೊಂದಿಗೆ ಎಸ್ ಒಳ ಬರುತ್ತಾ ಇವೆ ನೋಡಿ. ಪ್ರಥಮ ಕ್ವಾಲಿಫೈಯರ್ ತಂಡಕ್ಕೆ ಶಿವಾಜಿ ಲಯನ್ಸ್ ತಂಡದ ಪರವಾಗಿ ಅದ್ಭುತ ಪ್ರದರ್ಶನವನ್ನು ನೀಡಿದಂತಹ ಪ್ರಫುಲ್ಲ, ಆಶೀಶ್ ಇವರೆಲ್ಲರೂ ಒಳಗೊಂಡಿರುವಂತಹ ತಂಡ ಶಿವಾಜಿ ಲಯನ್ಸ್. ಸ್ಪರ್ಧೆಯಲ್ಲಿ ಎದುರಾಳಿ ತಂಡ ಬರುತ್ತಾ ಇದೆ. ರೋಚಕ ಕ್ಷಣಗಳಲ್ಲಿ ಅತ್ಯಂತ ತಿರುವುಗಳನ್ನು ಕಂಡುಕೊಂಡ ತಂಡಗಳಲ್ಲಿ ಒಂದು. ಸ್ಪರ್ಧೆಯ ಸುಭಾಷ್ ಟೈಗರ್ಸ್ ರೆಡಿಯಾ? ಸುಭಾಷ್ ಟೈಗರ್ಸ್ ಎದುರಾಳಿ ತಂಡ ಬಂದಿದೆ. ಸುಭಾಷ್ ಟೈಗರ್ಸ್ ಬನ್ನಿ. ಸುಭಾಷ್ ಟೈಗರ್ಸ್ ಬನ್ನಿ. ಎಸ್ ಲೋಹಿತ್ ಲೋಹಿತ್ ದಯವಿಟ್ಟು ತಂಡವನ್ನು ಕರೆದನ್ನಿ. ಎಸ್ ನೋಡಿ, ಎದುರಾಳಿ ತಂಡ ಬರುತ್ತಾ ಇದೆ. ಕ್ರೀಡಾ ಕ್ಷೇತ್ರದಲ್ಲಿ ನೇಜಿಕಾರು ಎನ್ನುವ ಊರನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಿದ ಲೋಹಿತ್ ಇರುವಂತಹ ತಂಡ ಒಳ ಬರುತ್ತಾಗಿದೆ. ಟೀಮ್ ಸುಭಾಷ್ ಟೈಗರ್ಸ್. ಎಸ್ ವೀಕ್ಷಕರ, ಒಂದು ಜೋರಾದ ಚಪ್ಪಾಳೆ, ವಿಸಿಲ್, ಕ್ಲಾಪ್ಸ್ ಬರಲಿ. ಅಂತಿಮ ಘಟ್ಟದಲ್ಲಿ ಪುತ್ತೂರಿನ ಬಸ್ ಸ್ಟ್ಯಾಂಡ್ ನಲ್ಲಿ ಇರುವವರು ಕೂಡ ಬರಬೇಕು ಪುತ್ತೂರಿನ ವಿವೇಕಾನಂದ ಕಾಲೇಜಿಗೆ. ಎಸ್ ರೆಡಿಯಾ? ಏರೆಗೆ ಓ ಸೌಂಡ್ ಪೂರ ಮನ್ಪೇರ ಅವನ ಪೂರ ಇತ್ತೆ ಮನ್ಪೋಡು. ರೆಡಿಯಾ? ಎಸ್ ರೆಡಿಯಾ? ಎಸ್ 1 2 3 ದಾಲ ಇಚ್ಚನ ಎನರ್ಜಿ ದಾಲ ಇಚ್ಚಿ ಅವೇರು ಪುಷ್ಪನ್ ಎತ್ತೀನಿ. ಎಸ್ ಆರಂಭಗೊಳ್ಳುತ್ತಾ ಇವೆ ನೋಡಿ ಕ್ವಾಲಿಫೈಯರ್ನ ಕಲರವ ಸ್ಪರ್ಧೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡದ ವಿರುದ್ಧವಾಗಿ ಅದೇ ರೀತಿ ಶಿವಾಜಿ ಲಯನ್ಸ್ ತಂಡದ ನಡುವೆ ಗೆದ್ದಂತಹ ತಂಡ ನೇರವಾಗಿ ಫೈನಲ್ಗೆ ಮುಂದಿನ ಪಂದ್ಯಕ್ಕೆ ತಾನಾಜಿ ವಾರಿಯರ್ಸ್ ಅದೇ ರೀತಿ ಮಂಗಳ್ ಪಾಂಡೆ ಟೆರಸ್ ತಂಡಗಳು ತಯಾರಾಗಿರ್ಬೇಕು. ಅಣ್ಣ ಲೈನ್ ಅಂಪೈರ್ ಪ್ಲೀಸ್. ಅಲ್ಲೇರ ಲೈನ್ ಅಂಪೈರ್ ಇರೆದುರಂತಲಿ ಲೈನ್ ಅಂಪೈರ್ ಪ್ಲೀಸ್. ಒನ್ ಮೋರ್ ಅನ್ನ ಈ ಎದುರಂತಲಿ ನಿಗಲ ಜರ್ಸಿ ಒಂಚೂರು ಒಂಜೆ ಲೆಕ್ಕೊಂಡು ಏರೊಂದು ಗೊತ್ತಾಗ್ಸಲಿ.
ಎಸ್, ಮನೋಹರ್ ಸರ್ ಇವರ ಉದ್ದನೆಯ ವಿಸಿಲ್ ಆರಂಭಗೊಳ್ಳುತ್ತಾ ಇದ್ದ ಹಾಗೆ ಕ್ವಾಲಿಫೈಯರ್ ನ ಪಂದ್ಯಾಟ ಆರಂಭಗೊಳ್ಳುತ್ತಾ ಇವೆ. ಎಸ್, ಆಫ್ ಕೋರ್ಸ್ ಲೋಹಿತ್, ಅದ್ವಿತೀಯ ತಾರಾಮಣಿಗಳಲ್ಲಿ ಒಬ್ಬರಾಗಿರುವಂತಹ ಲೋಹಿತ್ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತ ಇತಿಹಾಸವನ್ನ ನಿರ್ಮಿಸಿದ ಪ್ರಸ್ತುತ ದಾಳಿಯಲ್ಲಿ ಮುಂದುವರಿದ ಹಾಗೆ ಸ್ಪರ್ಧಾ ಕಣದಲ್ಲಿ ಲೋಹಿತ್ ಎಂಟಿ ರೈಡಿನೊಂದಿಗೆ ಮರಳಿದಂತೆ ಎದುರಾಳಿ ತಂಡದ ಪರವಾಗಿ ಆಶೀಶ್ ಈ ತಂಡವನ್ನ ಲೀಗ್ ಮಾದರಿಯಲ್ಲಿ ಯಶಸ್ವಿಯಾಗಿ ಕ್ವಾಲಿಫೈಯರ್ ಹಂತಕ್ಕೆ ತೇರ್ಗಡೆಗೊಳಿಸಿದಂತಹ ಪ್ರತಿಭಾನ್ವಿತ ಪಡವಿನಲ್ಲಿ ಒಬ್ಬರಾಗಿರುವಂತಹ ಆಶೀಶ್ ಪ್ರಸ್ತುತ ದಾಳಿಯಲ್ಲಿ ನಂಬರ್ 9 ಖ್ಯಾತಿಯ ಇಲ್ಲಿ ಅದ್ಭುತವಾದಂತಹ ಡಿಫೆನ್ಸ್. ಚೀನಾದ ಮಹಾಗೋಡೆಯ ಮುಖೇನವಾಗಿ ಆಶೀಶ್ ಅಂಗಣದಿಂದ ಹೊರಕ್ಕೆ ಈ ಮುಖೇನವಾಗಿ ಖಾತೆಯನ್ನ ತೆರೆದುಕೊಂಡಿವೆ ನೋಡಿ ಸುಭಾಷ್ ಟೈಗರ್ಸ್ ತಂಡ 1-0 ಮುಂದುವರಿದ ಹಾಗೆ ಪ್ರಸ್ತುತ ವಿಶ್ವ ದಾಳಿಯಲ್ಲಿ ಸ್ಪರ್ಧಾ ಕಣದಲ್ಲಿ ಕ್ವಾಲಿಫೈಯರ್ನ ರಣರೋಚಕ ಕಾದಾಟಗಳು ಮುಂದಿನ ಅವಧಿಗಳಲ್ಲಿ ತೆರೆದುಕೊಳ್ಳುವಂತಹ ಕಾಲಘಟ್ಟದಲ್ಲಿ ಒಂದಷ್ಟು ವೀಕ್ಷಕರ ಕರತಾಡನಗಳು ಮುಂದುವರಿಯಲಿ ಎನ್ನುವಂತಹ ಆಶಯದೊಂದಿಗೆ ಎಸ್ ವಿಶ್ವ ಇವರ ದಾಳಿ ನಂಬರ್ 96 ಖ್ಯಾತಿಯ ಆರಂಭದಲ್ಲಿ ಖಾತೆಯನ್ನು ತೆರೆದುಕೊಂಡಿರುವಂತಹ ತಂಡ ಎಂಟಿ ರೈಡಿನೊಂದಿಗೆ ಮರಳಿದಂತೆ ಎಸ್ ಪ್ರಫುಲ್ಲ ಈತನ ಇವತ್ತಿನ ದಿನ ಬರ್ತ್ಡೇ ಬಾಯ್. ಜೆರ್ಸಿ ನಂಬರ್ 1 ಕಾಣಿಸಿಕೊಂಡ ಹಾಗೆ ಎಸ್ ಎಲ್ಲ ಅಂಕವನ್ನು ಗಳಿಸಿಕೊಳ್ಳುವಂತಹ ತವಕದಲ್ಲಿ ಪ್ರಫುಲ್ಲ ಇದ್ರೆ ಬಂಧಿಸುವಂತಹ ತವಕದಲ್ಲಿ ಒಟ್ಟು ತಂಡ ಸುಭಾಷ್ ಟೈಗರ್ಸ್ ರನ್ನಿಂಗ್ ಹ್ಯಾಂಡ್ ಹೆಚ್ಚಿನ ಪ್ರಯತ್ನವಾಗಿತ್ತು. ಅಂಕವನ್ನು ಗಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತಹ ತವಕದಲ್ಲಿ ಇದ್ರೆ ಎಂಟಿ ರೈಡಿನೊಂದಿಗೆ ಮರಳಿದಂತೆ ಎಸ್ ರೈಡ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಎನ್ನುವಂತಹ ಸ್ಪರ್ಧಾ ಕಣದಲ್ಲಿ ಮತ್ತೊಂದು ಬರ್ತ್ಡೇ ಬಾಯಿಯ ನಿರಂತರ ಮಾರ್ಗದರ್ಶನ ಶಿವಾಜಿ ಲಯನ್ಸ್ ತಂಡಕ್ಕೆ ದೊರೆಯುತ್ತಾ ಇದ್ದರೆ ಎಸ್ ಆತ್ಮಹತ್ಯೆಯ ಮುಖೇನವಾಗಿ ಹಿತೇಶ್ವರಕ್ಕೆ ಸ್ಪರ್ಧೆಯಲ್ಲಿ 1-1 ಸ್ಪರ್ಧೆ ಆಶೀಶ್ ಮತ್ತೆ ಒಳಾಂಗಣಕ್ಕೆ ಬಂದ ಹಾಗೆ ಪ್ರಫುಲ್ಲ ದಾಳಿಯಲ್ಲಿ ನಿರಂತರ ಪ್ರಥಮ ದಾಳಿಯ ಎಂಟಿ ರೈಡಿನೊಂದಿಗೆ ಮರಳಿದಂತೆ ಪ್ರಸ್ತುತ ದ್ವಿತೀಯ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ನೋಡಿ ಪ್ರಫುಲ್ಲ. ಕೂಟದ ಯಶಸ್ವಿ ದಾಳಿಗಾರರಲ್ಲಿ ಒಬ್ಬರಾಗಿರುವಂತಹ ಪ್ರಫುಲ್ಲ ಅದ್ಭುತ ಬ್ಯಾಕಿಕ್ಕಿನ ಅವಕಾಶವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದುವರಿದ ಹಾಗೆ ಅತ್ಯಂತ ನೀಲಕಾಯದ ಯುವಕ ಅಭಿಮಾನಿಗಳನ್ನು ರಂಜಿಸಿದಂತಹ ಕಳೆದ ಕೂಟದಲ್ಲಿ ಪ್ರಫುಲ್ಲ ಎಂಟಿ ರೈಡಿನೊಂದಿಗೆ ಮರಳಿದಂತೆ ಸ್ಪರ್ಧೆಯಲ್ಲಿ ಪ್ರಫುಲ್ಲ ಸೋಲೋ ಟ್ಯಾಕಲ್ ಮುಖೇನವಾಗಿ ಎಸ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ 2-1 ಇರುವಂತೆ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ಡೂ ಆರ್ ಡೈ ಮಾದರಿಯ ದಾಳಿಯಲ್ಲಿ ಪ್ರಸ್ತುತ ಆಶೀಶ್ ಬಂಧಿಸುವಂತಹ ತಬಕದಲ್ಲಿ ಸುಭಾಷ್ ಟೈಗರ್ಸ್ ತಂಡ ಇದರ 2-1 ಎನ್ನುವಂತಹ ಸ್ಪಷ್ಟ ದಿಟ್ಟ ನಿಲುವುಗಳ ಮುಖೇನವಾಗಿ ಎಸ್ ಕಾರ್ನರ್ ನಲ್ಲಿ ಪ್ರತೀಕ್, ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಲೋಹಿತ್, ಮತ್ತೊಂದು ಕಾರ್ನರ್ ಅಲ್ಲಿ ವಿಶು. ಆಶೀಶ್ ಇವರನ್ನು ಬಂಧಿಸುವಂತಹ ನಿಟ್ಟಿನಲ್ಲಿ ಅತ್ಯಂತ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಎನ್ನುವಂತಹ ಕಾಲಘಟ್ಟದಲ್ಲಿ ಎಸ್ ಆಫ್ ಕೋರ್ಸ್ 2-2 ಸ್ಪರ್ಧೆ ಆಶೀಶ್ನ ಬಂಧನವಾಗದ ಇದ್ದಂತೆ ಎಸ್ ಆಫಿಷಿಯಲ್ ಎಸ್ ಒಂದಷ್ಟು ವಿರಾಮದ ನಂತರ ಮತ್ತೆ ಆರಂಭಗೊಂಡ ಹಾಗೆ 2-2 ಸ್ಪರ್ಧೆ ಇರುವಂತೆ ಲೋಹಿತ್ ಪ್ರಫುಲ್ಲನ ಗುರಿಯಾಗಿಸಿದ ದಾಳಿ ಫೈನಲ್ನ ಪ್ರವೇಶವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಆರಂಭಗೊಂಡಿದೆ ನೋಡಿ ಕಾಳಗ. ಎದುರು ಬದುರುಗೊಂಡಿವೆ ನೋಡಿ ಸುಭಾಷ್ ಟೈಗರ್ಸ್ ತಂಡದ ವಿರುದ್ಧವಾಗಿ ಶಿವಾಜಿ ಲಯನ್ಸ್. ಕೂಟದ ಕಾಲೇಜಿನ ಅದ್ವಿತೀಯ ತಾರಾಗಣಗಳನ್ನು ಹೊಂದಿರುವಂತಹ 2 ತಂಡಗಳ ನಡುವೆ ಸ್ಪರ್ಧಾ ಕಣದಲ್ಲಿ ದಿಟ್ಟ ಹೋರಾಟಗಳು ಮುಂದುವರಿದ ಹಾಗೆ 3-2 ಇರುವಂತೆ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. ಅದ್ವಿತೀಯ ತಾರೆಗಳು ಒಂದ್ ಕಡೆಯಲ್ಲಿ ವಿಶು, ಮತ್ತೊಂದು ಕಡೆಯಲ್ಲಿ ಪ್ರತೀಕ್, ಮತ್ತೊಂದು ಕಡೆಯಲ್ಲಿ ಲೋಹಿತ್.
ಅದೇ ರೀತಿ ಎದುರಾಳಿ ಅಂಕಣದಲ್ಲಿ ಆಶೀಶ್, ಅದೇ ರೀತಿ ಪ್ರಫುಲ್ಲ ಎಂಟಿ ರೈಡಿನೊಂದಿಗೆ ಮರಳಿದಂತೆ ಸ್ಪರ್ಧೆಯಲ್ಲಿ 3-2 ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. ಪುಷ್ಪನಿಗೆ ಅಭಿಮಾನಿಗಳು ಅಪಾರ. ಸ್ಪರ್ಧಾಗಣದಲ್ಲಿ ಪ್ರಮುಖ ದಾಳಿಗಾರರು ಪ್ರಫುಲ್ಲ ಹಾಗೂ ಆಶೀಶ್ ಹೊರಾಂಗಣದಲ್ಲಿ ಇದ್ದ ಹಾಗೆ ಶಿವಾಜಿ ಲಯನ್ಸ್ ತಂಡದಲ್ಲಿ ಒಂದಷ್ಟು ಚಿಂತೆಗಳು ಮುಂದುವರೆದಿದೆ. ಆಹಾ, ನಂಬರ್ 25 3-2 ಇರುವಂತೆ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ ಸ್ಪರ್ಧಾಗಣದಲ್ಲಿ ದಿಟ್ಟ ನಿಲುವುಗಳ ಹೋರಾಟವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರತೀಕ್ ಇವರನ್ನ ಗುರಿಯಾಗಿಸಿದಂತಹ ದಾಳಿ. ಎಸ್ ಲೋಹಿತ್ ಒಳಾಂಗಣದಲ್ಲಿ 5 ಜನ ಡಿಫೆನ್ಸ್ಗಳು ಇರುವಂತೆ ಅಂಕವನ್ನು ಗಳಿಸಿಕೊಳ್ಳುವಂತಹ ತಬಕದಲ್ಲಿ ಲೋಹಿತ್ ಇದ್ರೆ ಬಂಧಿಸುವಂತಹ ದಿಟ್ಟ ನಿಲುವುಗಳೊಂದಿಗೆ ಶಿವಾಜಿ ಲಯನ್ಸ್ ತಂಡ. ಮೂರು 2 ಇರುವಂತೆ ಸ್ಪರ್ಧೆಯಲ್ಲಿ ವಿರಾಮದ ಅವಕಾಶವನ್ನು ಕಂಡುಕೊಳ್ತಾ ಇವೆ ನೋಡಿ. ತಂಡ ಒಂದ್ ಕಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡಕ್ಕೆ ಅತ್ಯಂತ ತೇಜಹಾರಿ ಮಾರ್ಗದರ್ಶನ ಕಂಡು ಬಂದ್ರೆ, ಮತ್ತೊಂದು ಕಡೆಯಲ್ಲಿ ಬರ್ತ್ಡೇ ಬಾಯ್ ಆಶಿತ್ ಪುತ್ತೂರು ಇವರ ಮಾರ್ಗದರ್ಶನ ನಿತ್ಯ ನಿರಂತರವಾಗಿ ಶಿವಾಜಿ ಲಯನ್ಸ್ ತಂಡಕ್ಕೆ ದೊರಕ್ತಾ ಇದೆ. ಈ ಮುಖ್ಯವಾಗಿ ಮುಂದಿನ ಅವಧಿಗಳಲ್ಲಿ ತಂಡವನ್ನ ಮೇಲ್ಪಂಕ್ತಿಯಲ್ಲಿ ಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಮುಂದುವರೆದಿದೆ. ಎಡು ಆರ್ ಡೈ, ಮಾಡು ಇಲ್ಲವೇ ಮಾಡಿ. 3-2 ಸ್ಪರ್ಧೆ ಇರುವಂತೆ ಸ್ಪರ್ಧಾಗಣದಲ್ಲಿ ಅದ್ಭುತವಾದ ಡಿಫೆನ್ಸ್. ಇದು ಲೋಹಿತ್ ಬಲವಾದ ತಡೆಗೋಡೆಯನ್ನ ಭೇದಿಸುವಲ್ಲಿ ವಿಫಲವಾಗಿದೆ. 4-2 ಸ್ಪರ್ಧೆಯಲ್ಲಿ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ ಸ್ಪರ್ಧಾಗಣದಲ್ಲಿ ಒಂದಂಕ ಪ್ರಾಪ್ತಿಯೊಂದಿಗೆ 5-2 ಸ್ಪರ್ಧೆ ಪ್ರಥಮಾರ್ಧ ಮುಕ್ತಾಯಗೊಂಡಿವೆ. ಪ್ರಥಮಾರ್ಧ ಮುಕ್ತಾಯಗೊಂಡಾಗ 5-2 ಸ್ಪರ್ಧೆ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. ಮುಂದಿನ ಪಂದ್ಯಕ್ಕೆ ತಾನಾಜಿ ವಾರಿಯರ್ಸ್ ಅದೇ ರೀತಿ ಮಂಗಳೂರು ಪಾಂಡೆ ಟೆರರ್ಸ್ ತಂಡಗಳು 2 ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿ ಬನ್ನಿ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ತಾನಾಜಿ ವಾರಿಯರ್ಸ್ ಅದೇ ರೀತಿ ಮಂಗಳೂರು ಪಾಂಡೆ ಟೆರರ್ಸ್ ತಂಡಗಳು 2 ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿ ಬಂದು ಸಹಕರಿಸಿ ನಮ್ಮೊಂದಿಗೆ. ದಯವಿಟ್ಟು ಒಂದಷ್ಟು ಸಮಯದ ಅಭಾವ ಇರುವುದರಿಂದ ನಿಮ್ಮೊಂದಿಗೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಿ. ತಾನಾಜಿ ವಾರಿಯರ್ಸ್ ಅದೇ ರೀತಿ ಮಂಗಳೂರು ಪಾಂಡೆ ಟೆರರ್ಸ್ ತಂಡಗಳು ಸ್ಪರ್ಧೆಯಲ್ಲಿ ನೋಡಿ ದ್ವಿತೀಯಾರ್ಧ ಆರಂಭಗೊಳ್ಳುತ್ತಾ ಇವೆ. ಸ್ಪರ್ಧೆಯಲ್ಲಿ 5-2 ಎನ್ನುವಂತಹ ಸ್ಥಿತಿಗತಿಯಲ್ಲಿ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. ಅದ್ಭುತವಾದಂತಹ ಡಿಫೆನ್ಸ್ ವಿಭಾಗವನ್ನು ಹೊಂದಿದಂತಹ ಸುಭಾಷ್ ಟೈಗರ್ಸ್ ತಂಡ ಸ್ಪಷ್ಟ ನಿಲುವುಗಳೊಂದಿಗೆ ಎದುರಾಳಿ ದಾಳಿಗಾರರನ್ನ ಬಂಧಿಸುವಂತಹ ತವಕದಲ್ಲಿ ಇದ್ರೆ ಪ್ರಥಮ ದಾಳಿ ಅತ್ಯಂತ ನೀರಸವಾಗಿ ಕಂಡು ಬಂದ್ರೆ ಎಂಟಿ ರೈಡಿನೊಂದಿಗೆ ಮರಳಿದೆ. 5-2 ಇರುವಂತೆ ಒಳಾಂಗಣದಲ್ಲಿ 3 ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ ಅವಕಾಶ ತೆರೆದಿರುವಂತಹ ಸನ್ನದ್ಧ ಸ್ಥಿತಿಯಲ್ಲಿ ದಾಳಿಯಲ್ಲಿ
ನಂಬರ್ 50. ಬದಲಿ ಆಟಗಾರನ ಸೇರ್ಪಡೆ. ಇದು ಆಶಿತ್ನ ಒಂದಷ್ಟು ಬದಲಾವಣೆಗಳ ಮುಖೇನ ಅಣ್ಣನಿಗೆ ತಮ್ಮನ ಒಂದಷ್ಟು ಮಾಹಿತಿಗಳು. ಸ್ಪರ್ಧೆಯಲ್ಲಿ ದಿಟ್ಟ ನಿಲುವುಗಳನ್ನು ಕಂಡುಕೊಳ್ಳುವಂತಹ ತವಕದಲ್ಲಿ ಮೂರು 5ರಲ್ಲಿ ಎರವಂತೆ ಸ್ಪರ್ಧೆಯಲ್ಲಿ ಲೋಹಿತ್ ಪ್ರಸ್ತುತ ದಾಳಿಯಲ್ಲಿ ಸ್ಪರ್ಧಾಕಣದಲ್ಲಿ ದಿಟ್ಟ ನಿಲುವುಗಳ ಹೋರಾಟ. ಲೋಹಿತ್ ನೇಜಿಕ್ ಅವರು ಪ್ರಸ್ತುತ ದಾಳಿಯನ್ನು ಸಂಘಟಿಸುವಂತಹ ನಿಟ್ಟಿನಲ್ಲಿ ಮುಂದುವರಿದ ಹಾಗೆ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ 5-3 ಎನ್ನುವಂತಹ ಕಾಲಘಟ್ಟದಲ್ಲಿ ಆಶೀಶ್ ಲಾಸ್ಟ್ 5 minutes ಆಫ್ ದಿ ಫುಲ್ ಟೈಮ್. ಅಂತಿಮ 5 ನಿಮಿಷದ ಅವಕಾಶ ಇರುವಂತೆ ಬೋನಸ್ನ ಬಲವಾದ ಮನವಿ. ಥರ್ಡ್ ರೈಟ್, ಇಡು ಓವರ್ ಡೈ, ಮಾಡು ಇಲ್ಲವೇ ಮಾಡಿ. ಆಹಾ, ಸೋಲೋ ರೈಡ್ ಮುಖೇನವಾಗಿ ಯಶಸ್ವಿಯನ್ನು ಕಂಡುಕೊಂಡಿದೆ. 6-3 ಸ್ಪರ್ಧೆ 6-3 ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. ಆಶೀಶ್ ಆಕ್ರಮಣಕಾರಿ ದಾಳಿಯನ್ನು ಮುಂದುವರಿಸುವಂತಹ ನಿಟ್ಟಿನಲ್ಲಿ ಈ ದಾಳಿ ಯಶಸ್ವಿಗೊಂಡ್ರೆ ಮತ್ತೆ ಪಂದ್ಯಾಟ ಜೀವಂತವಾಗಿರುತ್ತೆ. ಗಮನಿಸಿಕೊಳ್ಳಿ, ಪಂದ್ಯದಲ್ಲಿ ಆಶೀಶ್ನ ದಾಳಿ. ಲೋಹಿತ್ ಬರಲಿ ಚಪ್ಪಾಳೆ. ಎತ್ತಂಡಗಳಿಗೂ ಕೂಡ ಸಮಾನ ಅಂಕವನ್ನು ನೀಡಿದಂತೆ 4-7 ಸ್ಪರ್ಧೆ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. ಪ್ರತೀಕ್ ಒಂದಷ್ಟು ದಾಳಿಯ ಜವಾಬ್ದಾರಿಯಲ್ಲಿ ಹಿಂದೆ ಇದ್ದಂತಹ ಈ ಪಂದ್ಯದಲ್ಲಿ ಪ್ರತೀಕ್ ಮತ್ತೆ ಜವಾಬ್ದಾರಿಯನ್ನು ವಹಿಸಿಕೊಂಡ ಹಾಗೆ ಪ್ರತೀಕ್ ದಾಳಿಯನ್ನು ಮುಂದುವರಿಸಿದೆ. 7-4 ಸ್ಪರ್ಧೆ. ಲಾಸ್ಟ್ 4 minutes ಆಫ್ ದಿ ಫುಲ್ ಟೈಮ್. ಅಂತಿಮ 4 ನಿಮಿಷಗಳ ಆಟ ಬಾಕಿ ಇರುವಂತೆ. 4 ಮಿನಿಟ್ ಕಿ ಬಾಕಿ ಹೈ. 7-4 3 ಅಂಕಗಳ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. 7-4 ಎನ್ನುವಂತಹ ಸ್ಥಿತಿಯಲ್ಲಿ ಕಳೆದ ಯಶಸ್ವಿ ದಾಳಿಯ ಆತ್ಮಪೂರ್ಣ ವಿಶ್ವಾಸದೊಂದಿಗೆ ವಿನ್ಯಾಸ ದಾಳಿಯಲ್ಲಿ ಜಾರಿ ಬೀಳುವಂತಹ ಜಾಣ ಅಂಕವನ್ನು ಗಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದುವರಿದ ಹಾಗೆ ವಿನ್ಯಾಸ್ ಇಲ್ಲ. ಲೋಹಿತ್ನ ಮತ್ತೊಂದು ಬಲವಾದ ತಡೆಗೋಡೆಯ ಮುಖೇನವಾಗಿ ಬಂಧನವಾಗಿದೆ. 8-4 ಸ್ಪರ್ಧೆ. ಆಲ್ ಔಟಿನ ಸಂಪೂರ್ಣ ಪ್ರಾಪ್ತಿ ಗಳಿಸಿಕೊಂಡ ಹಾಗೆ 11-4 ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. 11-4 ಮುಂದಕ್ಕೆ ತಾನಾಜಿ ವಾರಿಯರ್ಸ್ ಅದೇ ರೀತಿ ಮಂಗಳಪಾಂಡೆ ತಂಡಗಳು ಪ್ರವೇಶ ದ್ವಾರದ ಬಳಿ ಬನ್ನಿ. ಅಂತಿಮ ಕಾಲಘಟ್ಟದಲ್ಲಿದೆ. ಪ್ರಫುಲ್ಲ ಆಲ್ ಔಟಿನ ನಂತರ ಅಗ್ರಿ 3 ಮಿನಿಟ್ಗೆ ಬಾಕಿ ಹೈ. ಅಂತಿಮ 3 ನಿಮಿಷದ ಆಟ ಬಾಕಿ ಇರುವಂತೆ 5-11 ಸ್ಪರ್ಧೆ. 11-5 ದಾಳಿಯಲ್ಲಿ ಪ್ರತೀಕ್. ಬನ್ನಿ, ತಾನಾಜಿ ವಾರಿಯರ್ಸ್ ಅದೇ ರೀತಿ ಮಂಗಳಪಾಂಡೆ ಟೆರರ್ಸ್ ತಂಡಗಳು ಸ್ಪರ್ಧೆಯಲ್ಲಿ ಒಂದಷ್ಟು ಚೇತೋಹಾರಿ ಪ್ರದರ್ಶನವನ್ನು ನೀಡುವ ಮುಖೇನವಾಗಿ ಸುಭಾಷ್ ಟೈಗರ್ಸ್ ತಂಡ ಅತ್ಯಂತ ಲೀಲಾಚಾಲವಾಗಿ ಫೈನಲ್ ಪ್ರವೇಶವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಯಶಸ್ವಿ ಮುನ್ನಡೆಯನ್ನು ಗಳಿಸಿಕೊಂಡಿವೆ ಆರಂಭದಿಂದ. ಸ್ಪರ್ಧಾಕಣದಲ್ಲಿ ಪ್ರಫುಲ್ಲ ದಾಳಿಯಲ್ಲಿ ಕಳೆದ ಪಂದ್ಯಕೂಟದಲ್ಲಿ ಅತ್ಯಂತ ಶ್ರೇಷ್ಠ ಪ್ರದರ್ಶನದೊಂದಿಗೆ
ಒಂದಂಕ ಪ್ರಾಪ್ತಿಯೊಂದಿಗೆ ಅಂಕ ಗಳಿಕೆಯ ಆಧಾರದಲ್ಲಿ ಪ್ರಸ್ತುತ ಲಾಸ್ಟ್ 2 ಮಿನಿಟ್ಸ್ ಆಫ್ ದಿ ಫುಲ್ ಟೈಮ್ 6-11 ಸ್ಪರ್ಧೆ 6-11. 11-6 ಇರುವಂತೆ ಸ್ಪರ್ಧೆಯಲ್ಲಿ ಮುನ್ನಡೆಯಲೇ ಸುಭಾಷ್ ಟೈಗರ್ಸ್ ತಂಡ. ಎಸ್, ಸೆಕೆಂಡ್ಸ್ಗಳ ಇರುವಂತೆ ಫೈನಲ್ ಪ್ರವೇಶವನ್ನ ಮಾಡುವಂತಹ ತಂಡ ಯಾವುದು ಎನ್ನುವಂತಹ ಪ್ರಶ್ನೆಗೆ ಚುಕ್ಕಿಯನ್ನ ಇಡುವಂತಹ ಸಂದರ್ಭದಲ್ಲಿದ್ದಾವೆ. ಎಸ್, ಬೋನಸ್ 12-6 ಸ್ಪರ್ಧೆ 12-6. ಅದ್ಭುತವಾದಂತಹ ಟ್ಯಾಕಲ್ ಮುಖೇನವಾಗಿ ಇಲ್ಲಿ ವಾಗ್ಮ್ಯಾನ್ ಖ್ಯಾತಿಯ ಸೂಪರ್ ಅದ್ಭುತವಾದ ಟ್ಯಾಕಲ್ಗಳ ಮುಖೇನವಾಗಿ ಪ್ರತೀಕ್ ಸಮಯವನ್ನು ಕಳೆಯುವಂತಹ ನಿಟ್ಟಿನಲ್ಲಿ ಮುಂದಕ್ಕೆ ಲಾಸ್ಟ್ ಮಿನಿಟ್ಸ್ ಆಫ್ ದಿ ಫುಲ್ ಟೈಮ್ ಸೆಕೆಂಡ್ಸ್ಗಳ ಆಟ ಬಾಕಿ ಇರುವಂತೆ ಎಸ್ ತಾನಾಜಿ ವಾರಿಯರ್ಸ್ ಅದೇ ರೀತಿ ಮಂಗಳಪಾಡಿ ತಂಡಗಳು ಬನ್ನಿ, ಒಳಾಂಗಣಕ್ಕೆ ಬನ್ನಿ. ಎಸ್ ಆಶೀಶ್ ಎಸ್ ಬೋನಸ್ ತಂದಿಗೆ ಮರಳಿದಂತೆ ಸ್ಪರ್ಧೆಯಲ್ಲಿ 13-7 ಸ್ಪರ್ಧೆ. ಬೋನಸ್ ಪ್ಲಸ್ ಪಾಯಿಂಟ್ 14-9 ಇರುವಂತೆ ಎಗೈನ್ ಲೋ ಹೈಟ್ 2 ಅಂಕಗಳ ಪ್ರಾಪ್ತಿಯೊಂದಿಗೆ 16. ಎಸ್, ಈ ಮುಖೇನವಾಗಿ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಳ್ಳುತ್ತಾ ಇವೆ ನೋಡಿ ಸುಭಾಷ್ ಟೈಗರ್ಸ್ ತಂಡ. ಬನ್ನಿ ವೀಕ್ಷಕರೇ, ಅಂತಿಮವಾಗಿ ಇನ್ನು 2-3 ಪಂದ್ಯಗಳು ಬಾಕಿ ಇವೆ ಸ್ಪರ್ಧೆಯಲ್ಲಿ. ಮುಂದಕ್ಕೆ ತಾನಾಜಿ ವಾರಿಯರ್ಸ್ ಅದೇ ರೀತಿ ಮಂಗಳಪಾಡಿ ಟೈಗರ್ಸ್ ತಂಡದ ನಡುವೆ. ಎಸ್ ಬನ್ನಿ, ತಾನಾಜಿ ತಂಡ ಅದೇ ರೀತಿ ಮಂಗಳಪಾಂಡೆ. ಎಸ್ ರೆಡಿಯಾ ನೋಡಿ ವೀಕ್ಷಕರೇ, ಎಲಿಮಿನೇಟರ್ ಸ್ಪರ್ಧೆಯಲ್ಲಿ ಇದ್ದೇವೆ. ಸ್ಪರ್ಧೆಯಲ್ಲಿ ಗೆದ್ದಂತಹ ತಂಡಕ್ಕೆ ಮತ್ತೊಂದು ಅವಕಾಶ, ಸೋತಂತಹ ತಂಡಕ್ಕೆ ಈ ಪುಣ್ಯ ಮಣ್ಣಿನಲ್ಲಿ ಆಡಿದ ಅನುಭವದ ಬೆಳಕು. ಎಸ್, ಒಳಬರದ ಇವೆ ನೋಡಿ ತಂಡಗಳು. ಲೀಗ್ ಮಾದರಿಯಲ್ಲಿ 3 ಹಾಗೂ 4ನೇ ಸ್ಥಾನದಲ್ಲಿ ಅಗ್ರ ಕ್ರಮಾಂಕದಲ್ಲಿ ಮೂಡಿ ಬಂದಂತಹ ತಂಡಗಳು ಪ್ರಸ್ತುತ ಎದುರು ಬದುರುಗೊಳ್ಳುವಂತಹ ತವಕದಲ್ಲಿ ಸ್ಪಷ್ಟ ನಿಲುವುಗಳೊಂದಿಗೆ ಹೋರಾಟವನ್ನ ಮಾಡಿ ಈ ಹಂತಕ್ಕೆ ಬಂದು ಪ್ರಸ್ತುತ ಟ್ರೋಫಿಯನ್ನ ಕೊಂಡು ಹೋಗಲೇಬೇಕು ಎನ್ನುವಂತಹ ಸ್ಪಷ್ಟ ನಿಲುವುಗಳೊಂದಿಗೆ ಟೀಮ್ ಒಳಬರುವಂತಹ ಸಂದರ್ಭದಲ್ಲಿ. ಎಸ್ ಬನ್ನಿ ತಾನಾಜಿ. ಎಸ್ ನೋಡಿ, ಒಳ ಬರ್ತಾ ಇರುವಂತಹ ತಂಡ ಲೀಗ್ ಮಾದರಿಯಲ್ಲಿ 3ನೇ ಸ್ಥಾನವನ್ನು ಗಳಿಸಿ ಎಲಿಮಿನೇಟರ್ ಪಂದ್ಯದಲ್ಲಿ ಒಳ ಬರ್ತಾ ಇದೆ. ಅದೇ ರೀತಿ ಎದುರಾಳಿ ತಂಡ ಬರುತ್ತಾ
ತಾನಾಜಿ ತಂಡಕ್ಕೆ ಟಕ್ಕರನ್ನು ಕೊಡಲು ಸ್ಪರ್ಧಾಗಣದಲ್ಲಿ ಮತ್ತೊಂದು ತಂಡ ಒಳ ಬರ್ತಾ ಇದೆ. ಟೀಮ್ ಮಂಗಳೂರು ವಾರಿಯರ್. Yes, light on. Yes, thank you. Yes, captain, please. ನೋಡಿ, ಎಲಿಮಿನೇಟರ್ ಪಂದ್ಯಾಟ ಆರಂಭಗೊಳ್ಳುವಂತಹ ನಿಟ್ಟಿನಲ್ಲಿ ಸ್ಪರ್ಧೆಯಲ್ಲಿ ಪ್ರಸ್ತುತ ತಾನಾಜಿ ತಂಡದ ವಿರುದ್ಧವಾಗಿ ಮಂಗಳಪಾಡಿ ತಂಡದ ನಡುವೆ ಸ್ಪರ್ಧಾ ಕಣದಲ್ಲಿ ಗೆದ್ದಂತಹ ತಂಡಕ್ಕೆ ಮತ್ತೊಂದು ಸುತ್ತಿನ ಅವಕಾಶ, ಸೋತಂತಹ ತಂಡಕ್ಕೆ ಈ ಮಣ್ಣಿನಲ್ಲಿ ಆಡಿದಂತಹ ಪುಣ್ಯದ ಅನುಭವ. ಎಸ್ ಲೈನಪ್ಪ, ಎಸ್ ರೆಡಿ. ಎಸ್ ಮನೋಹರ್ ಇವರ ಉದ್ದನೆಯ ಬಿಸಿಲ್ ಆರಂಭಗೊಳ್ಳುತ್ತಾ ಇದ್ದ ಹಾಗೆ ದಾಳಿಯಲ್ಲಿ ಪ್ರಜ್ವಲ್ಲ ಸ್ಪರ್ಧಾ ಕಣದಲ್ಲಿ ದಿಟ್ಟ ನಿಲುವುಗಳೊಂದಿಗೆ ಎಲಿಮಿನೇಟರ್ ಪಂದ್ಯದಲ್ಲಿ ಗೆದ್ದು ಕ್ವಾಲಿಫೈರ್ 2 ಪಂದ್ಯಾಟಕ್ಕೆ ಸನ್ನದ್ಧವಾಗುವಂತಹ ನಿಟ್ಟಿನಲ್ಲಿ ಪಂದ್ಯಾಟ ಅದ್ಭುತವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್ಚಿನ ಮುಖೇನವಾಗಿ ಪ್ರಜ್ವಲ್ ದಾಳಿಯಲ್ಲಿ ಯಶಸ್ಸುಗೊಂಡ ಹಾಗೆ ಎಸ್ ಖಾತೆಯ ಆರಂಭ ಕಂಡಿದೆ ನೋಡಿ. ಮಂಗಳ ಪಾಂಡ ತಾನಾಜಿ ತಂಡದ ಪರವಾಗಿ ದಾಳಿಯಲ್ಲಿ ನಂಬರ್ 11 ಒಳಾಂಗಣದಲ್ಲಿ ಎದುರಿಸುವಂತಹ ಸಣ್ಣ ಮಟ್ಟಿನ ತಂತ್ರಗಳನ್ನು ಅನುಸರಿಸಿಕೊಂಡ ಮಂಗಳ ಪಾಂಡೆ ಬೋನಸ್ನ ಪ್ರಯತ್ನ ಮನವಿಯ ಪುರಸ್ಕಾರ. ಎಸ್ ಈ ಮುಖೇನವಾಗಿ 1-1 ಸ್ಪರ್ಧೆ ಸ್ಪಷ್ಟ ನಿಲುವುಗಳ ಮುಖೇನವಾಗಿ ಮತ್ತೆ ಪ್ರಜ್ವಲ ದಾಳಿಯಲ್ಲಿ ಎರಡು ತಂಡಗಳು ಸಮಬಲದ ಆಧಾರದಲ್ಲಿ ಆರಂಭದಿಂದಲೇ ಪಂದ್ಯಾಟದಲ್ಲಿ ದಿಟ್ಟ ನಿಲುವುಗಳ ಮುಖೇನವಾಗಿ ಅತ್ಯಂತ ತೇಜೋಹಾರಿ ಎಲ್ಲ ಎಸ್ ಅಗೈನ್ ಪ್ರಜ್ವಲ್ ಯಶಸ್ವಿ 2 ಅಂಕಗಳ ಪೂರ್ಣಾಂಕ ಪ್ರಾಪ್ತಿಯೊಂದಿಗೆ ಮುಂದುವರಿದ ಹಾಗೆ 3-1 ಸ್ಪರ್ಧೆ 3-1. ಸ್ಪರ್ಧೆಯಲ್ಲಿ 4 ಜನ ಡಿಫೆನ್ಸ್ಗಳು ಬೋನಸ್ನ ಅವಕಾಶ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ನ ದಾಳಿ ಅತ್ಯಂತ ತೇಜೋಹಾರಿ ಪ್ರದರ್ಶನದೊಂದಿಗೆ ಪ್ರಜ್ವಲ್ ಗುರುತಿಸಿಕೊಂಡ್ರೆ ಕಾರ್ನರ್ನಲ್ಲಿ ವಿಶಾಲ್. ಆರಂಭದಲ್ಲಿ ದಿಟ್ಟ ನಿಲುವುಗಳೊಂದಿಗೆ ಮುನ್ನಡೆಯನ್ನು ಕಾಯ್ದುಕೊಳ್ಳುವಂತಹ ತವಕದಲ್ಲಿ ಮಂಗಲ್ ಪಾಂಡೆ ಇದ್ರೆ ಸ್ಪರ್ಧೆಯಲ್ಲಿ ದಿಟ್ಟ ನಿಲುವುಗಳ ಮುಖೇನವಾಗಿ ವಿಶಾಲ್ ಪ್ರಸ್ತುತ ದಾಳಿಯಲ್ಲಿ ಮಿಡಲ್ ಲೈನ್ ಸಮೀಪ ಬಂಧನವಾಗಿದೆ. ಅಂಚುಗಳ ಇಂಚಿನಲ್ಲಿ ಬಂಧನವಾಗುತ್ತಾ ಇದ್ದಂತೆ ಅಂತರದಲ್ಲಿ ತುಸು ಚೇತರಿಕೆ 4-1 ಸ್ಪರ್ಧೆ 4-1. ದಾಳಿಯಲ್ಲಿ ಕಿಟ್ಟು ನಂಬರ್ 99 ಒಳಾಂಗಣದಲ್ಲಿ 3 ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ ಅವಕಾಶ ತೆರೆದಿರುವಂತಹ ಸಂದರ್ಭದಲ್ಲಿ
ಎಸ್ ದಾಳಿಯಲ್ಲಿ ನಂಬರ್ 45 ಸ್ಪ್ರಿಚುವಲ್ ಗುರಿಯಾಗಿಸಿದ ದಾಳಿ 2-4ರಲ್ಲಿ ಥರ್ಡ್ ರೈಡ್ 2-4ರಲ್ಲಿ ಸ್ಪರ್ಧೆ ಇರುವಂತೆ ಸ್ಪರ್ಧೆಯಲ್ಲಿ ಮುನ್ನಡೆಯಲ್ಲಿ ಮಂಗಳಪಾಡಿ ತಂಡ ಥರ್ಡ್ ರೈಡಿನ ಅವಕಾಶದಲ್ಲಿ ಸ್ಪರ್ಧೆಯಲ್ಲಿ ಇಲ್ಲಿ ಸೋಲೋ ಟ್ಯಾಕಲ್ ಮುಖೇನವಾಗಿ ತಾನಾಜಿ ವಾರಿಯರ್ಸ್ 3-4ರಲ್ಲಿ ಸ್ಪರ್ಧೆ ಇರುವಂತೆ ಒಂದಷ್ಟು ಚೇತೋಹಾರಿ ಪ್ರದರ್ಶನದೊಂದಿಗೆ ತಿರುಗು ಬೀಳುವಂತಹ ಲಕ್ಷಣಗಳು ತಾನಾಜಿ ಕಡೆಯಿಂದ ಬಂದ್ರೆ ಒಂದಷ್ಟು ತಪ್ಪುಗಳ ಮುಖೇನವಾಗಿ ಪ್ರಮುಖ ತಾರೆಗಳು ಹೊರಾಂಗಣ ಪ್ರವೇಶವಾಗಿದೆ. ಸ್ಪರ್ಧೆಯಲ್ಲಿ 4-3ರಲ್ಲಿ ಇರುವಂತೆ 1 ಅಂಕದ ಮುನ್ನಡೆಯಲ್ಲಿ ಮಂಗಲ ಪಾಂಡೆ. ರಾಕೇಶ್ ಲೀಗ್ ಮಾದರಿಯ ಪಂದ್ಯದಲ್ಲಿ ತಂಡವನ್ನ ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಮುನ್ನಡೆಸಿದಂತಹ ಆಟಗಾರ. ತಂಡದ ಸಂಪೂರ್ಣ ಮುಂದಾಲೋಚನೆಯಲ್ಲಿ ಈತನ ಪಾಲು ಅಪೂರ್ವವಾದದ್ದು. ಸ್ಪರ್ಧಾಕಣದಲ್ಲಿ ರಾಕೇಶ್ನ ಯೋಚನೆ ಮುಂದಾಲೋಚನೆಗಳು ತಂಡಕ್ಕೆ ವರದಾನವಾಗಿದ್ರೆ ಪ್ರಸ್ತುತ ಎಲಿಮಿನೇಟರ್ ಪಂದ್ಯದಲ್ಲಿ ತಾನಾಜಿ ತಂಡದ ವಿರುದ್ಧವಾಗಿ ರಾಕೇಶ್. ಸ್ಪರ್ಧಾಗಣದಲ್ಲಿ ಅತ್ಯಂತ ಅದ್ಭುತವಾದಂತಹ ಪ್ರದರ್ಶನಗಳೊಂದಿಗೆ ರೋಚಕ ಪಾದಗದ ಚಲನೆಗಳೊಂದಿಗೆ ಅಂಕವನ್ನು ಗಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಂಟಿ ರೇಡಿನೊಂದಿಗೆ ಮರಳಿದಂತೆ ಪ್ರಸ್ತುತ ರಾಕೇಶ್. ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ 4-3 ಎನ್ನುವಂತಹ ಸ್ಥಿತಿಯಲ್ಲಿ ಮುನ್ನಡೆಯಲ್ಲಿ ಮಂಗಳ ಪಾಂಡೆ ಟೆರರ್ಸ್ ತಂಡ 1 ಅಂಕದ ಸ್ಪಷ್ಟ ನಿಲುವುಗಳ ಮುನ್ನಡೆಯಲ್ಲಿ ಮುಂದುವರಿದ ಹಾಗೆ ಅದ್ಭುತವಾದಂತಹ ಹೆಚ್ಚಿನ ನಮಗೆ ಅಂಕ ಪ್ರಾಪ್ತಿಯೊಂದಿಗೆ ಎಸ್ ವೀಕ್ಷಕರ 4-4ರಲ್ಲಿ ಬರದ ಥರ್ಡ್ ರೈಡ್ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಕಿಟ್ಟು ನಂಬರ್ 99 ಖ್ಯಾತಿಯ ಕಿಟ್ಟು ಪ್ರಸ್ತುತ ದಾಳಿಯನ್ನು ಸಂಘಟಿಸುವಂತಹ ತವಕದಲ್ಲಿ ಎದುರೆ ಚೀನಾದ ಮಹಾಗೋಡೆಯ ಮುಖೇನವಾಗಿ ಕಿಟ್ಟುವಿನ ಬಂಧನವಾಗಿದೆ. ಪ್ರಸ್ತುತ ತಾನಾಜಿ ಮುನ್ನಡೆಯನ್ನು ದಾಖಲು ಮಾಡಿಕೊಳ್ಳುತ್ತಾ ಇವೆ ನೋಡಿ, ಗಮನಿಸಿಕೊಳ್ಳಿ. 5-4ರಲ್ಲಿ ಸ್ಪರ್ಧೆ ಇರುವಂತೆ ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್. ಆರಂಭದಲ್ಲಿ ಹಿನ್ನಡೆಯಲ್ಲಿ ಇದ್ದಂತಹ ತಾನಾಜಿ ವಾರಿಯರ್ಸ್ ತಂಡ ಪ್ರಸ್ತುತ ಮುನ್ನಡೆಯನ್ನು ದಾಖಲು ಮಾಡಿಕೊಂಡಿವೆ. 5-4ರಲ್ಲಿ ಸ್ಪರ್ಧೆ 5-4. ಕೇವಲ 1 ಅಂಕದ ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್. ಒಳಂಗದಲ್ಲಿ 3 ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ನ ಅವಕಾಶ ತೆರೆದಿರುವಂತೆ ಬದಲಿ ಆಟಗಾರನ ಸೇರ್ಪಡೆಯನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಮಂಗಳ ಪಾಂಡೆ. ಎಸ್ ದಾಳಿಯಲ್ಲಿ ಪ್ರತ್ಯೇಕ ಬೋನಸ್ನ ಪ್ರಯತ್ನ. ಪ್ರತೀಕ್ ಕಾರ್ನರ್ ವಿಭಾಗವನ್ನು ಗುರಿಯಾಗಿಸಿದಂತೆ ಬೋನಸ್ ತಂದಿಗೆ ಮರಳಿದಂತೆ ಸ್ಪರ್ಧಾಕಣದಲ್ಲಿ ಸ್ಪರ್ಧಾರ್ಧ ಮುಕ್ತಾಯಗೊಂಡಾಗ 5-5ರಲ್ಲಿ ಸ್ಪರ್ಧೆ.
ಎಸ್ ನೋಡಿ, ದ್ವಿತೀಯಾರ್ಧ ಆರಂಭಗೊಳ್ಳುತ್ತಾ ಇವೆ. ಸ್ಪರ್ಧೆಯಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಂಡಾಗ 5-5ರಲ್ಲಿ ಸ್ಪರ್ಧೆ ಇರುವಂತೆ ಒಳಾಂಗಣದಲ್ಲಿ 3 ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ ಅವಕಾಶ ತೆರೆದಿರುವಂತೆ ದಾಳಿಯಲ್ಲಿ ಪ್ರಣೀತ್ ಎಸ್ ರಾಕೇಶನ ತಡೆಗೋಡೆಯನ್ನು ಭೇದಿಸಿ ಅಂಕ ಪ್ರಾಪ್ತಿಯ ಯಶಸ್ವಿಯನ್ನು ಕಂಡುಕೊಂಡ ಹಾಗೆ 6-5ರಲ್ಲಿ ಸ್ಪರ್ಧೆ. ಅಗೈನ್ ಪ್ರತೀಕ್ ಕಳೆದ ಅಲ್ಲೇ ಪ್ರತೀಕ್ನ ಬಂಧನವಾಗುತ್ತಾ ಇದ್ದಂತೆ ಅಂತರದಲ್ಲಿ ತುಸು ಚೇತರಿಕೆ. 7-5ರಲ್ಲಿ ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್ ತಂಡ. ಈ ಮುಖೇನವಾಗಿ ಆಲ್ ಔಟಿನ ಸಂಪೂರ್ಣ ಅಂಕವನ್ನ ಗಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಾನಾಜಿ ವಾರಿಯರ್ಸ್ ಸ್ಪರ್ಧೆಯಲ್ಲಿ ಹತ್ತು 5ರಲ್ಲಿ ಸ್ಪರ್ಧೆ 10-5 ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್. ವಿರಾಮದ ಅವಕಾಶವನ್ನು ಕಂಡುಕೊಳ್ಳುತ್ತಾ ಇವೆ ನೋಡಿ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ತಾನಾಜಿ ವಾರಿಯರ್ಸ್. ಎಸ್ ಆಲ್ ಔಟಿನ ನಂತರ ಮತ್ತೆ ಆರಂಭಗೊಂಡ ಹಾಗೆ ಸ್ಪರ್ಧೆಯಲ್ಲಿ ಪ್ರಜ್ವಲ್ ದಾಳಿಯಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಹೊರಾಂಗಣದಲ್ಲಿದ್ದಂತಹ ಪ್ರಜ್ವಲ್ ಪ್ರಸ್ತುತ ದಾಳಿಯ ಸಂಘಟನೆಯ ಜವಾಬ್ದಾರಿಯೊಂದಿಗೆ ಮುಂದುವರಿದ ಹಾಗೆ 10-5ರಲ್ಲಿ ಬರೋಬ್ಬರಿ ಪ್ರಜ್ವಲ್ನ ಬಂಧನವಾಗಿದೆ. 11-5ರಲ್ಲಿ ಸ್ಪರ್ಧೆ 11-5 ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್ ತಂಡ. ಎಸ್ ವೀಕ್ಷಕರೇ, ಮುಂದಿನ ಅವಧಿಯಲ್ಲಿ 2 ಪಂದ್ಯಗಳು ಬಾಕಿ ಇರುವಂಥದ್ದು. ದ್ವಿತೀಯ ಕ್ವಾಲಿಫೈಯರ್ ಅದೇ ರೀತಿ ಫೈನಲ್ ಪಂದ್ಯಗಳು 8 ಗಂಟೆಗೆ ಸರಿಯಾಗಿ ಫೈನಲ್ ಕಲರವ ಮುಕ್ತಾಯಗೊಂಡ್ರೆ 8:05 ಸರಿಯಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಭವ್ಯ ವೇದಿಕೆಯಲ್ಲಿ ಸಾಗಲಿಕ್ಕಿದೆ. ಲಾಸ್ಟ್ 5 minutes ಆಫ್ ದಿ ಫುಲ್ ಟೈಮ್. ಮತ್ತೆ ಕೂಡ ಕಬಡ್ಡಿ ನೋಡ್ಬೇಕಾದ್ರೆ ನನ್ನೊಂದಿಗೆ 9 ಗಂಟೆಗೆ ಮುಡುಪಿಗೆ ಬಂದ್ರೆ ಆಯ್ತು. ವಿರಾಮದ ಅವಕಾಶವನ್ನ ಕಂಡುಕೊಳ್ಳುತ್ತಾ ಇವೆ ನೋಡಿ ತಾನಾಜಿ ವಾರಿಯರ್ಸ್ ತಂಡ. ಸ್ಪರ್ಧೆಯಲ್ಲಿ ದಿಟ್ಟ ನಿಲುವುಗಳ ಮುಖೇನವಾಗಿ ಟೈಮ್ ಔಟ್ ಓವರ್ ತಾನಾಜಿ ವಾರಿಯರ್ಸ್. ಹನ್ನೊಂದು 5ರಲ್ಲಿ ಇರುವಂತೆ ಪ್ರತೀಕ್ ದಾಳಿಯಲ್ಲಿ 11-5. ಅದ್ಭುತವಾದಂತಹ ಟ್ಯಾಕಲ್ಗಳ ಮುಖೇನವಾಗಿ ಪ್ರತೀಕ್ನ ಹೊರಾಂಗಣ ಪ್ರವೇಶವಾಗ್ತಿದೆ. ಈ ತಂಡಗಳಿಗೆ ಕೂಡ ಸಮಾನ ಅಂಕ 12-6ರಲ್ಲಿ ಸ್ಪರ್ಧೆ. ತಾನಾಜಿ ವಾರಿಯರ್ಸ್ ತಂಡ ಸಮಯಗಳನ್ನು ಕಳೆದುಕೊಂಡ ಹಾಗೆ ಅತ್ಯಂತ ಡಿಫೆನ್ಸ್ ವಿಭಾಗವನ್ನು ಬಲಿಷ್ಠಗೊಳಿಸ್ತಾ ಇವೆ. ತೇಜಹಾರಿ ಪ್ರದರ್ಶನದೊಂದಿಗೆ ರೋಚಕ ಕಾಲಘಟ್ಟದಲ್ಲಿ ತಿರುವುಗಳನ್ನು ಕಂಡುಕೊಂಡ ಈ ಪಂದ್ಯದಲ್ಲಿ ಮಂಗಳ್ ಪಾಂಡೆ ತಂಡದ ವಿರುದ್ಧವಾಗಿ ಲಾಸ್ಟ್ 4 minutes ಫುಲ್ ಟೈಮ್. ಅಂತಿಮ 4 ನಿಮಿಷಗಳ ಆಟ ಬಾಕಿ ಇರುವಂತೆ ದ್ವಿತೀಯ ಕ್ವಾಲಿಫೈಯರ್ಗೆ ಅರ್ಹತೆಯನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಪ್ರಸ್ತುತ ಪಂದ್ಯ. ಮುಂದಿನ ಪಂದ್ಯಕೂಟ ಶಿವಾಜಿ ಲಯನ್ಸ್ ತಂಡದ ವಿರುದ್ಧವಾಗಿ ಈ ಪಂದ್ಯದಲ್ಲಿ ಗೆದ್ದಂತಹ ತಂಡ. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಪ್ರಸ್ತುತ ದಾಳಿಯಲ್ಲಿ ಅಭಿ ಅಂಕವನ್ನು ಗಳಿಸಲೇಬೇಕಾದಂತಹ ಒತ್ತಡದೊಂದಿಗೆ ದಾಳಿಯ ಜವಾಬ್ದಾರಿಯಲ್ಲಿ ಮುಂದುವರಿದ ಹಾಗೆ ಸ್ಪರ್ಧೆಯಲ್ಲಿ ಅಭಿ. ಸ್ಪರ್ಧೆಯಲ್ಲಿ ಬಂಧನವಾಗದ ಇದ್ದಂತೆ 12-7ರಲ್ಲಿ ಸ್ಪರ್ಧೆ 12-7. ಎಸ್ ಅಗರಿ 3 ಮಿನಿಟ್ಗೆ ಬಾಕಿ ಹ್ಯಾ.
ಅಂತಿಮ 3 ನಿಮಿಷಗಳ ಆಟ ಬಾಕಿ ಇರುವಂತೆ ಅದ್ಭುತ ರನ್ನಿಂಗ್ ಹ್ಯಾಂಡ್ ಹೆಚ್ಚಿನ ಮುಖೇನವಾಗಿ 8-12 ಸ್ಪರ್ಧೆ 8-12. ಅಂತಿಮ ಕಾಲಘಟ್ಟದಲ್ಲಿ ತಿರುವುಗಳನ್ನು ಕಂಡುಕೊಳ್ಳುತ್ತಾ ಇವೆ ನೋಡಿ ಪಂದ್ಯಾಟ. ವೀಕ್ಷಕರ ತುದಿಗಾಲಿನಲ್ಲಿ ನಿಂತು ನೋಡುವ ಪಂದ್ಯಾಟವಾಗಬಹುದು. ಕಣ್ಣಿನ ರೆಪ್ಪೆಯನ್ನು ಮುಚ್ಚದೆ ಪಂದ್ಯದ ತಿರುವುಗಳನ್ನು ಬದಲಿಸುವಂತಹ ಸಂದರ್ಭದಲ್ಲಿ ವೀಕ್ಷಿಸಿಕೊಳ್ಳಿ. ಪ್ರಸ್ತುತ ಕಾಲಘಟ್ಟದಲ್ಲಿ 12-8 ಇರುವಂತೆ ಇತ್ತಂಡದ ನಡುವೆ 4 ಅಂಕಗಳ ಸ್ಪಷ್ಟ ವ್ಯತ್ಯಾಸವನ್ನು ಕಂಡುಕೊಳ್ಳುತ್ತಾ ಇವೆ. ಆರಂಭದಿಂದಲೇ ತಾನಾಜಿ ವಾರಿಸ್ ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿವೆ. ಮಂಗಳಪಾಡಿ ತಂಡದ ಪರವಾಗಿ ಏಕಾಂಗಿ ಹೋರಾಟದ ಮುಖೇನವಾಗಿ ಪ್ರಜ್ವಲ್ಲ, ಅದೇ ರೀತಿ ತಾನಾಜಿ ತಂಡದ ಪರವಾಗಿ ಪ್ರಣೀತ್. ಎಸ್ ಅಗೈನ್ ಪ್ರಜ್ವಲ್ಲ. 12-8 ಇರುವಂತೆ ಸ್ಪರ್ಧೆಯಲ್ಲಿ ಪ್ರಜ್ವಲ್ನ ಬಂಧನವಾಗುತ್ತಾ ಇದ್ದಂತೆ ಎಸ್ ಲಾಸ್ಟ್ 2 minutes ಆಫ್ ದಿ ಫುಲ್ ಟೈಮ್. 13-8 ಸ್ಪರ್ಧೆ 13-8. ಎಸ್ ಅಗೈನ್ ಪ್ರತೀಕ್. 13 ಅಲ್ಲ ಕುಲ್ಲ 2 points ಅದ 13-10. 13-10 ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್. ಎಸ್ ಥರ್ಡ್ ರೈಟ್. ಎಸ್ ಥರ್ಡ್ ರೈಟ್. ಡೂ ಆರ್ ಡೈ. ಲಾಸ್ಟ್ ಮಿನಿಟ್ಸ್. ಅಂತಿಮ ನಿಮಿಷದ ಆಟ ಬಾಕಿ ಇರುವಂತೆ ಸ್ಪರ್ಧೆಯಲ್ಲಿ 13-10 ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್. ಮಂಗಳಪಾಡಿ ತಂಡದ ವಿರುದ್ಧವಾಗಿ ಸ್ಪರ್ಧೆಯಲ್ಲಿ ದಿಟ್ಟ ನಿಲುವುಗಳ ಮುಖೇನವಾಗಿ ಈ ಮುಖೇನವಾಗಿ ಬೋನಸ್ನ ಪ್ರಯತ್ನವಾಗಿತ್ತು. ದಿಟ್ಟ ನಿಲುವುಗಳ ಎಸ್ ಬೋನಸ್. 14-10 ಸ್ಪರ್ಧೆ ಅಗೈನ್ ಪ್ರಜ್ವಲ್ ದಾಳಿಯಲ್ಲಿ 2 ತಂಡದ ನಡುವೆ 4 ಅಂಕಗಳ ವ್ಯತ್ಯಾಸ ಇರುವಂತೆ ಸ್ಪರ್ಧೆಯಲ್ಲಿ ಸೆಕೆಂಡ್ಸ್ಗಳ ಆಟ ಬಾಕಿ ಇರುವಂತಹ ಸಂದರ್ಭದಲ್ಲಿ ದಿಟ್ಟ ಹೋರಾಟ ಕಂಡು ಬರುತ್ತಾ ಇವೆ ನೋಡಿ. ಸೋಲೋ ಟ್ಯಾಕಲ್ ಮುಖೇನವಾಗಿ ಅಭಿ. ಸ್ಪರ್ಧೆಯಲ್ಲಿ 15-10 ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್. ಎಲಿಮಿನೇಟರ್ ಪ್ರವೇಶವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಸ್ಪರ್ಧಾಗಣದಲ್ಲಿ ರೋಚಕ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಸ್ ಎಲಿಮಿನೇಟರ್ ದಂಡವಾಗಿ ಬರುತ್ತಾ ಇವೆ ನೋಡಿ ತಾನಾಜಿ ವಾರಿಯರ್ಸ್. ಎಸ್ ಮಂಗಳಪಾಡಿ ತಂಡಕ್ಕೊಂದು ಜೋರಾದ ಚಪ್ಪಾಳೆ ಬರಲಿ. ಸುಂದರವಾದಂತಹ ಪ್ರದರ್ಶನವನ್ನು ನೀಡಿದ್ದೀರಿ, ಅಭಿನಂದನೆಗಳು. ಕೂಟದಲ್ಲಿ 4ನೇ ಸ್ಥಾನವಾಗಿ ಹೊರಹೊಮ್ಮುತ್ತಾ ಇವೆ ನೋಡಿ ಮಂಗಳಪಾಡಿ ತಂಡ. ಚತುರ್ಥ ಸ್ಥಾನಕ್ಕೆ ತೃಪ್ತಿಯನ್ನು ಪಡೆದುಕೊಳ್ಳುತ್ತಾ ಇವೆ. ಎಸ್
ಇದೀಗ ದ್ವಿತೀಯ ಹಾಗೂ ತೃತೀಯ ಸ್ಥಾನಕ್ಕೆ ಹೋರಾಟ ನಡೀಲಿಕ್ಕಿದೆ. ಶಿವಾಜಿ ಲಯನ್ಸ್ ತಂಡದ ವಿರುದ್ಧವಾಗಿ ತಾನಾಜಿ ವಾರಿಯರ್ಸ್ ತಂಡದ ನಡುವೆ. ಎಸ್ ತಾನಾಜಿ 3 ನಿಮಿಷದ ವಿರಾಮ ಕೊಡ್ತಾ ಇದ್ದೇವೆ. ತಾನಾಜಿ ವಾರಿಯರ್ಸ್ ಮುಂದಕ್ಕೆ, ಶಿವಾಜಿ ಲಯನ್ಸ್ ಅದೇ ರೀತಿ ತಾನಾಜಿ ವಾರಿಯರ್ಸ್ ತಂಡದ ನಡುವೆ ದ್ವಿತೀಯ ಹಾಗೂ ತೃತೀಯ ಸ್ಥಾನಕ್ಕೆ ಸ್ಪರ್ಧೆ ಏರ್ಪಡಲಿದ್ದೇವೆ. 3 ನಿಮಿಷದ ಒಳಗಾಗಿ 2 ತಂಡಗಳು ಕೂಡ ಒಳಾಂಗಣ ಪ್ರವೇಶ ಮಾಡಿಕೊಳ್ಬೇಕು. ಗಮನಿಸಿಕೊಳ್ಳಿ, ತಾನಾಜಿ ವಾರಿಯರ್ಸ್ ಅದೇ ರೀತಿ ಶಿವಾಜಿ ಲಯನ್ಸ್ ತಂಡದ ವಿರುದ್ಧವಾಗಿ. Maruti, 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 Maruti. ಎಸ್ ಬನ್ನಿ, ಶಿವಾಜಿ ಲಯನ್ಸ್ ತಂಡ ಬನ್ನಿ. ನೀವು ಬನ್ನಿ, ಶಿವಾಜಿ ಲಯನ್ಸ್ ತಂಡ ಬನ್ನಿ ಮೊದಲಿಗೆ. ಎಸ್ ಬನ್ನಿ, ಶಿವಾಜಿ ಲಯನ್ಸ್ ತಂಡ ಬನ್ನಿ. ಆಶೀಶ್, ಪ್ರಫುಲ್ಲ, ಅದೇ ರೀತಿ ತಾನಾಜಿ ತಂಡವನ್ನು ಸಜ್ಜುಗೊಳಿಸಿ. ಅಭಿ, ಪ್ರಣೀತ್, ಎಸ್ ಬನ್ನಿ, ಶಿವಾಜಿ ಲಯನ್ಸ್ ಬನ್ನಿ. ನೋಡಿ, ಈಗಾಗಲೇ ಸುಭಾಷ್ ಟೈಗರ್ಸ್ ತಂಡ ಫೈನಲ್ ಪ್ರವೇಶವನ್ನು ಪಡೆದುಕೊಂಡಿವೆ. ಫೈನಲ್ಗೆ ಅರ್ಹತೆಯನ್ನು ಪಡೆಯುವಂತಹ ಮತ್ತೊಂದು ತಂಡ ಯಾವುದು ಎನ್ನುವಂತಹ ಪ್ರಶ್ನೆಗೆ ಚುಕ್ಕಿಯನ್ನು ಇಡುವಂತಹ ಸ್ಪರ್ಧೆ ಪ್ರಸ್ತುತ ಪ್ರದರ್ಶನಗೊಳ್ಳಲಿಕ್ಕಿವೆ ಮೈದಾನದಲ್ಲಿ. ಶಿವಾಜಿ ಲಯನ್ಸ್ ತಂಡದ ವಿರುದ್ಧವಾಗಿ ತಾನಾಜಿ ವಾರಿಯರ್ಸ್ ತಂಡದ ನಡುವೆ. ಎಸ್ ಬನ್ನಿ, ಶಿವಾಜಿ ಲಯನ್ಸ್ ಬನ್ನಿ. ಆಶೀಶ್, ಪ್ರಫುಲ್ಲ, ದಯವಿಟ್ಟು ತಂಡವನ್ನು ಕರೆದನ್ನಿ. ಎಸ್ ನೋಡಿ, ದ್ವಿತೀಯ ಉಪಾಂತ್ಯ ಪಂದ್ಯಾಟ, ದ್ವಿತೀಯ ಸೆಮಿಫೈನಲ್, ದ್ವಿತೀಯ ಕ್ವಾಲಿಫೈಯರ್ಗೆ ತಂಡ ಒಳಬರುತ್ತಾ ಇವೆ. ನೋಡಿ, ಅದ್ವಿತೀಯ ತಾರಾಮಣಿಗಳನ್ನ ಒಳಗೊಂಡಿರುವಂತಹ ತಂಡ ಸ್ಪರ್ಧಾಕಣದಲ್ಲಿ ಆಡಲು ಒಳಬರುತ್ತಾ ಇರುವಂತಹ ಪ್ರಥಮ ತಂಡ. ಎಸ್, ಆಶೀಶ್, ಪ್ರಫುಲ್ಲ ಇವರೆಲ್ಲರೂ ಒಳಗೊಂಡಿರುವಂತಹ ಎದುರಾಳಿ ತಂಡ ಒಳಬರುವಂತಹ ಸಂದರ್ಭದಲ್ಲಿದ್ದಾವೆ. ಅತ್ಯಂತ ರಣರೋಚಕ ಪಂದ್ಯದಲ್ಲಿ ಹಲವಾರು ತಿರುವುಗಳನ್ನು ಕಂಡುಕೊಂಡ ತಂಡ ಪ್ರಸ್ತುತ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ಶಿವಾಜಿ ಲಯನ್ಸ್ ತಂಡದ ವಿರುದ್ಧವಾಗಿ ಟಕ್ಕರ್ ಅನ್ನು ಕೊಡಲು ಸ್ಪರ್ಧೆಯಲ್ಲಿ ಹೇಗಾದರೂ ಮಾಡಿ ಫೈನಲ್ ಪ್ರವೇಶವನ್ನು ಖಾತ್ರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮತ್ತೊಂದು ತಂಡ ಒಳಬರುತ್ತಾ ಇದೆ. ಟೀಮ್
ತಾನಾಜಿ ವಾರಿಯರ್ಸ್. ಎಸ್ ಮನಿ ಪ್ರಣೀತ್. Since the beginning of time, mankind has been searching for the greatest form of ecstasy ಎಸ್ ಬನ್ನಿ ತಾನಾಜಿ. that nobody has ever felt. ತಾನಾಜಿ ವಾರಿಯರ್ಸ್ ಬನ್ನಿ. To find this form requires an extreme amount of scientific knowledge. This is the psychedelic experience. Vibrations. ಎಸ್ ಬನ್ನಿ. ಸಮಯ 7:37. 8 ಗಂಟೆಗೆ ಸರಿಯಾಗಿ ಪ್ರೊ ಕಬಡ್ಡಿಯ ಫೈನಲ್ ಕಲರವ ಆರಂಭಗೊಳ್ಳಿಕ್ಕಿವೆ. ಎಸ್ ಬರದಾ ಇವೆ ನೋಡಿ. ತಾನಾಜಿ ವಾರಿಯರ್ಸ್. ಎಸ್ ಪ್ರಣೀತ್ ಹಾಗೂ ಪ್ರಫುಲ್ಲ ಫೈನಲ್ ಪ್ರವೇಶದ ಖಾತ್ರಿಯಲ್ಲಿ 2 ತಂಡಗಳು. They've got the big billion days. अब पूरा इंडिया करेगा आपने. ಎಸ್ ರೆಡಿ. ಆರಂಭಗೊಳ್ಳುತ್ತಾ ಇವೆ ನೋಡಿ. ಫೈನಲ್ ಪ್ರವೇಶವನ್ನು ಪಡೆಯುವಂತಹ ದ್ವಿತೀಯ ತಂಡ. ಈ ಪ್ರಶ್ನೆಗೆ ಕೆಲವು ಕ್ಷಣಗಳಲ್ಲಿ ಉತ್ತರ ದೊರಕಲಿದೆ. ಪ್ರಸ್ತುತ ಶಿವಾಜಿ ಲಯನ್ಸ್. ಎಸ್ ರೆಡಿ. ಎದುರು ಬದುರುಗೊಳ್ಳುತ್ತಾ ಇವೆ ನೋಡಿ. ಶಿವಾಜಿ ಲಯನ್ಸ್ ತಂಡದ ವಿರುದ್ಧ ಬಗ್ಗೆ ತಾನಾಜಿ ವಾರಿಯರ್ಸ್. ಎಸ್ ಆಶೀಶ್ ದಾಳಿಯಲ್ಲಿ. ಆಶೀಶ್ ಪ್ರಸ್ತುತ ದಾಳಿಯಲ್ಲಿ. ತೀರ್ಪುಗಾರಿಕಾ ವಿಭಾಗದಲ್ಲಿ ಸುಧಾಕರ್ ರೈ, ಮತ್ತೊಂದು ಕಡೆಯಲ್ಲಿ ಲಕ್ಷ್ಮಣ್ ಪಟ್ನೂರು, ಮನೋಹರ್. ಸ್ಪರ್ಧಾ ವಿಭಾಗದಲ್ಲಿ ಮುಂದುವರಿದ ಹಾಗೆ ಆಶೀಶ್, ಪ್ರಣೀತ್. ಒಂದಷ್ಟು ತಂಡಕ್ಕೆ ಚೇತೋಹಾರಿ ಪ್ರದರ್ಶನಗಳನ್ನು ನೀಡುವ ಮುಖೇನವಾಗಿ ಆದರ್ಶ ಪ್ರದರ್ಶನಗಳನ್ನು ನೀಡಿದ
ಖಾತೆಯನ್ನು ತೆರೆದುಕೊಂಡಿವೆ ನೋಡಿ ತಾನಾಜಿ ವಾರಿಯರ್ಸ್ ತಂಡ. ಸ್ಪರ್ಧೆಯಲ್ಲಿ ಈಗಾಗಲೇ ಸುಭಾಷ್ ಟೈಗರ್ಸ್ ತಂಡ ಫೈನಲ್ ಪ್ರವೇಶವನ್ನು ಪಡೆದುಕೊಂಡಿದೆ. ಅಂತರದಲ್ಲಿ ಬೋನಸ್ ಪ್ರಯತ್ನ ಶಿವಾಜಿ ಲಯನ್ಸ್ ತಂಡದ ಪರವಾಗಿ ಪ್ರಫುಲ್ಲ ದಾಳಿಯಲ್ಲಿ ಬೋನಸ್ನೊಂದಿಗೆ ಮರಳಿದಂತೆ 1-1 ಎನ್ನುವಂತಹ ಅಂಕ ಗಳಿಕೆಯ ಆಧಾರದಲ್ಲಿ ಆರಂಭದಲ್ಲಿ ಸಮಚಿತ್ತದ ಹೋರಾಟ. ಅದ್ಭುತವಾದಂತಹ ಟೋಟಚ್ಚಿನ ಮುಖೇನವಾಗಿ ಅಂಕ ಗಳಿಕೆಯ ಆಧಾರದಲ್ಲಿ ಮುನ್ನಡೆಯಲ್ಲಿ ತಾನಾಜಿ 2-1 ಎನ್ನುವಂತಹ ಸ್ಪಷ್ಟ ನಿಲುವುಗಳೊಂದಿಗೆ ಪ್ರಫುಲ್ಲನ ಬಂಧನ ಬಗದ ಇದ್ದಂತೆ ತಂಡದಲ್ಲಿ ಒಂದಷ್ಟು ಚೇತೋಹಾರಿ ಅನ್ನ ಕೋಚ್ ಸ್ವಲ್ಪ ಅಪಾಪಗಲ ಕೆರಿಚಿ ಟೆಕ್ನಿಕಲ್ ಪಾಯಿಂಟ್ ಕೊರುವೆರು. ಅದ್ಭುತವಾದಂತಹ ರನ್ನಿಂಗ್ ಹ್ಯಾಂಡ್ ಹಚ್ಚಿನ ಮುಖೇನವಾಗಿ ಆಶೀಶ್ 4-1 ಸ್ಪರ್ಧೆಯಲ್ಲಿ ಇರುವಂತೆ ಬೋನಸ್ನೊಂದಿಗೆ ಮರಳಿದೆ. 2-4 ಸ್ಪರ್ಧೆ ದಾಳಿಯಲ್ಲಿ ಪ್ರಣೀತ್ ಒಳಾಂಗಣದಲ್ಲಿ 3 ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ ಅವಕಾಶ ತೆರೆದಿರುವಂತೆ 2 ಅಂಕಗಳ ಪೂರ್ಣಾಂಕ ಪ್ರಾಪ್ತಿಯೊಂದಿಗೆ ಸ್ಪರ್ಧೆಯಲ್ಲಿ 6-2 ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್. ಬದಲಿ ಆಟಗಾರನ ಸ್ಪಿರಿಟ್ ಸೇರ್ಪಡೆಯೊಂದಿಗೆ ಅದ್ಭುತವಾದಂತಹ ಸಿ ಟ್ಯಾಕಲ್ ಮುಖೇನವಾಗಿ ಆಲ್ಔಟಿನ ಪೂರ್ಣಾಂಕ ಪ್ರಾಪ್ತಿ. 9-2 ಸ್ಪರ್ಧೆಯಲ್ಲಿ ದಿಟ್ಟ ನಿಲುವುಗಳೊಂದಿಗೆ ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್. 9-2 ಎನ್ನುವಂತಹ ಸ್ಪರ್ಧಾಕಣದಲ್ಲಿ ಅತ್ಯಂತ ಬಲಿಷ್ಠ ಡಿಫೆನ್ಸ್ ವಿಭಾಗವನ್ನು ಹೊಂದಿದಂತಹ ತಾನಾಜಿ ಸ್ಪಷ್ಟ ನಿಲುವುಗಳೊಂದಿಗೆ ಆಶೀಶ್ ಹಾಗೂ ಪ್ರಫುಲ್ಲನನ್ನು ಬಂಧಿಸುವ ಮುಖೇನವಾಗಿ ತಂಡದಲ್ಲಿ ಚೇತೋಹಾರಿ ಪ್ರದರ್ಶನವನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಒಳಾಂಗಣದಲ್ಲಿ. 9-2 ಎನ್ನುವಂತಹ ಸ್ಪಷ್ಟ ನಿಲುವುಗಳೊಂದಿಗೆ ತಂಡ ಆಶೀಶ್ ಆಶೀಶ್ 2 ಅಂಕಗಳ ಪ್ರಾಪ್ತಿಯೊಂದಿಗೆ 4-9 ಸ್ಪರ್ಧೆ 4-9. ತಾನಾಜಿ ತಂಡದ ಪರವಾಗಿ ಅಭಿ ಕಳೆದ ಎಲಿಮಿನೇಟರ್ ಪಂದ್ಯದಲ್ಲಿ ಅತ್ಯಂತ ರೋಚಕ ತಿರುವುಗಳನ್ನು ಕಾಣಿಸಿದಂತಹ ಸ್ಪರ್ಧೆ ಪ್ರಸ್ತುತ ಜೆರ್ಸಿ ನಂಬರ್ 11 ಅಭಿ 4-9 ಕಂಡುಕೊಂಡ ಹಾಗೆ ಪ್ರಥಮಾರ್ಧದಲ್ಲಿ ಪಂದ್ಯಾಟ ಸಾಗುತ್ತಾ ಇದ್ರೆ ದ್ವಿತೀಯಾರ್ಧ ಆರಂಭಗೊಳ್ಳಬೇಕಷ್ಟೇ. ಪ್ರಸ್ತುತ ಶಿವಾಜಿ ಲಯನ್ಸ್ ಥರ್ಡ್ ರೈಟ್ ಡೂ ಆರ್ ಡೈ 5-9 ಸ್ಪರ್ಧೆ ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್. ಸ್ಪರ್ಧೆಯಲ್ಲಿ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಅದ್ಭುತವಾದಂತಹ ಸೋಲು ಟ್ಯಾಕಲ್ ಮುಖೇನವಾಗಿ ಪ್ರಫುಲ್ಲ
ಇಲ್ಲಿ ಮತ್ತೆ 2 ಅಂಕಗಳಿಗೂ ಕೂಡ ಸಮಾನ. ಎಸ್ ಆಫಿಷಿಯಲ್. ಆರು 10 ಸ್ಪರ್ಧೆ ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್. ಆಶಿಷ್ನ ತಮ್ಮ ಆಶಿತ್ನ ಒಂದಷ್ಟು ಮಾಹಿತಿಗಳು ತಂಡಕ್ಕೆ. ಸೂಪರ್ ಟ್ಯಾಕಲ್ನ ಅವಧಿಯಲ್ಲಿ ಬಂಧನಗೊಂಡ ಪ್ರಫುಲ್ಲ. 2 ಅಂಕಗಳ ಪೂರ್ಣಾಂಕ. 12-6 ಸ್ಪರ್ಧೆ. 7-12 ಸ್ಪರ್ಧೆ. 12-7 ಒಳಾಂಗಣದಲ್ಲಿ ಮತ್ತೆ 3 ಡಿಫೆನ್ಸ್ಗಳು. ಸೂಪರ್ ಟ್ಯಾಕಲ್ನ ಅವಕಾಶ ತೆರೆದಿರುವಂತೆ ಆಶಿಷ್ ಪ್ರಸ್ತುತ ದಾಳಿಯಲ್ಲಿ. ಮಿಡಲ್ ಲೈನ್ ಸಮೀಪದಲ್ಲಿ ಆಶಿಷ್ನ ಬಂಧನವಾಗಿದೆ. ಮತ್ತೆ 2 ಅಂಕಗಳ ಪ್ರಾಪ್ತಿಯೊಂದಿಗೆ ಮರಳಿದಂತೆ 14-7 ಸ್ಪರ್ಧೆ. 14-7 14-7 ಸ್ಪರ್ಧೆ ಎರಬಂತೆ. ಪ್ರಸ್ತುತ ದಾಳಿಯಲ್ಲಿ ಲಿಖಿತ್. ಎಸ್ ಪ್ರಥಮಾರ್ಧ ಮುಕ್ತಾಯಗೊಂಡಿವೆ. ದ್ವಿತೀಯಾರ್ಧ ಆರಂಭಗೊಳ್ಳುವಂತಹ ತವಕದಲ್ಲಿ 14-7 ಸ್ಪರ್ಧೆ. ಎಸ್ ಆರಂಭಗೊಂಡಿವೆ ನೋಡಿ ಲಿಖಿತ್ನ ದಾಳಿ. ದ್ವಿತೀಯಾರ್ಧದಲ್ಲಿ 14-7 ಸ್ಪರ್ಧೆ. ತಾನಾಜಿ ವಾರಿಯರ್ಸ್ ತಂಡದ ಪರವಾಗಿ ಲಿಖಿತ್ ಪ್ರಸ್ತುತ ದಾಳಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಎದುರಾಳಿ ತಂಡದಲ್ಲಿ ಆಶಿಷ್ ಹೊರಾಂಗಣ ಪ್ರವೇಶವಾಗಿದೆ. ಸ್ಪರ್ಧೆಯಲ್ಲಿ is again Prafulla. ಲಿಖಿತ್ 8-14 ಸ್ಪರ್ಧೆ. ಫೈನಲ್ ಪ್ರವೇಶವನ್ನು ಪಡೆಯುವಂತಹ ತಂಡ ಆಹಾ ಸೋಲೋ ಟ್ಯಾಕಲ್ ಮುಖೇನವಾಗಿ 9-14 ಸ್ಪರ್ಧೆ. 9-40 ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್ ತಂಡ. ಎಸ್ ಸೂಪರ್ ರೈಡ್ ನೊಂದಿಗೆ ಮರಳಿದಂತೆ ಸ್ಪರ್ಧೆಯಲ್ಲಿ 14-13 ಸ್ಪರ್ಧೆ. ಎಸ್ ವೀಕ್ಷಕರ ಇಲ್ಲಿ ಮರಳಿ ಚಪ್ಪಾಳೆ
14-13 ಕಾತರ ರೋಚಕ ರೋಮಾಂಚಕ ಎಸ್ ಆಫ್ ಕೋರ್ಸ್ ಕುತೂಹಲ 14-13 ಬರೆದ ಮುನ್ನಡೆಯಲ್ಲಿ ತಾನಾಜಿ ವಾರಿಯರ್ಸ್. ಆರಂಭದಲ್ಲಿ ಸ್ಪಷ್ಟ ಮುನ್ನಡೆಯಲ್ಲಿದ್ದಂತಹ ತಾನಾಜಿ ಪ್ರಸ್ತುತ 1 ಅಂಕದ ಅಂತರದಲ್ಲಿ ಮುನ್ನಡೆಯುತ್ತಿದೆ. ಆಶಿತ್ನ ಒಂದಷ್ಟು ಟಿಪ್ಸ್ಗಳ ಮುಖೇನವಾಗಿ ಅಂಕ ಗಳಿಕೆಯ ಆಧಾರದಲ್ಲಿ ಲಾಸ್ಟ್ 5 minutes ಆಫ್ ದಿ ಫುಲ್ ಟೈಮ್, ಅಂತಿಮ 5 ನಿಮಿಷಗಳ ಆಟ ಬಾಕಿ ಇರುವಂತೆ ಪ್ರಫುಲ್ಲ ದಾಳಿಯಲ್ಲಿ ಬೋನಸ್ನ ಪ್ರಯತ್ನವಾಗಿತ್ತು. ಬಲವಾದ ಮನವಿಗಳೊಂದಿಗೆ 14-13 ಇರುವಂತೆ ಸ್ಪರ್ಧೆಯಲ್ಲೇ ಮನವಿಯ ತಿರಸ್ಕಾರದೊಂದಿಗೆ ಎಂಟಿ ರೈಡಿನೊಂದಿಗೆ ಮರಳಿದೆ. 14-13 ಸ್ಪರ್ಧೆ ಫೈನಲ್ ಪ್ರವೇಶವನ್ನು ಖಾತ್ರಿಪಡಿಸುವಂತಹ ನಿಟ್ಟಿನಲ್ಲಿ ಸೆಮಿಫೈನಲ್ನಲ್ಲಿ ರಣರೋಚಕ ಕಾದಾಟ ಶಿವಾಜಿ ಲಯನ್ಸ್ ತಂಡದ ವಿರುದ್ಧವಾಗಿ ತಾನಾಜಿ ವಾರಿಯರ್ಸ್ ತಂಡದ ನಡುವೆ. ಪ್ರತೀಕ್ ಪ್ರಸ್ತುತ ದಾಳಿಯಲ್ಲಿ ಕಾರ್ನರ್ ವಿಭಾಗವನ್ನು ಗುರಿಯಾಗಿಸಿದ ದಾಳಿ ಸೋಲೋ ಟ್ಯಾಕಲ್ಗಳ ಮುಖೇನವಾಗಿ ತಿರುಗಿ ಬಿದ್ದಂತಹ ತಂಡ ರಣರೋಚಕ ತಿರುವುಗಳನ್ನು ಕಂಡುಕೊಂಡಿದೆ ಪಂದ್ಯದಲ್ಲಿ. ಮತ್ತೆ ಎಂಟಿ ರೈಡಿನೊಂದಿಗೆ ಮರಳಿದಂತೆ ಲಾಸ್ಟ್ 4 minutes ಆಫ್ ದಿ ಫುಲ್ ಟೈಮ್, ಅಂತಿಮ 4 ನಿಮಿಷಗಳು. ಆಹಾಹಾ ಎಸ್ ಪ್ರಫುಲ್ಲ 14-14 ಸಮಬಲ. ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ ಸ್ಪರ್ಧೆಯಲ್ಲಿ ಪ್ರಸ್ತುತ ಅಭಿ ಉಪ್ಪಿನಂಗಡಿ ಪರಿಸರದ ಪ್ರತಿಭಾನ್ವಿತ ಪಟು ದಾಳಿಯನ್ನ ಸಂಘಟಿಸುವಂತಹ ನಿಟ್ಟಿನಲ್ಲಿ ಬೋನಸ್ನ ಪ್ರಯತ್ನ. 14-14 ಸ್ಪರ್ಧೆ ಇರುವಂತೆ ಕೋಚ್ ಕುಲ್ಲೋಡು ಟೆಕ್ನಿಕಲ್ ಕೊರವೇರು ಆಫೀಷಿಯಲ್ ಟೈಮ್ ಹೊಡೆದ ಮಾತ್ರ ಹಾಕೋದಂತೋಡು. ರೈಡರ್ ಔಟ್ ಎನ್ನುವ ತೀರ್ಮಾನದೊಂದಿಗೆ 15-14 ಸ್ಪರ್ಧೆ. ಆರಂಭದಲ್ಲಿ ಹಿನ್ನಡೆಯಲ್ಲಿದ್ದಂತಹ ಶಿವಾಜಿ ಪ್ರಸ್ತುತ ಮುನ್ನಡೆಯತ್ತ 15-14 ಲಾಸ್ಟ್ 3 minutes ಆಫ್ ದಿ ಫುಲ್ ಟೈಮ್, ಅಂತಿಮ 3 ನಿಮಿಷಗಳ ಆಟ ಬಾಕಿ ಇರುವಂತೆ ಸ್ಪರ್ಧೆಯಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್ 15-14. ಸಮಯವನ್ನು ಕಳೆಯುವಂತಹ ನಿಟ್ಟಿನಲ್ಲಿ ಪ್ರಫುಲ್ಲ ವಿರಾಮದ ಅವಕಾಶವನ್ನು ಕಂಡುಕೊಳ್ಳುತ್ತಾ ಇವೆ ನೋಡಿ. ಆಶಿತ್ನ ಒಂದಷ್ಟು ಟಿಪ್ಸ್ಗಳ ಮುಖೇನವಾಗಿ ತಂಡ ತಿರುಗಿ ಬೀಳುವಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಅದೇ ರೀತಿ ಇಲ್ಲಿ ತಾನಾಜಿ ವಾರಿಯರ್ಸ್ ತಂಡದಲ್ಲಿ ಒಂದಷ್ಟು ಗೊಂದಲಗಳನ್ನು ತಿಳಿಪಡಿಸುವಂತಹ ನಿಟ್ಟಿನಲ್ಲಿ ಮುಂದುವರಿದ ಹಾಗೆ 15-16 1 ಅಂಕದ ಮುನ್ನಡೆಯಲ್ಲಿ ಶಿವಾಜಿ. ಎಸ್ ಪ್ರಣೀತ್ ದಾಳಿಯಲ್ಲಿ ಪ್ರಣೀತ್ ಇರುವಂತೆ 15-16 1 ಅಂಕದ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ಈ ಮುಖೇನವಾಗಿ ಬಂಧನವಾಗಿದೆ. ಪ್ರಣೀತ್ನ ಬಂಧನವಾಗುತ್ತಾ ಇದ್ದಂತೆ ಅಂತರ ಮತ್ತಷ್ಟು ಹೆಚ್ಚಳಗೊಳ್ಳುತ್ತಾ ಇವೆ. 17-15 2 ಅಂಕದ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ಲಾಸ್ಟ್ 2 minutes ಆಫ್ ದಿ ಫುಲ್ ಟೈಮ್, 16-14 2 ಅಂಕದ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ಗಮನಿಸಿಕೊಳ್ಳಿ, ಸ್ಪರ್ಧೆಯಲ್ಲಿ ಯಾವ ಕ್ಷಣದಲ್ಲೂ ಕೂಡ ತಿರುವುಗಳನ್ನು ಕಂಡುಕೊಳ್ಳಬಹುದು. ಆರಂಭದಲ್ಲಿ ಹಿನ್ನಡೆಯಲ್ಲಿದ್ದಂತಹ ಶಿವಾಜಿ ಲಯನ್ಸ್ ತಂಡ ಪ್ರಸ್ತುತ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾ ಇವೆ. 16-14 ಇರುವಂತೆ 2 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ವಿರಾಮದ ಅವಕಾಶ. ಎಸ್ ಇತ್ತ ಪೂರ ಸಂದೇಶನ ಕೈಟುಂಡು
ಸಂದೇಶ್ ಬದಲಿ ಆಟಗಾರನಾಗಿ ಸಂದೇಶ್ ದಾಳಿಯಲ್ಲಿ. ಆಹಾಹಾ, ಅದ್ಭುತ ಟ್ಯಾಕಲ್ಗಳ ಮುಖೇನವಾಗಿ ಮತ್ತೊಂದು ಅಂಕದ ಪ್ರಾಪ್ತಿ. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಲಾಸ್ಟ್ ಮಿನಿಟ್ಸ್ ಆಫ್ ದಿ ಫುಲ್ ಟೈಮ್, ಅಂತಿಮ ನಿಮಿಷದ ಥರ್ಡ್ ರೈಟ್. 3 ಅಂಕಗಳ ಮುನ್ನಡೆಯಲ್ಲಿ. ಓಹೋ, 2 ಅಂಕಗಳ ಪ್ರಾಪ್ತಿ. 5 ಅಂಕಗಳ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ಸರ್ ಟೈಮ್ ಔಟ್ಗೆ. ಆರು ಅಂಕಗಳ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. 4 ಅಂಕಗಳ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. 19-15, 4 ಅಂಕಗಳ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. 4 ಸೆಕೆಂಡ್ಸ್ಗಳ ಆಟ ಬಾಕಿ ಇರುವಂತೆ ಸ್ಪರ್ಧೆಯಲ್ಲಿ ಆಶೀಶ್ ಪ್ರಸ್ತುತ ದಾಳಿಯಲ್ಲಿ. ನಾಲ್ಕು ಅಂಕಗಳ ಭರ್ಜರಿ ಮುನ್ನಡೆಯೊಂದಿಗೆ ಶಿವಾಜಿ ಲಯನ್ಸ್ ಗುರುತಿಸಿಕೊಂಡ್ರೆ, ಆರಂಭದಲ್ಲಿ ಮುನ್ನಡೆಯಲ್ಲಿದ್ದಂತಹ ತಾನಾಜಿ ವಾರಿಯರ್ಸ್ ಒಂದಷ್ಟು ತಪ್ಪುಗಳನ್ನು ಮಾಡುವ ಮುಖೇನವಾಗಿ ಎದುರಾಳಿ ತಂಡಕ್ಕೆ ಅಂಕಗಳನ್ನು ನಿರಂತರವಾಗಿ ಬಿಟ್ಟುಕೊಡುತ್ತಾ ಪ್ರಸ್ತುತ ಹಿನ್ನಡೆಯನ್ನು ಅನುಭವಿಸಿಕೊಳ್ಳುವಂತ ಸ್ಥಿತಿಯಲ್ಲಿದೆ. ಎಸ್, ಈ ಮುಖೇನವಾಗಿ ಫೈನಲ್ ಪ್ರವೇಶವನ್ನ ಮಾಡಿಕೊಂಡಿವೆ ಶಿವಾಜಿ ಲಯನ್ಸ್. ಕೂಟದ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಳ್ಳುತ್ತಾ ಇವೆ ತಾನಾಜಿ ವಾರಿಯರ್ಸ್. ಎಸ್ ಶಿವಾಜಿ 5 ಮಿನಿಟ್ಸ್ ಯಾವತ್ತ 5 ನಿಮಿಷದ ಕಾಲಾವಕಾಶ ಕೊಡ್ತೇವೆ ಫೈನಲ್ ಆರಂಭಗೊಳ್ಳಲ್ಲ. आजकाल आमच्यावर चढणारी भरपूर झाली त्यांना चढू द्या आम्हाला साथ देणारी मित्र भरपूर आहेत हे त्यांना कळू द्या. मल्लिकार्जुन शांत बसलेल्या वाघाला तुम्ही दिवा समजू नका. मल्लिकार्जुन आने से नहीं
ಎಸ್ ರೆಡಿಯಾ? ಸುಭಾಷ್ ಟೈಗರ್ಸ್ ರೆಡಿಯಾ? ಎಸ್ ನೋಡಿ, ಫೈನಲ್ ಕ್ಷಣದಲ್ಲಿ ನಾವೆಲ್ಲರೂ ಇದ್ದೇವೆ. ಕೆಲವರಿತ ವನಸ್ಪುರಂ ಅಂತ ನಿಪ್ಪಿರಕ್ಲು ಪೂರ ವನಸನ ಅಲ್ಪನೆ ಬುರ್ದು ಪಾರು ಬರೋಡು ಅಂಚಿನೊಂಜಿ ಸೌಂಡ್ ಬರೋಡು. ಎಸ್ ರೆಡಿಯಾ? ಫೈನಲ್ ಮುಲ್ಪ ಶುರಾತನ ಪನ್ಪಿನಂಚಿನ ಒಂಜಿ ಕ್ಷಣ ಅಗಲ ಕೆಬಿಕ್ ಬೋರೋಡು. ಎಸ್ ರೆಡಿಯಾ? ಪೂರ ಕೆಲವು ಜೆತ್ತೆರ ಅಡಿಗೆ ಅವರ ಮುಟ್ಟಲ್ನೇ ಆಪೆಗೆ ಈ ಪೆಕ್ಕದಲ್ಲಿ ಲಕ್ಕಲೆ ಹೆಂಗೆ ತೋಜಿಲ್ ನೆಜ್ಜಿ ಮಾರೆ ಅವರ ಮುಟ್ಟಲ್ನೇ ಕೈತಲ್ಲ ಕೆಲವು ಜೆತ್ತಿಪ್ಪೇರು ಅಡಿಗೆ. ಎಸ್, ಸುಭಾಷ್ ಟೈಗರ್ಸ್ ತಂಡ ಬನ್ನಿ. ಹಲವಾರು ಅದಾನಿಗಳ ಸಹಕಾರದ ಮುಖೇನವಾಗಿ ಒಂದ್ ಕಡೆಯಲ್ಲಿ GL ಆಚಾರ್ಯ, ಹೋಟೆಲ್ ಸತ್ಯನಾರಾಯಣ, HP ಗ್ಯಾಸ್, ಸಚಿನ್ ಬೇಕ್ ಅಂಡ್ ಐಸ್ ಕ್ರೀಮ್, ರಾಧಾಸ್ ಟೆಕ್ಸ್ಟೈಲ್ಸ್, ಅದೇ ರೀತಿ ಮಳಿಯ ಮನೆ ಮನೆಯಲ್ಲಿ ಕೂಡ ಮಳಿಯದ ಚಿನ್ನೋತ್ಸವ, ಇವರೆಲ್ಲರ ಸಹಕಾರದೊಂದಿಗೆ ಶ್ರೀಯುತ ಬಾಲಚಂದ್ರ ಸರ್ ಇವರ ಮಾರ್ಗದರ್ಶನದ ಮುಖೇನವಾಗಿ ಅತ್ಯಂತ ಸುಂದರವಾಗಿ ಮೂಡಿ ಬಂದಂತಹ ಈ ಕ್ರೀಡಾಕೂಟದ ಕಬಡ್ಡಿ ಟೂರ್ನಮೆಂಟಿನಲ್ಲಿ ಪ್ರಸ್ತುತ ಫೈನಲ್ ಕ್ಷಣದಲ್ಲಿ ನಾವಿದ್ದೇವೆ. ಎಸ್, ನಾ ಸುಭಾಷ್ ಟೈಗರ್ಸ್ ತಂಡ. ಎಸ್ ಬನ್ನಿ, ಸುಭಾಷ್ ಟೈಗರ್ಸ್ ತಂಡ ಬನ್ನಿ. ಎಸ್ ಬನ್ನಿ ಬನ್ನಿ, ಸುಭಾಷ್ ಟೈಗರ್ಸ್ ತಂಡ ಬನ್ನಿ. ಎಸ್ ನೋಡಿ, ಫೈನಲ್ ತಂಡ ಒಳಬರುವಂತಹ ಸಂದರ್ಭ. ಬರಳಿ ಚಪ್ಪಾಳೆ. 5 ತಂಡಗಳು ಇರುವಂತಹ ಈ ಕೂಟದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡುವ ಮುಖೇನವಾಗಿ ಫೈನಲ್ ಪ್ರವೇಶವನ್ನ ಮಾಡಿರುವಂತಹ ತಂಡ ಒಳಬರುವಂತಹ ಸಂದರ್ಭದಲ್ಲಿ ಈ ತಂಡದಲ್ಲಿ ನಾಯಕತ್ವದ ಜವಾಬ್ದಾರಿಯಲ್ಲಿ ವಿಶ್ವಕುಮಾರ್, ಐಕಾನ್ ಆಟಗಾರನಾಗಿ ಲೋಹಿತ್, ಕಾರ್ನರ್ ವಿಭಾಗದಲ್ಲಿ ಚಾಕಚಕ್ಯತೆಯನ್ನು ಮೆರೆದಿರುವಂತಹ ಪ್ರತೀಕ್, ಹಲವಾರು ಧೀಮಂತ ತಾರೆಗಳು ಇರುವಂತಹ ತಂಡ ಒಳಬರುತ್ತಾ ಇದೆ. ಟೀಮ್ ಸುಭಾಷ್ ಟೈಗರ್. ಎದುರಾಳಿ ತಂಡ
ಕನಸನ್ನ ಕಂಡಂತಹ ತಂಡ ಸ್ಪಷ್ಟವಾಗಿ ರಣರೋಚಕ ಪಂದ್ಯದಲ್ಲಿ ಗೆದ್ದು ಫೈನಲ್ ಪ್ರವೇಶವನ್ನು ಪಡೆದಿರುವಂತಹ ತಂಡ ಎಸ್ ಪ್ರಫುಲ್ಲ ಆಶೀಶ್ ಹಲವಾರು ಧೀಮಂತ ತಾರೆಗಳು ಇರುವಂತಹ ತಂಡ ಒಳಬರುವುದಾಗಿದೆ ಟೀಮ್ ಶಿವಾಜಿ ಲಯನ್ಸ್. DJ Raju exclusive. ಎಸ್ ಟಾಸ್ ವಿನ್ ಆದ ತಕ್ಷಣ ಲೈನ್ ಅಪ್ ಮಾಡಬೇಕು ಎರಡು ತಂಡಗಳು. ಎಸ್ ಕ್ಯಾಪ್ಟನ್ಸ್ ಪ್ಲೀಸ್. ಎಸ್ ಆಲ್ ಆಫ್ ಯು ಲೈನ್ ಅಪ್ ಪ್ಲೀಸ್. ಪ್ಲೇಯರ್ಸ್ ಲೈನ್ ಅಪ್. ನಾ ಲೈನ್ ಅಪ್ ಪ್ಲೀಸ್. ಕೋಚ್, ಮೆಂಟರ್ಸ್, ಎಕ್ಸ್ಟ್ರಾ ಪ್ಲೇಯರ್ಸ್ ಎಲ್ಲರೂ ಸರ್. ಎಸ್ ರೆಫ್ರಿ ಸರ್, ರೆಫ್ರಿಗಳು ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಈ ಕಡೆ ಬನ್ನಿ, ಎಲ್ಲರೂ ಲಕ್ಷ್ಮಣ್ ಸರ್ ಬನ್ನಿ. ಎಸ್ ವೇಟ್. ಎಸ್ ಇದೀಗ ಅಂತಿಮ ಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ. ಆರಂಭದಲ್ಲಿ ನಮ್ಮ ಮನೆಯವರು ಈ ಪಂದ್ಯಾಟವನ್ನ ವೀಕ್ಷಿಸಲು ಅತ್ಯಂತ ಸುಂದರವಾದಂತಹ ಅವಕಾಶವನ್ನ ಮಾಡಿಕೊಟ್ಟವರು ಸುದ್ದಿ ಪುತ್ತೂರ್. ಇವರಿಗೊಂದು ಆರಂಭದಲ್ಲಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿ, ಆ ನಂತರದಲ್ಲಿ ಇಷ್ಟೊಂದು ಸುಂದರವಾಗಿ ಸರಳವಾಗಿ ಸುಂದರವಾದಂತಹ ಈ ಕಬಡ್ಡಿ ಟೂರ್ನಮೆಂಟ್ ಸಾಗಲು ಇವರ ಶ್ರಮ ಮತ್ತು ಸೇವೆ ಅದ್ಭುತವಾಗಿರುವಂಥದ್ದು. ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ತೀರ್ಪುಗಾರರ ಮಂಡಳಿಯ ಗೌರವಾನ್ವಿತ ಸದಸ್ಯರು ಪುರುಷೋತ್ತಮ ಕೊಲಪೆ ಇವರಿಗೊಂದು ಜೋರಾದ ಚಪ್ಪಾಳಿಯನ್ನ ಸಲ್ಲಿಸಿ ಅಭಿನಂದನೆಯನ್ನ ಸಲ್ಲಿಸಿ. ಅದೇ ರೀತಿ ಮತ್ತೋರ್ವರು ನಿರಂತರವಾಗಿ ವಿದ್ಯಾರ್ಥಿಗಳ ಜೊತೆಗೇನೆ ಇರುವವರು, ಸದಾ ಕ್ರೀಡಾ ಸ್ಫೂರ್ತಿಯಿಂದ ಮೆರೆಯುತ್ತಾ ಇರುವವರು, ತಮ್ಮ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಮಿನುಗುವಂತೆ ಆಗಲಿ ಎನ್ನುವಂತ ದಿಸೆಯಲ್ಲಿ ಇರುವವರು ಶ್ರೀಯುತ ಮನೋಹರ್ ಸರ್ ತಮಗೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸಿ. ಈ ತರ ಪರಿಚಯ ಇಲ್ಲದವರು ಪುತ್ತೂರಿನಲ್ಲಿ ಬಾರಿ ಕಡಿಮೆ. ಅತ್ಯಂತ ಕಬಡ್ಡಿ ಎಲ್ಲಿ ಉಂಟು ಪುತ್ತೂರಿನಲ್ಲಿ ಅಲ್ಲಿ ಇವರು ಇರ್ತಾರೆ. ಅತ್ಯಂತ ಶ್ರೇಷ್ಠ ಮಟ್ಟದ ತರಬೇತುದಾರರು. ಪ್ರಸ್ತುತ ಈ ವರ್ಷದಿಂದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ತೀರ್ಪುಗಾರರ ಮಂಡಳಿಯ ಸದಸ್ಯರು ಆಗಿದ್ದುಕೊಂಡು ನಮಗೆ ಸಹಕಾರವನ್ನು ನೀಡಿದವರು ಲಕ್ಷ್ಮಣ್ ಪಟ್ನೂರ್ ಸರ್. ತಮಗೂ ಕೂಡ ಜೋರಾದ ಚಪ್ಪಾಳೆಯನ್ನ ಸಲ್ಲಿಸಿ ಅಭಿನಂದನೆ ಸಲ್ಲಿಸಿ. ಅದೇ ರೀತಿ ಆ ಕಡೆಯಲ್ಲಿ ಮೂರ ಶಾಲೆಯ ದೈಹಿಕ ನಿರ್ದೇಶಕರು, ಶಿಕ್ಷಕ ಸಂಘದ ಪುತ್ತೂರು ವಿಭಾಗದ ತಾಲೂಕು ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರೈ ಅವರಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸಿ. ಅದೇ ರೀತಿ ಇವರ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಂತಿಲ್ಲ, ಹಲವಾರು ಮಂದಿಗಳು ಇವರ ಬಗ್ಗೆ ತಿಳಿದುಕೊಂಡಿರುವವರು. ನಾವೆಲ್ಲರೂ ಒಂದಷ್ಟು ದಿವಸಗಳಿಂದ ಆತ್ಮೀಯರು, ಆದ್ರೆ ಪರಸ್ಪರ ಭೇಟಿಯಾಗುವುದು ನಾವು ಇಂಥ ಟೂರ್ನಮೆಂಟ್ಗಳಲ್ಲಿ ಮಾತ್ರ. ಆದ್ರೆ ಅವಕಾಶವನ್ನ ನನಗೆ ಕೊಟ್ಟದರಲ್ಲಿ ಮಹತ್ತರ ಪಾತ್ರ ಇರುವಂತದ್ದು ಬಾಲಚಂದ್ರ ಸರ್ ತಮಗೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸಿ. ಎಸ್ ಮುಂದಕ್ಕೆ ಇಷ್ಟೊಂದು ವರ್ಣರಂಜಿತವಾದಂತಹ ಬೆಳಕಿನ ಚಿತ್ತಾರದೊಂದಿಗೆ ಅದ್ಭುತ ಸೌಂಡ್ಸಿನೊಂದಿಗೆ ಈ ಪಂದ್ಯಾಟ ನೆರವೇರಲು ಸಹಕರಿಸಿದವರು ಉತ್ತಮ್ ಇವರ ನೇತೃತ್ವದ ಸವಿ ಈವೆಂಟ್ಸ್ ಅವರ ಪೂರ್ಣ ತಂಡಕ್ಕೊಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿ ಮಹತ್ತರ ಜವಾಬ್ದಾರಿಯನ್ನ ನಿರ್ವಹಿಸಿದಂತಹ 4 ಜನಗಳು ಸ್ಕೋರರ್, ಟೈಮರ್, ಅದೇ ರೀತಿ ಥರ್ಡ್ ರೈಡ್ ಅನ್ನ ಗಮನಿಸಿಕೊಂಡವರು. ಇವರೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿ. ಎಸ್ 2 ಜನ ಮಾತಾಡಬೇಕು. ಎಸ್ ಕ್ಯಾಪ್ಟನ್ ಆಶೀಶ್. ಆಶೀಶ್ ದಾಲಚಿ ಮ್ಯಾಚ್ ಹೇಗಾಗಿದೆ? ಮ್ಯಾಚ್ ಭಾರಿ ಸೂಪರ್ ಆದ ಮಂತದೇರು. ನಮ್ಮ ಜೂನಿಯರ್ಸ್ ಪ್ರಣೀತ್, ರಂಜಿತ್, ಲಿಖಿತ್, ವರುಣ್
ಮಸ್ತ್ ಜನ ಒಳ್ಳೆರು ಎಂಕ್ ಕರೆಕ್ಟ್ ಬುದರ್ ಗೊತ್ತುಜಿ ವಿಶು ಸುಮಾರು ಜನ ಒಳ್ಳೆರು ಸೂಪರ್ ಆದ್ ಮತ್ತದೇರು ಬೊಕ್ಕ ಥ್ಯಾಂಕ್ಸ್ ಟು ಅವರ್ ಬಿಲವಡ್ PD ಬಾಲಚಂದ್ರ ಸರ್ ಆರ್ನ ಸಪೋರ್ಟ್ ಇಜ್ಜಂದೆ ಮೂಲು ದಾಲ ಸಾಧ್ಯ ಅಜ್ಜಿ ಒಂದು ಮ್ಯಾಟ್ಲ ಪೊಸತ್ ಈ ಕಾಲೇಜಿಗೆ ಆರೇಡ್ದಾದೆ ಬತ್ತನೆ ಸೊ ಕೀಪ್ ಗ್ರೋಯಿಂಗ್ ಜೈ VCT. ಎಸ್ ಥ್ಯಾಂಕ್ ಯು. ಇನ್ಯಾರಾದ್ರು ಎನಿವನ್? ಎಸ್ ಥ್ಯಾಂಕ್ ಯು. ಎಸ್ ವೇಟ್ ನಾನು ಪೂರರೆಲ್ಲ ಪಾತಿರ್ಬೇಕು. ವೇಟ್, ಈತ ನನ್ನ ತಮ್ಮ ನೇಜಿಕಾರು, ಒಂದೇ ಊರಿನವರು. ನನ್ನ ತಮ್ಮ ಈತ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಗೆದ್ದುಕೊಂಡಾಗ ಉಪ್ಪಿನಂಗಡಿಯಿಂದ 2 ಕಿಲೋಮೀಟರ್ ವರೆಗೆ ಮೆರವಣಿಗೆಯನ್ನ ಮಾಡಿ ಆತನ ಮನೆಗೆ ನಾವು ಕರ್ಕೊಂಡು ಹೋಗಿದ್ದೀವಿ. ಸುಂದರ ಮನಸ್ಸಿನ ಯುವಕ, ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿ ಮುಂದಿನ ದಿನಗಳಲ್ಲಿ ಕ್ರೀಡೆಯಲ್ಲಿ ಯಶಸ್ವಿಗೊಳಿಸಲಿ ಎನ್ನುವಂತಹ ಆಶಯ ನನಗೆ. ಲೋಹಿತ್ ಎಸ್ ಅನ್ನ ಏರ್ ಅಗಲು ಓರಿ ಪಾತೆ ನೆಟ್ಟು ಓರಿ ಪಾತೆ ರೋಡಿ ಏರ್ ಏರ್ ಎಸ್ ಎಸ್ ಪ್ರತೀಕ್ ರೆಡ್ ಲೈನ್ಸ್. ಮ್ಯಾಚ್ ಎಂಚಾತಂಡೆ, ಮ್ಯಾಚ್ ಹೇಗಾಗಿದೆ, ಮುಂದಕ್ಕೆ ಏನಾದರೂ ಬೇಕಾ, ಏನಾದರೂ ಚೇಂಜಸ್ ಬೇಕಾ, ಅದರ ಬಗ್ಗೆ ಭಾರಿ ಶೋಕ ಆತನ ಮ್ಯಾಚ್ ಮಾತಾಡಲ್ಲ ಬಂಡ ಸ್ಟೂಡೆಂಟ್ಸ್ ಮಾತ್ರ ಎಟ್ಟೆ ಸಪೋರ್ಟ್ ಮಾಡಿದ್ರು ಭಾರಿ ಶೋಕ ಮ್ಯಾಟ್ ಒಂದು ಸೆಟ್ ಮಾಡಿ ಭಾರಿ ಶೋಕ ಆತನ ಪ್ರೋಗ್ರಾಮ್ ಬೊಕ್ಕ ಇಂಚ ಎಂಗ್ಲೆಗ್ ಈ ಸರ್ತಿ ಒಂಜಿ ಇತ್ನಡ ಚಾನ್ಸ್ ಸಿಕ್ಕಿಜಿ ಸೀನಿಯರ್ಸ್ ಅದು ಬತ್ತದ ಗೊಬ್ಬರೆ ಒಂಜಿ ಚಾನ್ಸ್ ಕೊಡ್ತಾರೆ ಮಾತಾಡಲ್ಲ. ಥ್ಯಾಂಕ್ಸ್ ಸರ್ ಬಾಲಚಂದ್ರ ಸರ್ ಹೇಗಲ್ಲ ಮಲ್ಲ ಥ್ಯಾಂಕ್ಸ್ ಸರ್. ಎಸ್ ಥ್ಯಾಂಕ್ ಯು. ಆಡಿಯನ್ಸ್ ಏರಣ್ಣ ಪಾತಿರ್ವರ ಆಡಿಯನ್ಸ್ ಎನಿವನ್ ಬೊಕ್ಕ ಎಂಕ್ ನೆರ್ರ ಬಲ್ಲಿ ಆಯ್ ಮೈಕ ಕೊರ್ಚಿ. ಎಸ್ ಎನಿವನ್? ಎಸ್ ಆಶಿತ್ ಎದುರು ಬಲ್ಲಿ ಎಸ್ ಎಸ್ ಒಂದು ಜೋರಾದ ಚಪ್ಪಾಳೆ ಬರಲಿ. ಇವತ್ತಿನ ಹುಟ್ಟುಹಬ್ಬವನ್ನ ಆಚರಿಸುತ್ತಾ ಇರುವವರು ಈ ತಂಡಕ್ಕೆ ಮಾರ್ಗದರ್ಶಕರು ಕೂಡ. ಸರ್, ನಿಮ್ಮ ಅನುಭವದ ಮೇರೆಗೆ ಒಂದಷ್ಟು ಮಾತುಗಳು. ಸರ್ ಪಂದಿತ್ತರು VC ಬರೋಡು ಒಂಡ ಇಂಜಿನಿಯರಿಂಗ್ ಮಲ್ಪುಂದು ಯಾನು ಕಾಮರ್ಸ್ ಡಿಗ್ರಿ ಬಯ ಐಕ್ಲ ದಿನವಲ್ಲ ನೆನಪಿರಾರು MBA ಬರ್ಕಂದೊಲ್ಲೆ ಬತ್ತು ಎಲ್ಲ ಮೂಲ ಗೊಬ್ಬು ಅಂತ. ಎಸ್ ಥ್ಯಾಂಕ್ ಯು ಆಶಿತ್. ಎಸ್ ಫೈನಲ್ ಕಲರವ ಆರಂಭಗೊಳ್ಳಲಿಕ್ಕೆ ಕ್ಷಣಗಣನ. ಎಸ್ ಸುಭಾಷ್ ಟೈಗರ್ಸ್ ತಂಡದ ವಿರುದ್ಧವಾಗಿ ಇದೀಗ 2 ತಂಡಗಳಿಗೂ ಕೂಡ ಸುಧಾಕರ್ ರೈ ಅದೇ ರೀತಿ ಬಾಲಚಂದ್ರ ಸರ್ ಹಸ್ತಲಾಘವವನ್ನು ನೀಡುವ ಮುಖೇನವಾಗಿ ಅದೇ ರೀತಿ ಸಂಘಟಕರು ಎಲ್ಲರೂ ಅಲ್ಲ ಮ್ಯಾಚ್ ಮಂದಿನ ಸಂಘಟಕರು ಪೂರಬಲೆ 2 ತಂಡಗಳಿಗೂ ಕೂಡ ಹಸ್ತಲಾಘವನ್ನ ಮಾಡಿ ಶುಭವನ್ನ ಹಾರೈಸಿ ಬನ್ನಿ. ಎಸ್ ಜೀವನ್ ಬನ್ನಿ ಬೇಗ ಬನ್ನಿ, ಪ್ರಜ್ವಲ್ ಬನ್ನಿ ಎಲ್ಲರೂ ಬನ್ನಿ. ಎಸ್ 2 ತಂಡಗಳಿಗೂ ಒಂದು ಹಸ್ತಲಾಘವದ ಮುಖೇನವಾಗಿ ಶುಭವನ್ನ ಹಾರೈಸಿ. ಯಾವುದಾದ್ರೂ ತಂಡದ ಮಾಲಕರು ಇದ್ದಾರಾ? ಅಮೃತ್ ಸುವರ್ಣ ಎಸ್ ಎ ಬನ್ನಿ. ಎಸ್ ಅಮೃತ್ ತಂಡದ ಮಾಲಕರು ನಿಮ್ಮ ಕ್ರೀಡಾ ಸ್ಫೂರ್ತಿ ನಿರಂತರವಾಗಿ ಇರಲಿ ಎನ್ನುವಂತಹ ಆಶಯ ನನಗೆ. ಎಸ್ ಎಸ್ ಅವರಿಗೆ ಹಸ್ತಲಾಘವ ನೀಡಿ ಬನ್ನಿ. ಅವ್ರಿಗೆ ಲೈನ್ ಅಂಪೈರ್ಸ್ಗೆ ಹಸ್ತಲಾಘವ ಮಾಡಿ ಬನ್ನಿ. ನೀವು ಇಲ್ಲಿಂದ ಹೋಗಿ. ಎಸ್ ಥ್ಯಾಂಕ್ ಯು. ಎಸ್ ನೋಡಿ ವೀಕ್ಷಕರ, ಫೈನಲ್ ಕಲರವ ಆರಂಭಗೊಳ್ಳುವಂತಹ ನಿಟ್ಟಿನಲ್ಲಿ ಸುಂದರವಾದಂತಹ ಮೈದಾನದಲ್ಲಿ
ಕಬಡ್ಡಿ ಟೂರ್ನಮೆಂಟಿನ ವೀಕ್ಷಕ ವಿವರಣೆಯನ್ನ ಮಾಡಲು ಅವಕಾಶವನ್ನ ಮಾಡಿಕೊಟ್ಟಂತಹ ಈ ಕೂಟದ ಎಲ್ಲ ಸಂಘಟಕರಿಗೂ ಅದೇ ರೀತಿ ಎಲ್ಲ ಪದಾಧಿಕಾರಿಗಳಿಗೆ ಅದೇ ರೀತಿ ಸರ್ವ ಸದಸ್ಯರಿಗೂ ಜೊತೆಗೆ ಬಾಲಚಂದ್ರ ಸರ್ ಇವರಿಗೆ ನನ್ನ ಪೂರ್ಣ ಪ್ರಣಾಮಗಳನ್ನ ಸಲ್ಲಿಸುತ್ತಾ ನಾನು ನಿಮ್ಮವ ಪ್ರೀತಿಯ ವಿಜಯ್ ಕುಮಾರ್ ನೇಜಿಕಾರ್ ಮುಂದಿನ ದಿನಗಳಲ್ಲಿಯೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಆರೈಕೆ ನನ್ನ ಮೇಲೆ ಇರಲಿ ಎನ್ನುವಂತಹ ಆಶಯದೊಂದಿಗೆ ಫೈನಲ್ ಕಲರವ ಆರಂಭಗೊಳ್ಳುತ್ತಾ ಇವೆ. ಸುಭಾಷ್ ಟೈಗರ್ಸ್ ತಂಡದ ವಿರುದ್ಧವಾಗಿ ಶಿವಾಜಿ ಲಯನ್ಸ್ ತಂಡದ ನಡುವೆ ನೋಡಿ ಆರಂಭಗೊಂಡಿವೆ ನೋಡಿ. ಆಶೀಶ್ ಮುಖೇನವಾಗಿ ಫೈನಲ್ ಪಂದ್ಯದ ಪ್ರಥಮ ದಾಳಿ. ಯಶಸ್ವಿ ಕೂಟದ ದಾಳಿಗಾರರಲ್ಲಿ ಒಬ್ಬರಾಗಿರುವಂತಹ ಆಶೀಶ್ ಫೈನಲ್ ನಲ್ಲಿ ತಂಡವನ್ನ ಮುನ್ನಡೆಸುವಂತಹ ಜವಾಬ್ದಾರಿಯಲ್ಲಿ ಆಶೀಶ್ ಕೂಟದ ಯಶಸ್ವಿ ದಾಳಿಗಳ ಮುಖೇನವಾಗಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಅತ್ಯಂತ ವರ್ಣರಂಜಿತ ಅಧ್ಯಾಯವನ್ನ ಬರೆದಿರುವಾತ. ಪ್ರಸ್ತುತ ಜನವರಿಯಲ್ಲಿ ವಿಶ್ವವಿದ್ಯಾನಿಲಯವನ್ನ ಸೌತ್ ಝೋನ್ ಲೆವೆಲ್ನಲ್ಲಿ ಪ್ರತಿನಿಧಿಸುವ ಕ್ರೀಡಾಪಟು ಲೋಹಿತ್. ಬೋನಸ್ನ ಪ್ರಯತ್ನಗಳು ಮುಂದುವರಿದ ಹಾಗೆ ಸ್ಪರ್ಧೆಯಲ್ಲಿ ದಿಟ್ಟ ನಿಲುವುಗಳ ಮುಖೇನವಾಗಿ SMT ರೈಡಿನೊಂದಿಗೆ ಮರಳಿದಂತೆ ಪ್ರಫುಲ್ಲ ಕಳೆದ ಟೂರ್ನಮೆಂಟಿನಲ್ಲಿ ರೋಚಕ ತಿರುವುಗಳನ್ನು ಗಳಿಸಿ ಅಭಿಮಾನಿಗಳನ್ನ ಹೊಂದಿದಂತಹ ಶ್ರೇಷ್ಠ ಮಟ್ಟದ ಪಟು ಪ್ರಫುಲ್ಲನ ದಾಳಿ. ಆರಂಭದ ದಾಳಿ MT ಆಗಿ ಮರಳಿದಂತೆ ದ್ವಿತೀಯ ದಾಳಿಯಲ್ಲಿ ಪ್ರಫುಲ್ಲ ಜರ್ಸಿ ನಂಬರ್ 1ರಲ್ಲಿ ಕಾಣಿಸಿಕೊಂಡಂತಹ ಶ್ರೇಷ್ಠ ಮಟ್ಟದ ಕ್ರೀಡಾಪಟು ನೀಲಕಾಯದ ಯುವಕ ಕಬಡ್ಡಿಯ ಒಂದಷ್ಟು ಆಯಾಮಗಳನ್ನ ಅರಿತಿರುವಂತಹ ಸ್ಪಷ್ಟ ಬಲವಾದ ಮನವಿ ಪ್ರತೀಕ್ ಇವರನ್ನ ಗುರಿಯಾಗಿಸಿದಂತಹ ದಾಳಿ. ಅಗೈನ್ MT ರೈಟ್. ವಿಶ್ವ ತಂಡದ ಕಪ್ತಾನ 96 ಖ್ಯಾತಿಯ ರೈಟ್. ಇಲ್ಲಿ ಆರಂಭದಲ್ಲಿಯೇ 1 2 ಅವೇರಿ ಎಲ್ಮಗೇರಿ ಸೂಪರ್ ರೈಡ್ ನೊಂದಿಗೆ ಮರಳಿದಂತೆ ಸ್ಪರ್ಧೆಯಲ್ಲಿ ಖಾತೆಯ ಆರಂಭ ಕಂಡಿವೆ ನೋಡಿ ಸುಭಾಷ್ ಟೈಗರ್ಸ್ ತಂಡ. ಥರ್ಡ್ ರೈಡ್ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ ಸ್ಪರ್ಧೆಯಲ್ಲಿ ಆಶೀಶ್ ಪ್ರಸ್ತುತ ದಾಳಿಯಲ್ಲಿ ಬೋನಸ್ ನೊಂದಿಗೆ ಮರಳಿದಂತೆ ಖಾತೆಯ ಆರಂಭ ಕಂಡಿವೆ ನೋಡಿ ಶಿವಾಜಿ ಲಯನ್ಸ್. ಪ್ರತೀಕ್ ತಂಡದ ಏರಿಯಾ ಆಟಗಾರ ಸ್ಪಷ್ಟ ನಿಲುವುಗಳ ಮುಖೇನವಾಗಿ ತಂಡದಲ್ಲಿ ಒಂದಷ್ಟು ಚೇತಹಾರಿ ಪ್ರದರ್ಶನದ ಮುಖೇನವಾಗಿ ತಂಡವನ್ನ ಫೈನಲ್ ಪ್ರವೇಶ ಮಾಡುವಲ್ಲಿ ಯಶಸ್ವಿಗೊಂಡ ಹಾಗೆ ಅತ್ಯಂತ ಸುಂದರ ಪಾದಗಳ ಚಲನೆಗಳ ಮುಖೇನವಾಗಿ ಪ್ರತೀಕ್ ಯಶಸ್ಸನ್ನ ಗಳಿಸಿಕೊಳ್ಳುವಂತಹ ತಬಕದಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಟ್ರೋಫಿಗಳು ಯಾರ ಮಡಿಲಿಗೆ ಎನ್ನುವಂತಹ ಪ್ರಶ್ನೆಗೆ ಒಂದಷ್ಟು ಸಮಯದಲ್ಲಿ ಉತ್ತರವನ್ನು ಕಂಡುಕೊಳ್ಳುವಂತಹ ತಬಕದಲ್ಲಿ ಕ್ರೀಡಾಭಿಮಾನಿಗಳು ಪ್ರಫುಲ್ಲ ದಾಳಿಯಲ್ಲಿ ಮೂರು 1ರಲ್ಲಿ ಇರುವಂತೆ ಸ್ಪರ್ಧೆಯಲ್ಲಿ ದಿಟ್ಟ ನಿಲುವುಗಳ ಮುಖೇನವಾಗಿ ಎರಡು ಅಂಕಗಳ ಸಂಪೂರ್ಣ ಪ್ರಾಪ್ತಿಯೊಂದಿಗೆ 3 ಅಂಕಗಳ ಸಮಬಲದ ಹೋರಾಟದಲ್ಲಿ ಈ ತಂಡಗಳು ಲೋಹಿತ್ ಪ್ರಸ್ತುತ ಜವಾಬ್ದಾರಿಯ ದಾಳಿಯನ್ನು ಸಂಘಟಿಸುವಂತಹ ಮುಖೇನವಾಗಿ 3 ಅಂಕಗಳ ಸಮಬಲದ ಹೋರಾಟದಲ್ಲಿ ಈ ತಂಡಗಳು ಶಿವಾಜಿ ಲಯನ್ಸ್ ಅದೇ ರೀತಿ ಓಹೋ
ಲೋಹಿತನ ಬಂಧನವಾಗಿದೆ. ಸ್ಪರ್ಧೆಯಲ್ಲಿ ನಾಲ್ಕು ಮೂರರಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಪ್ರಸ್ತುತ ಶಿವಾಜಿ ಲಯನ್ಸ್. ಸ್ಪರ್ಧೆಯಲ್ಲಿ ಪ್ರಫುಲ್ಲ ದಾಳಿಯಲ್ಲಿ ಮುಂದುವರಿದ ಹಾಗೆ ಒಂದಷ್ಟು ಚೇತೋಹಾರಿ ಪ್ರದರ್ಶನವನ್ನು ನೀಡಿ ಮಿಡಲ್ ಲೈನ್ ಸಮೀಪದಲ್ಲಿ ಪ್ರಫುಲ್ಲನ ಬಂಧನವಾಗಿದೆ. ಎಸ್, ಈ ಮುಖೇನವಾಗಿ ಸ್ಪರ್ಧೆಯಲ್ಲಿ 4-4ರಲ್ಲಿದೆ. ಸಮಬಲದ ಹೋರಾಟದಲ್ಲಿ ಈ ತಂಡಗಳು ವಿಶುಕುಮಾರ್ ಸೋಲೋ ಟಕ್ಕಲ ಮುಖೇನವಾಗಿ ಬಂಧನವಾಗಿದೆ. ಪ್ರಫುಲ್ಲನ ಆಗಮನವಾಗಿದೆ. 5-4ರಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ಸ್ಪಷ್ಟ ನಿಲುವುಗಳೊಂದಿಗೆ 1 ಅಂಕದ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್ ತಂಡ ಅತ್ಯಂತ ರೋಚಕ ತಿರುವುಗಳನ್ನು ಕಂಡುಕೊಳ್ಳುತ್ತಾ ಇವೆ ನೋಡಿ. ಪಂದ್ಯಾಟ ಸ್ಪಷ್ಟ ನಿಲುವುಗಳೊಂದಿಗೆ ಮುಂದುವರಿದ ಹಾಗೆ ಸ್ಪರ್ಧೆಯಲ್ಲಿ 5-4 5-4 ಎನ್ನುವಂತಹ ಸ್ಥಿತಿಯಲ್ಲಿ ಸ್ಪರ್ಧೆಯಲ್ಲಿ 1 ಅಂಕದ ಸ್ಪಷ್ಟ ಮುನ್ನಡೆಯೊಂದಿಗೆ ಶಿವಾಜಿ ಲಯನ್ಸ್. ವಿರಾಮದ ಅವಕಾಶವನ್ನು ಪಡೆದುಕೊಳ್ಳುತ್ತಾ ಇವೆ ನೋಡಿ ತಂಡ ಶಿವಾಜಿ ಲಯನ್ಸ್. ಮುಂದುವರಿದ ಹಾಗೆ ಸ್ಪರ್ಧೆಯಲ್ಲಿ 5-4 ಎನ್ನುವಂತಹ ಸ್ಪಷ್ಟ ನಿಲುವುಗಳೊಂದಿಗೆ ಮುಂದುವರಿದ ಹಾಗೆ ಅದ್ಭುತ ತಡೆಗೋಡೆಯ ಮುಖೇನವಾಗಿ ಅಂತರದಲ್ಲಿ ತಗದೆಮಿತ 6-4ರಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಶಿವಾಜಿ ಲಯನ್ಸ್. ಒಳಾಂಗಣದಲ್ಲಿ 3 ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ನ ಅವಕಾಶ ತೆರೆದಿರುವಂತಹ ಸಂದರ್ಭದಲ್ಲಿ ಸ್ಪಷ್ಟ ನಿಲುವುಗಳೊಂದಿಗೆ ಮುಂದುವರಿದ ಹಾಗೆ ಪ್ರಫುಲ್ಲ ದಾಳಿಯನ್ನ ಮುಂದುವರಿಸಿ 6-4 ಎನ್ನುವಂತಹ ಸ್ಥಿತಿಯಲ್ಲಿ 2 ಅಂಕಗಳ ಪೂರ್ಣಾಂಕ ಮುನ್ನಡೆಯಲ್ಲೇ ಒಂದಷ್ಟು ಸಮಯವನ್ನು ಕಳೆಯುವಂತಹ ನಿಟ್ಟಿನಲ್ಲಿ ಪ್ರಫುಲ್ಲ. ಎಸ್ ಪ್ರತೀಕ್ ಡಿಸೈಡಿಂಗ್ ರೈಟ್ ತಬಕದಲ್ಲಿ ಪ್ರತೀಕ್ 6-4 ಎನ್ನುವಂತಹ ಸನ್ನದ್ಧದ ಸ್ಥಿತಿಯಲ್ಲಿ ನಂಬರ್ 3 ಖ್ಯಾತಿಯ 2 ಅಂಕಗಳ ಪೂರ್ಣಾಂಕ ಪ್ರಾಪ್ತಿಯೊಂದಿಗೆ 6-6ರಲ್ಲಿದೆ ಸ್ಪರ್ಧೆ. 6-6ರಲ್ಲಿದೆ ಸ್ಪರ್ಧೆ. ವೇಟ್ ಎಸ್ ಥರ್ಡ್ ರೈಟ್ ಡು ಆರ್ ಡೈ ಮಾಡುವಿಲ್ಲವೇ ಮಾಡಿ. ಎಸ್ ವೇಟ್ ಸರ್ ಅಲ್ಲ ಕುಲ್ಲೆ ಔಟ್ ಏನಾಗ್ಲ ಕುಲ್ಲೆ ಎಕ್ಸ್ಟ್ರಾ ಪ್ಲೇಸ್ ದೈದು ಬರೀ ಕುಲ್ಲೆ ಗೊತ್ತಾಗ ಸೇರನ್. ಎಸ್ ಥರ್ಡ್ ರೈಟ್ ಡು ಆರ್ ಡೈ ಮಾಡುವಿಲ್ಲವೇ ಮಾಡಿ. ಸ್ಪರ್ಧೆಯಲ್ಲಿ ಆಶೀಶ್ ದಾಳಿಯ ಜವಾಬ್ದಾರಿಯಲ್ಲಿ ಆಶೀಶ್ ಇರುವಂತೆ ಪ್ರತೀಕ್ನ ಯಶಸ್ವಿ ದಾಳಿಯೊಂದಿಗೆ ಸಮಬಲದ ಹೋರಾಟದಲ್ಲಿ ಈ ತಂಡಗಳು ಬ್ಯಾಕ್ ಕಿಕ್ಕಿನ ಮುಖೇನವಾಗಿ ಅಂಕವನ್ನು ಗಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಆಶಿಷ್ನ ಬಂಧನವಾಗಿದೆ. ಮತ್ತೆ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ 7-6ರಲ್ಲಿ ಸ್ಪರ್ಧೆ. ಪ್ರಸ್ತುತ 1 ಅಂಕದ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. ಪ್ರತೀಕ್ ಕಳೆದ ಯಶಸ್ವಿ ದಾಳಿಯ ಪೂರ್ಣ ಆತ್ಮವಿಶ್ವಾಸದೊಂದಿಗೆ ಪ್ರಸ್ತುತ ದಾಳಿಯ ಜವಾಬ್ದಾರಿಯಲ್ಲಿ ಪ್ರತೀಕ್ 7-6 ಎನ್ನುವಂತಹ ಸ್ಪಷ್ಟ ನಿಲುವುಗಳೊಂದಿಗೆ ಮುಂದುವರಿದ ಹಾಗೆ ಸ್ಪರ್ಧೆಯಲ್ಲಿ ಪ್ರತೀಕ್ ಒಂದಷ್ಟು ತಿರುವುಗಳನ್ನು ಕಂಡುಕೊಂಡ ಹಾಗೆ ಸ್ಪರ್ಧೆಯಲ್ಲಿ ಮತ್ತೆ ಜೀವಂತಿಗೆ
ತೀರ್ಪುಗಾರಿಕಾ ವಿಭಾಗದಲ್ಲಿ ಪುರುಷೋತ್ತಮ ಕೊಲಪ ಮನೋಹರ್ ಲಕ್ಷ್ಮಣ ಪಟ್ನವರು ಫೈನಲ್ ಕಲರವದ ಚಿತ್ತರದಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಂಡಿವೆ. ದ್ವಿತೀಯಾರ್ಧ ಆರಂಭಗೊಳ್ಳುವ ನಿಟ್ಟಿನಲ್ಲಿ 7-6ರಲ್ಲಿ ಸ್ಪರ್ಧೆ 7-6. ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ದ್ವಿತೀಯಾರ್ಧ ಆರಂಭಗೊಳ್ಳುವಂತಹ ನಿಟ್ಟಿನಲ್ಲಿ 7-6ರಲ್ಲಿ ಸ್ಪರ್ಧೆ ಆರಂಭಗೊಂಡಿವೆ ನೋಡಿ. ಪ್ರತಿಜ್ಞಾ ದಾಳಿ ನಂಬರ್ 3 ಅತ್ಯಂತ ಸ್ಪಷ್ಟ ನಿದರ್ಶನಗಳನ್ನು ಕಂಡುಕೊಳ್ಳುವಂತಹ ತವಕದಲ್ಲಿ ಆರಂಭದ ದಾಳಿ ಸಮಯವನ್ನು ಕಳೆಯುವಂತಹ ನಿಟ್ಟಿನಲ್ಲಿ ಮುಂದುವರಿದ ಹಾಗೆ ಒಂದಷ್ಟು ರಣರೋಚಕ ತಿರುವುಗಳನ್ನು ಕಂಡ ಈ ಪಂದ್ಯದಲ್ಲಿ ಆರಂಭದಲ್ಲಿ ಸುಭಾಷ್ ತಂಡ ಮುನ್ನಡೆಯಲಿತು. ಆನಂತರದಲ್ಲಿ ಶಿವಾಜಿ ಮತ್ತೆ ಮುನ್ನಡೆಯಲಿ ಸುಭಾಷ್ ತಂಡ 7-6 ಎನ್ನುವಂತಹ ಸ್ಪಷ್ಟ ನಿಲುವುಗಳೊಂದಿಗೆ ಮುಂದುವರಿದ ಹಾಗೆ ದಿಟ್ಟ ನಿಲುವುಗಳ ಹೋರಾಟ. ಒಳಾಂಗಣದಲ್ಲಿ 6 ಜನ ಡಿಫೆನ್ಸ್ಗಳು ಬೋನಸ್ನ ಅವಕಾಶ ತೆರೆದಿರುವಂತೆ ಸ್ಪರ್ಧೆಯಲ್ಲಿ MD ರೈಟ್. ದ್ವಿತೀಯ ದಾಳಿಯಲ್ಲಿ ವಿಶ್ವಕುಮಾರ್. ಸ್ಪರ್ಧೆಯ ದಿಟ್ಟ ನಿಲುವುಗಳ ಮುಖೇನವಾಗಿ ದ್ವಿತೀಯ ದಾಳಿ ಆರಂಭಗೊಳ್ಳುತ್ತಾ ಇವೆ. ಪ್ರಸ್ತುತ ಸುಭಾಷ್ ಟೈಗರ್ಸ್ ತಂಡದ ವಿಶ್ವಕುಮಾರ್ ಯಶಸ್ವಿ ದಾಳಿಗಳ ಮುಖೇನವಾಗಿ 8-6ರಲ್ಲಿ ಸ್ಪರ್ಧೆ 2 ಅಂಕಗಳ ಪೂರ್ಣ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. ಸುಮಾರು 1000ಕ್ಕಿಂತಲೂ ಹೆಚ್ಚು ಅಭಿಮಾನಿಗಳು ಸುದ್ದಿ ಲೈವ್ ಮುಖೇನವಾಗಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದರೆ ಫೈನಲ್ ಸಂದರ್ಭದಲ್ಲಿ ಕ್ರೀಡಾಂಗಣದ ಸುತ್ತಲೂ ಹಲವಾರು ಕ್ರೀಡಾಭಿಮಾನಿಗಳು ಇರುವಂತೆ ಒಳಾಂಗಣದಲ್ಲಿ 3 ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ ಅವಕಾಶ ತೆರೆದಿರುವಂತೆ ಸ್ಪರ್ಧೆಯಲ್ಲಿ ಲಾಸ್ಟ್ 5 minutes ಆಫ್ ದಿ ಫುಲ್ ಟೈಮ್. ಚಿನ್ನ ಹಾಗೂ ಬೆಳ್ಳಿ ಯಾರು ಎನ್ನುವ ಪ್ರಶ್ನೆಗೆ ಅಂತಿಮ 5 ನಿಮಿಷಗಳ ಕಾಲಾವಧಿ. ಮುಂದಿನ ದಿಟ್ಟ ನಿಲುವುಗಳ ಸ್ಪರ್ಧೆಯಲ್ಲಿ ರೈಟ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಈ ದಾಳಿಯಲ್ಲಿ ಪ್ರಸ್ತುತ ಅಂಕವನ್ನು ಗಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮುನ್ನಡೆದ ಹಾಗೆ ದಿಟ್ಟ ನಿಲುವುಗಳೊಂದಿಗೆ ಸುಭಾಷ್ ಟೈಗರ್ಸ್ ತಂಡ ಪ್ರಸ್ತುತ ಮುನ್ನಡೆಯನ್ನು ಕಾಯ್ದುಕೊಂಡಿವೆ. ಡುಮುಕಿ ಪ್ರಯತ್ನವಾಗಿತ್ತು. ಬಂಧನವಾಗುತ್ತಾ ಇದ್ದಂತೆ ಅಂತರದಲ್ಲಿ ತುಸು ಚೇತರಿಗೆ 9-6ರಲ್ಲಿ ಸ್ಪರ್ಧೆ 9-6. ಸಮಯವನ್ನ ಕಳೆಯುವಂತಹ ನಿಟ್ಟಿನಲ್ಲಿ ಪ್ರತೀಕ್. ಲಾಸ್ಟ್ 4 minutes ಆಫ್ ದಿ ಫುಲ್ ಟೈಮ್. ಅಂತಿಮ 4 ನಿಮಿಷಗಳ ಆಟ ಬಾಕಿ ಇರುವಂತೆ ಸ್ಪರ್ಧೆಯಲ್ಲಿ ದಿಟ್ಟ ನಿಲುವುಗಳ ಮುಖೇನವಾಗಿ 4 ಅಂಕಗಳ ಸೂಪರ್ ರೈಡ್ ಮುಖೇನವಾಗಿ 13-6ರಲ್ಲಿ ಸ್ಪರ್ಧೆ 13-6. ವಿರಾಮದ ಅವಕಾಶವನ್ನು ಕಂಡುಕೊಳ್ಳುತ್ತಾ ಇವೆ ನೋಡಿ. 13-6 ಪದಿಮೂಚಿ ಆಚಿ ಬರೋಬ್ಬರಿ 7 ಅಂಕಗಳ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. ಸುಭಾಷ್ ಟೈಗರ್ಸ್ ತಂಡದ ಅಭಿಮಾನಿಗಳಲ್ಲಿ ಒಂದಷ್ಟು ನಗುಮುಖ, ಶಿವಾಜಿ ಲಯನ್ಸ್ ತಂಡದ ಅಭಿಮಾನಿಗಳಲ್ಲಿ ಒಂದಷ್ಟು
ಕೌತುಕ ಕಾತರ. ಎಸ್ ಅಗೈನ್ ಪ್ರಫುಲ್ಲ. ಎಸ್ ಅದ್ಭುತವಾದಂತಹ ಸ್ಪೀಡ್ ಮುಖೇನವಾಗಿ ಬೋನಸ್ ಪ್ಲಸ್ 2 ಪಾಯಿಂಟ್ಸ್. 3 ಅಂಕಗಳ ಪ್ರಾಪ್ತಿಯೊಂದಿಗೆ 9-13 ಸ್ಪರ್ಧೆ 9-13. ಕೊಂಚ ಮಟ್ಟಿಗೆ ಮತ್ತೆ ಪಂದ್ಯಾಟದಲ್ಲಿ ಜೀವಂತಿಕೆಯನ್ನು ಇಳಿಸಿಕೊಂಡಂತಹ ತಂಡ ಸ್ಪರ್ಧೆಯಲ್ಲಿ ಮತ್ತೆ ತಿರುಗಿ ಬೀಳುವಂತಹ ಲಕ್ಷಣಗಳನ್ನು ಕಂಡುಕೊಳ್ಳುವ ಹಾಗೆ ಪ್ರಬಲ ಯಶಸ್ವಿ ದಾಳಿಗಳೊಂದಿಗೆ ಅದ್ಭುತವಾದಂತಹ ಬ್ಯಾಕ್ ಹೋಲ್ಡ್ ಆಗಿತ್ತು. ಆದರೆ ಭದ್ರಕೋಟೆಯನ್ನು ಭೇದಿಸಿ ಪ್ರಫುಲ್ಲ 3 ಅಂಕಗಳನ್ನು ಗಳಿಸಿಕೊಳ್ಳುವ ಹಾಗೆ ಲಾಸ್ಟ್ 3 minutes ಆಫ್ ದಿ ಫುಲ್ ಟೈಮ್. ಅಂತಿಮ 3 ನಿಮಿಷಗಳ ಆಟ ಇರುವಂತೆ ಸ್ಪರ್ಧೆಯಲ್ಲಿ 13-9 ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. ಸ್ಪರ್ಧೆಯಲ್ಲಿ ಪ್ರಫುಲ್ಲ ದಾಳಿಯಲ್ಲಿ ಅದ್ಭುತವಾದಂತಹ ಬ್ಯಾಕ್ ಕಿಕ್ಕಿನ ಮುಖೇನವಾಗಿ ಅಂಕವನ್ನು ಗಳಿಸಿಕೊಳ್ಳುವಂತಹ ತಬಕದಲ್ಲಿ ಪ್ರಫುಲ್ಲ 13-9 10-13 ಸ್ಪರ್ಧೆ 10-13. ಎಸ್ ಲೋಹಿ ಪಂದ್ಯದಲ್ಲಿ ಹದಿನಾಲ್ಕು 10 ಸ್ಪರ್ಧೆ 14-10. ಎರಡು ಅಂಕಗಳ ಪ್ರಾಪ್ತಿ 12-14 ಸ್ಪರ್ಧೆ. ವೀಕ್ಷಕರ ಅಂತಿಮ 2 ನಿಮಿಷಗಳ ಕಾಲಾವಧಿ. ಇತ್ತಂಡದ ನಡುವೆ 2 ಅಂಕಗಳ ವ್ಯತ್ಯಾಸ. ಸ್ಪಷ್ಟ ನಿಲುವುಗಳೊಂದಿಗೆ ಸ್ಪರ್ಧೆಯಲ್ಲಿ 14-12 ಇರುವಂತೆ ವಿಶ್ವಕುಮಾರ್ ತಂಡದ ಕಪ್ತಾನನ ಆಟ ಮುಂದುವರಿದ ಹಾಗೆ ಸ್ಪರ್ಧೆಯಲ್ಲಿ 2 ಅಂಕಗಳ ಸ್ಪಷ್ಟ ಮುನ್ನಡೆಯೊಂದಿಗೆ ಸುಭಾಷ್ ಟೈಗರ್ಸ್ ತಂಡ ಶಿವಾಜಿ ಲೈನ್ಸ್ ತಂಡದ ವಿರುದ್ಧವಾಗಿ ಸ್ಪಷ್ಟ ನಿಲುವುಗಳನ್ನು ಕಾಯ್ದುಕೊಳ್ಳುವಂತಹ ತಬಕದಲ್ಲಿ ಸ್ಪರ್ಧೆಯಲ್ಲಿ ವಿರಾಮದ ಅವಕಾಶವನ್ನು ಕಂಡುಕೊಳ್ಳುತ್ತಾ ಇವೆ ಶಿವಾಜಿ ಲಯನ್ಸ್. ಆಶಿತ್ನ ಒಂದಷ್ಟು ಟಿಪ್ಸ್ಗಳು, ಅದೇ ರೀತಿ ಎದುರಾಳಿ ತಂಡದಲ್ಲಿ ಒಂದಷ್ಟು ಗೊಂದಲಗಳು. ಸ್ಪರ್ಧೆಯಲ್ಲಿ ಮತ್ತೆ ಜೀವಂತಿಕೆಯನ್ನು ಇರಿಸಿಕೊಂಡ ಹಾಗೆ 14-12 ಸ್ಪರ್ಧೆ. ಎಸ್ ಒಳಾಂಗಣದಲ್ಲಿ 3 ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ ಅವಕಾಶ ತೆರೆದಿರುವಂತೆ ಹದಿನಾರು 13 ಸ್ಪರ್ಧೆ 16-13 ಸ್ಪರ್ಧೆ. ಪ್ರತೀಕ್ ಪ್ರಸ್ತುತ ದಾಳಿಯಲ್ಲಿ 3 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಸುಭಾಷ್ ಟೈಗರ್ಸ್ ತಂಡ. ಲಾಸ್ಟ್ ಮಿನಿಟ್ಸ್ ಆಫ್ ದಿ ಫುಲ್ ಟೈಮ್. ಅಂತಿಮ ನಿಮಿಷದ ಆಟ ಇರುವಂತೆ 16-13 ಸ್ಪರ್ಧೆ. ವೀಕ್ಷಕರ ಇದೀಗ ಸೆಕೆಂಡ್ಸ್ಗಳ ಆಟ ಇರುವಂತೆ ಚಿನ್ನ ಹಾಗೂ ಬೆಳ್ಳಿಗೆ ಮುತ್ತಿಡುವಂತಹ ತಂಡಗಳು ಎಸ್ ವಿರಾಮದ ಅವಕಾಶವನ್ನು ಪಡೆದುಕೊಳ್ಳುತ್ತಾ ಇವೆ. 16-13 ಸ್ಪರ್ಧೆ. ತಂಡದಲ್ಲಿ ಒಂದಷ್ಟು ಗೊಂದಲಗಳನ್ನು ಸರಿಪಡಿಸಿಕೊಳ್ಳುವಂತಹ ತಬಕದಲ್ಲಿ ಶಿವಾಜಿ ಲಯನ್ಸ್ ಇದ್ರೆ ಮುನ್ನಡೆಯನ್ನ ಕಾಯ್ದು ಗೆಲುವನ್ನ ದಾಖಲಿಸುವಂತಹ ನಿಟ್ಟಿನಲ್ಲಿ ಸುಭಾಷ್ ಟೈಗರ್ಸ್ ತಂಡ ಸ್ಪರ್ಧೆಯ ದಿಟ್ಟ ನಿಲುವುಗಳಿಗೆ ಆಶೀಶ್ ಎಸ್ ಇದು ದಾಳಿ ಡಿಸೈಡಿಂಗ್ ರೈಡ್ ಆಗುವ ಸಾಧ್ಯತೆ. ಆಶೀಶ್ ಪ್ರಸ್ತುತ ದಾಳಿಯಲ್ಲಿ ಮುಂದುವರಿದ ಹಾಗೆ ಎಲ್ಲೇ ಅದ್ಭುತವಾದಂತಹ ಸೋಲೋ ಟ್ಯಾಕಲ್ ಮುಖೇನವಾಗಿ ಥರ್ಡ್ ರೈಟ್ ಡೂ ಆರ್ ಡೈ 17-13 ಸ್ಪರ್ಧೆ.
18-13ರಲ್ಲಿ ಇರುವಂತೆ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಸ್ಪರ್ಧೆಯಲ್ಲಿ ಪ್ರತೀಕ ದಾಳಿಯಲ್ಲಿ ಯಶಸ್ವಿ ದಾಳಿಯೊಂದಿಗೆ ಪ್ರತೀಕ್ 19 ಈ ಮುಖೇನವಾಗಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ಸುಭಾಷ್ ಟೈಗರ್. Boys, this is the time for a prize distribution ceremony, and all the players and the volunteers, please line up in the court. And I request all the players, please be seated in the court. And this is the time for prize distribution ceremony. And I request all the referees be in the stage. Please be gathered in the stage. Boys, you have short of time. Please line up. Please. You did wonderful job. And there was no clash. And there was no major injury. It's God's grace. So everything went on well. Naveen. On your mark, you better get set. ರೆಫ್ರೀಸ್, ಆತ್ಮೀಯ ರೆಫರಿಗಳಲ್ಲಿ ವಿನಂತಿ, ತಾವು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿ.
ನಮ್ಮ ಈ ಸುಂದರ ಟೂರ್ನಮೆಂಟ್ನಲ್ಲಿ ಒಬ್ಬ ಉತ್ತಮ ಕಮೆಂಟೇಟರ್ ಆಗಿ ಸಹಕರಿಸಿದಂತಹ ವಿಜೇತ್ ಕುಮಾರ್ ನೇಜಿಕಾರ್ ತಾವು ವೇದಿಕೆಗೆ ಬಂದು ವಿದ್ಯಾರ್ಥಿಗಳ ಪರವಾಗಿ ಪುಟ್ಟ ಸ್ಮರಣಿಕೆಯನ್ನು ಪಡೆಯಬೇಕಾಗಿ ವಿನಂತಿ. ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀಯುತ ಸುಧಾಕರ್ ರೈ ತಾವು ವಿಜೇತ್ ಕುಮಾರ್ ನೇಜಿಕಾರ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. Boys, can you line up? Line up, please. Discipline is very, very important in the student life. And all the boys, we all enjoyed well. This is the 8th season Pro Kabaddi, so 8 years we are running continuously from the beginning till today. So every year we are improving, not only in games, not only in the skills, even in the organizing part. Maybe it is my 7th year's service in the institution. From 2015 onwards, we are here. So this year also, and we have conducted, and I was worried about our all-round players. All-round means who all played in other game also. A professional players getting injuries very less. But an all-rounder, like an athlete or other players, if they play Kabaddi, there's a chances of injury. From beginning itself, I was thinking about especially my athletes, Kirtiraj or Lohit or Abhiranjan or like volleyball players. These students, if they are injured, then they cannot perform in other field. But Kabaddi players, there is sure that they have to play Kabaddi and there is no chance to get injury. But God's grace, there was no injury except a small incident has happened in the women's match. But that is not major, it is a small injury, but she will recover within 2 days. And as a PD, I am so happy that students did wonderful job. Within a shorter period, conducting like this tournament, like a mega event, is not possible. One is funding the money and collecting and finding the donors, and not only that, and bidding, finding the talenting players from our institution. Almost about 110 students are played today, and we are thinking that a few students what we identified, one is Nitesh, one is Abhinandan. These boys, if they played for our college team, if they come for this training camp, we should have been in state also. And unfortunately, one of the player, Mr. Praful, did not participate in the state meet, and Lohit, one of the best third man, and he did not participate for this for university tournament because he went for the surgery. Now he is recovered. He was so worrying because next month he is representing our university for inter-university. So these students, God's grace, nothing is happened. And once again, as a PD, congratulate you and thanks students, you did a wonderful job.
Now this is time for a medal ceremony. The runner-up, now it is going for individual award. According the decision have come through the referees are here. And before I give the award, and I thank Purushottam Kolpe, and always whenever in Vivekananda institution whatever game is happening, his help we never forget. From morning onwards, he was with us. I thank you, sir. And Sri Manohar Rai was my best friend past several years. From past 3 years, when I requested him to come to our institution for training the Kabaddi team, and without any demand, anything, then I used to say, yes, they're all Vivekananda means it is our students. Even Kannada medium institution or English medium school, even women's college, government college, including our team, I coached many of the students. Because of his help, we became the champions. Thank you, sir. And Sri Lakshman Padnur, when I was a small student, maybe 30 years back, when I used to play Kabaddi in primary school level, he was an elder man, he was a public player, and did almost about 25 years of his age, 25 years continuously he played in 48 kgs tournament, 50 kgs, 65 in the open tournament. He was one of the famous Kabaddi player in the South Canara. By the time you never born. But still he is very active, he can see, and his fitness is very good. He is almost about 52 years age, but still he is playing. That is called a sportsman. Thank you, sir. Now it is the individual championship award. I request Purushottam Kolpe to give the award for the best rider. The best rider of PKL season 8 is none other than, any guess? Okay, yes. Praful US, representing Shivaji Lions. And I request Sri Purushottam Kolpe to give the individual award. Congratulations, Praful, and thank you, Purushottam sir. Now I request Lakshman Padnur to give away the individual trophy of best defender. Best defender of PKL season 8 is, yes, you are right, everybody is observed this game. None other than Vishnu Kumar of Now I request Manohar Rai to give the award for best all-rounder of PKL season 8 is, yes, you are right, boys, is Rohit of ಈ ಕ್ರೀಡಾಕೂಟದ ಒಬ್ಬ ತರಬೇತುದಾರರಾಗಿ ನನ್ನ ಆತ್ಮೀಯರಾದ ಮನೋಹರ್ ರೈ ಅವರು ಒಂದೆರಡು ಮಾತುಗಳನ್ನು ಮಕ್ಕಳ ಪರವಾಗಿ ಆಡಬೇಕಾಗಿ ನಿಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು. ಮಾತನಾಡುವುದರಲ್ಲಿ ಕಮ್ಮಿಯಾದರೂ ಕೋಚಿಂಗ್ನಲ್ಲಿ ಯಾವುದೇ ಕಾರಣಕ್ಕೂ ಕಮ್ಮಿ ಇಲ್ಲ. ಥ್ಯಾಂಕ್ ಯು ಸರ್. Now runner-up award goes to Shivaji Lions, and I request all the players to come on the stage to receive the runner-up trophy from Sri Sudhakar Rai, and also come for the medal ceremony. And
all the players, please come on the stage. Once again, congratulations. Now the champions of PKL Season 8, Subhash Tigers. And I request all the players along with your coach, please come to the stage for the medal ceremony. And I request Sri Manohar Rai to award the winners medals for the players. Sri Purushottam Kolpe to give away the winners trophy for the Subhash Tigers. J Sachin S P
It is time. É o seguinte, já que todo mundo quer beijar na boca, mudou o bagulho. Quero ouvir geral. Thank you. Thank you, Ananda. Quem vai beijar na Sachin, S, P. As novinhas querem nós, e o bonde todo. Comentar, se espalhou, mas solteiro enlouqueceu. O bonde fica famoso. Sabe por quê? Quem é o pegador daqui? Sou eu. Quem sabe canta, hein? Quem é o pegador daqui? Quem é o pegador daqui? Grita aí bem alto, quem quer beijar na boca? Switch that bass.